ಪಿತನನ್ನು ವಿಶ್ವಾಸಿಸ್ತೇನೆ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ತಿಳಿದುಕೊಂಡಾಗ ಅವಳನ್ನು ಸಂದರ್ಶಿಸಿ 3 ತಿಂಗಳ ಕಾಲ ಅವಳಿಗೆ ಶುಶ್ರೂಷೆ ಮಾಡಿದರೆಂದು ಧ್ಯಾನಿಸೋಣ. ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಲ್ಲಿ ನಮ್ಮ ಮಂಗಳೂರು ಧರ್ಮ ಪ್ರಾಂತಕ್ಕಾಗಿ, ಎಲ್ಲ ಬಿಷಪ್ಪರಿಗಾಗಿ ಹಾಗೂ ಎಲ್ಲ ಕನ್ಯಾಸ್ತ್ರೀಯರಿಗಾಗಿ ಹಾಗೂ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ವಿನ್ಸೆಂಟೈನ್ ಸಭೆಗಾಗಿ, ಎಲ್ಲ ದಾನ ಕೇಂದ್ರಗಳು ಇನ್ನೂ ಓಪನ್ ಆಗಲಿಲ್ಲ, ಅವರಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಕೇಂದ್ರಗಳು ದೇವರ ವಾಕ್ಯಕ್ಕೆ ಮುಂದೆ ಸಾರಲು ಅವರಿಗೆ ಬರಬೇಕಂತ ಅವರಿಗೆ ಪ್ರಾರ್ಥಿಸೋಣ. ಹಾಗೂ ಮುಲ್ಕಿ ದಿವಾನ್ ಸೆಂಟರ್ ನಾಳೆಯಿಂದ ಶುರುವಾಗುತ್ತದೆ. ಅವರ ದೇವರ ವಾಕ್ಯ ಸಾರುವ ಕೆಲಸ ನಾಳೆಯಿಂದ ಕೊಂಕಣಿ ಧ್ಯಾನಕೂಟ ಆರಂಭವಾಗ್ತದೆ. ಅವರಿಗಾಗಿ ಪ್ರಾರ್ಥಿಸೋಣ. ಹಾಗೂ ಎಲ್ಲ ಧ್ಯಾನ ಕೇಂದ್ರಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲ ನಮ್ಮ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ಹಾಗೆಲ್ಲ ಬಿಷಪರ ಕನ್ಯಾಸ್ತ್ರೀಯರಿಗಾಗಿ ಹಾಗೂ ಎಲ್ಲ ಪ್ರೇಷಿತರಿಗಾಗಿ, ವಿಶೇಷವಾಗಿ ದೇವರ ವಾಕ್ಯವನ್ನು ಸಾರುವಂಥ ಪ್ರೇಷಿತರಿಗಾಗಿ ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಎಲ್ಲ ಧ್ಯಾನ ಕೇಂದ್ರಗಳು ದೇವರ ಮಹಿಮೆಯನ್ನು ಸಾರಲಿ. ಎಲ್ಲ ಜನರು ಪ್ರತ್ಯೇಕವಾಗಿ ನಮ್ಮ ಯೇಸುವನ್ನು ನಂಬಿ ದೇವರ ಚಿತ್ತದಂತೆ ಅವರು ನಡೆಯಲು ಬೇಕಾದ ಕೃಪೆ ವರದಾನಗಳು ಅವರೆಲ್ಲರಿಗೂ ದಯಪಾಲಿಸಲೆಂದು ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಸಂತ ಮರಿ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿ ಭರವಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದೇಹ ತೆಗೆದುಕಾಗುತ್ತಾಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ಮಾಡೋಣ. ಈ 3 ಕಾನೂನುಗಳನ್ನು ಕೇಂದ್ರ ಸರ್ಕಾರ ಹಿಂದೆಗೆಯುವಂತೆ ಮನ ಪರಿವರ್ತನೆ ಮಾಡಲಿ. ದೇವರು ಅವರಿಗೆ ದೇವರ ಕೃಪಾ ವರದಾನಗಳು ಸಿಗಲಿ ಎಂದು ನಾವು ವಿಶೇಷವಾಗಿ ಈ ಭಾರತ ದೇಶಕ್ಕಾಗಿ ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಮಾರ್ಚ್ ತಿಂಗಳಿನಿಂದ ಪ್ರತ್ಯೇಕವಾಗಿ ವೋಟಿಂಗ್ ಇದೆ. ಪ್ರತ್ಯೇಕ ತಮಿಳುನಾಡಲ್ಲಿ, ಕಲ್ಕತ್ತಾ
ಇದರಲ್ಲಿ ಮತ್ತು 4 ರಾಜ್ಯಗಳಲ್ಲಿ ತುಂಬ ದೊಡ್ಡದಾದ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಒಳ್ಳೆಯ ಸರ್ಕಾರ ಅವರಿಗೆ ದಯಪಾಲಿಸಲಿ ಹಾಗೂ ಮನುಷ್ಯರ ಹಕ್ಕುಗಳನ್ನು ದಯಪಾಲಿಸುವಂಥ ಕೃಪವನ್ನು ಸಿರಿಸುವಂಥ ಒಳ್ಳೆಯ ಸರ್ಕಾರಗಳು ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತ ನಿಮ್ಮಲ್ಲಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ. ಅವನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆ ಅತ್ಯಧಿಕವಾಗಿ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೇನ್. 4ನೇ ರಹಸ್ಯವನ್ನು ಧ್ಯಾನಿಸೋಣ. ದೇವಮಾತೆಯು ತನ್ನ ಶುದ್ಧೀಕರಣ ದಿನವಾದಾಗ ಯೇಸು ಕ್ರಿಸ್ತನ ದೇವಾಲಯಕ್ಕೆ ಕೊಂಡು ಹೋಗಿ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿ ಸಿಮೆಯೋನ ನಮ್ಮ ಆತ್ಮನ ಕರಗಳಲ್ಲಿ ಒಪ್ಪಿಸುವುದರಿಂದ ನಾವು ಧ್ಯಾನಿಸೋಣ. ಎಲ್ಲ ಯುವಜನರಿಗಾಗಿ ಪ್ರಾರ್ಥಿಸೋಣ, ಮಕ್ಕಳಿಗಾಗಿ ಪ್ರಾರ್ಥಿಸೋಣ, ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಪ್ರಾರ್ಥಿಸೋಣ, ಹಾಗೂ ಸಮಸ್ಯೆಗಳಲ್ಲಿ ಪ್ರತ್ಯೇಕವಾಗಿ ಬೇಡಾದ ಸಂಗಾತಿಗಳಿಂದ ಇರುವಂಥ ಯುವಜನರನ್ನು ಸಮರ್ಪಣೆ ಮಾಡೋಣ. ಕೆಟ್ಟ ಚಟಗಳಲ್ಲಿ ಬಲಿಯಾದ ಯುವಜನರನ್ನು ಬಿಡುಗಡೆ ನೀಡಲೆಂದು ನಾವು ಪ್ರಾರ್ಥಿಸೋಣ. ಎಲ್ಲ ಯುವಜನರು ದೇವರ ವಾಕ್ಯದೊಂದಿಗೆ ಪರಿವರ್ತನೆ ಹೊಂದಿ ದೇವರ ಚಿತ್ತದಂತೆ ನಡೆಯುವಂತೆ ಆಗಲಿ. ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ದಯಪಾಲಿಸಲಿ, ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯ ದೇವರು ದಯಪಾಲಿಸಲಿ. ಒಳ್ಳೆಯ ಕೆಲಸಗಳನ್ನು ಹಾಗೂ ಸಮೃದ್ಧಿ ಜೀವನವನ್ನು ದೇವರು ಎಲ್ಲ ಯುವಜನರಿಗೆ ದಯಪಾಲಿಸಲಿ. ಹಾಗೂ ರೋಗಿಗಳಾದ ಎಲ್ಲ ಯುವಜನರ ಮಕ್ಕಳನ್ನು ದೇವರು ಮುಟ್ಟಿ ಗುಣಪಡಿಸಲಿ. ಹಾಗೂ ಎಲ್ಲ ಗರ್ಭಿಣಿಯಾದಂಥ ಸ್ತ್ರೀಯರಿಗೆ ದೇವರ ಕೃಪೆ ವರದಾನಗಳು ದಯಪಾಲಿಸಲಿ. ಅವರ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಗರ್ಭದಲ್ಲಿ ಬೆಳೆದು ಬರಲಿ ಎಂದು ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನನ್ನ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ನಮ್ಮ ಮರಿವರಪ್ಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ. ಸ್ತ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆ ಅತ್ಯಧಿಕವಾಗಿ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆಮೇನ್. 5ನೇ ರಹಸ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವಮಾತೆ 12 ವಯಸ್ಸಾಗಿದ್ದ ತನ್ನ ಪುತ್ರನು ಕಾಣೆಯಾದಾಗ ಅತಿ ವ್ಯಸನದಿಂದ ಹುಡುಕಿ ದೇವಾಲಯದಲ್ಲಿ ವೇದ ಪಂಡಿತರನ್ನು ವಾದವಿವಾದ ಮಾಡುತ್ತಿರುವಾಗ ಕಂಡು ಹಿಡಿದರೆಂದು ನಾವು ಧ್ಯಾನಿಸೋಣ. ನಮ್ಮೆಲ್ಲ ಅಗತ್ಯಗಳಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ कुटुंबाला समर्पणे माडी तुमच्या सगळ्या कुटुंबाखातीर ह्या वेळार मागा. तुमच्या वैयक्तीक गरजो कितें आसा तुमी मागा. ताची काकुळतांनी कृपारी एका कुटुंबांनी देवून येवंदी. वायटाच्यो शक्त्यो सगळ्यो कुटुंबांतान पयस वचूंदी. निराशपण पयस वचूंदी. सलवणी पयस वचूंदी. रिणाचे भार सगळे पयस वचूंदी. तुमी करचो वावर, तुमी करचीं कामां सगळीं आशिर्वादीत जावं दी म्हणून आमी मागया. सगळे तुमच्या गरजां खातीर ह्या वेळार मागया.
सगळे आम्ही उभे राहूया आणि देवाची महिमा प्रत्येक जाऊन या 5 कणादारी आम्ही 5व्या कणादार मागे आमच्या बापा सर्गींच्या तुझे नाव पवित्र जावं तुझे राज आमकां येवं तुजी खुशी सरकार जाता तुझ्या संवसारान जावं आमचो स्वतो ग्रास आज आमकां दी आनी आमी आमचेर चिकलेले आम बक्षिता तशें आमच्या बदकाम गोस आनी आमकां ताळ्यान पडोवन दिनाका पूण वायटान ते आमकां निवार नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो आता आनी आमच्या मरणाच्या वेळार नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो नमान मरे कृपेन मरलेले समिती जय सांगाता श्रेम तेर तूं सदैव आनी सदैव फॉल जो शेंजी जो महिमा बापा कने पुता कने पवित्र आत्म्या ये मजा जिजू आमची बात काम का मगशी आमकडे चाव जाणले आमकां निवार समस्त आत्म्या सरकार जगाकुल जे गरज असल्या सरकार मायना मन आमच्या जीवन अमृतान भरोशा तुका मिलो म्हणटा मी परदेशाची बाळकां त्यांच्या कोणात असताना अस्कार आणि उसका सन्माय कारदान करता तर तुमचे शके काकुलच्या दळे आमचेर परती आणि या प्रदेशच्या आपणातल्या सदैव फॉल जेजू आमकां दाखय हे दळे गळे दिले बेंकार भगवंती दाची महिमा सत विनंती कर प्रेज द लॉर्ड प्रेज द लॉर्ड प्रेज द लॉर्ड प्रेज द लॉर्ड हालेलुया ಕರಗಳನ್ನು ಮೇಲಕ್ಕೆತ್ತೋಣ ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಗಳಿಗೆ ದೇವರಿಗೆ ಸ್ತುತಿ ಆಡೋಣ ದೇವರಿಗೆ ಮಹಿಮೆ ಪಡಿಸೋಣ ಭಾಷಾವರೆಗಳಿಂದ ಎಲ್ಲರೂ ಸ್ತುತಿಸಿರಿ ಹಾಲೆಲುಯಾ 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 ಜಪ ಬರ ಕರಿಯರ ಬರ ಕರಬಲರ ಕಲವರದ ಕಶಂದರ ಬರ ಕರಬಲ ವಿರಖಂದ ಬರ ಕರಬಲ ಜೀಸಸ್ 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 Lord Jesus touch them heal them and set them free Lord Jesus every disturbance spirit in the name of Jesus we bind all the power of the darkness and we nullify that power right now in the name of Jesus Christ every disturbance spirit in this center will be defeated and who are watching this the disturbance spirit from them also will be defeated and disconnected right now in the name of Jesus Christ hallelujah 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 तो प्यासा मेरी प्यास बुझाने तू आजा हे पावना आत्मा मैं तो प्यासा हूँ मेरी प्यास बुझाने तू आजा हे पावना आत्मा मैं तो प्यासा हूँ मेरी प्यास बुझाने तू आजा हे पावना आत्मा मैं तो प्यासा हूँ तेरी प्यास बुझाने तू आजा हे पावना आत्मा मुझको तेरी जरूरत है पावना आत्मा मुझको तेरी जरूरत है पावना आत्मा मुझको तेरी जरूरत है पावना आत्मा मुझको तेरी जरूरत है
मैं तो टूटा हूँ मुझको जोड़ने को तू आजा है पावना आत्मा। मैं तो टूटा हूँ मुझको जोड़ने को तू आजा है पावना आत्मा। मैं तो टूटा हूँ मुझको जोड़ने को तू आजा है पावना आत्मा। मैं तो टूटा हूँ मुझको जोड़ने को तू आजा है पावना आत्मा। मुझको तेरी जरूरत है पावना आत्मा। मुझको तेरी जरूरत है पावना आत्मा। मैं तो घायल मुझको चंगा करने तू आजा है पावना आत्मा। मैं तो घायल मुझको चंगा करने तू आजा है पावना आत्मा। मैं तो घायल मुझको चंगा करने तू आजा है पावना आत्मा। मैं तो घायल मुझको चंगा करने तू आजा है पावना आत्मा। मुझको तेरी जरूरत है पावना आत्मा। मुझको तेरी जरूरत है पावना आत्मा। मैं अकेला हूँ भी मेरे साथ देने तू आजा है पावना आत्मा। मैं अकेला हूँ मेरा साथ देने तू आजा है पावना आत्मा। मैं अकेला हूँ मेरा साथ देने तू आजा है पावना आत्मा। मैं अकेला हूँ मेरा साथ देने तू आजा है पावना आत्मा। मुझको तेरी जरूरत है पावना आत्मा। मुझको तेरी जरूरत है पावना आत्मा। मैं तो भटका मुझको राह दिखाने तू आजा है पावना आत्मा। मैं तो भटका हूँ मुझको राह दिखाने तू आजा है पावना आत्मा। मैं तो भटका हूँ मुझको राह दिखाने तू आजा है पावना आत्मा। मैं तो भटका हूँ मुझको राह दिखाने तू आजा है पावना आत्मा।
मुझको तेरी जरूरत है पावन आत्मा, 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 है पावन आत्मा, है पावन आत्मा। ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಸ್ತುತಿ ಮಾಡೋಣ, ಸ್ತುತಿ ಮಾಡೋಣ. ಕರಗಳನ್ನು ಮೇಲಕ್ಕೆ ಎತ್ತೋಣ. ಭಾಷಾ ವರಗಳಿಂದ ಸ್ತುತಿಸಿ ಪವಿತ್ರಾತ್ಮ ಶಕ್ತಿಗಾಗಿ जरूरत है यस लॉर्ड पावन आत्मा, मुझको तेरी जरूरत है पावन आत्मा। मैं तो प्यासा हूँ, मुझको प्यास बुझाने तू आजा, है पावन आत्मा, प्यास बुझाने तू आजा, है पावन आत्मा। मैं तो प्यासा हूँ, मेरा प्यास बुझाने तू आजा, है पावन आत्मा, मुझको तेरी जरूरत है पावन आत्मा, मुझको तेरी ಮಾಡಿ ಅಭಿಷೇಕ ಮಾಡಿ ಪ್ರತಿಯೊಬ್ಬರನ್ನು ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಮೇಲೆ ಎಷ್ಟು ಪ್ರೀತಿ ಉಂಟು ದೇವರಿಗೆ ನೋಡಿ. ಪ್ರೈಸ್ ದಿ ಲಾರ್ಡ್. ಗೀತೆಯನ್ನು ಆರಂಭಿಸುವಾಗಲೇ ದೇವರ ಕೃಪೆ ವರದಾನಗಳು ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಆವರಿಸಿತು, ಅದನ್ನು ನಾವು ಪಡ್ಕೊಂಡು ಪ್ರೈಸ್ ದಿ ಲಾರ್ಡ್ ಒಂದು ಗಟ್ಟಿ ಚಪ್ಪಾಳೆ ಏಸಬೇಕಾಗ ಪ್ರಿಯರೇ, ಗಟ್ಟಿ ಚಪ್ಪಾಳೆ. ಜಿಯ ಬಾಬಾ ರಖ ಬಾಬಾ ಶದ ಬರ ಕರಬರ ಚೀಸ. ಹಾಲೆಲೂಯಾ ಹಾಲೆಲೂಯಾ. ನಮಗೆ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮರ ಅಗತ್ಯ ಇದೆ ಅಲ್ವಾ? ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮುझे तेरी ज़रूरत है. प्रेज़ द लॉर्ड. हालेलुया हालेलुया हालेलुया. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರನ್ನು ಸ್ತುತಿಸೋಣ, ದೇವರನ್ನು ಆರಾಧಿಸೋಣ. ನಮಗೆ ಸ್ತುತಿಸಲು ಈಗ ಪವಿತ್ರ ಆತ್ಮರ ಶಕ್ತಿ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಅದಕ್ಕೆ ಗಟ್ಟಿಯಾಗಿ ನಾವು ಸ್ತುತಿ ಆಡಬೇಕು, ದೇವರನ್ನು ಸ್ತುತಿಸಬೇಕು. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಳೇ 25ನೇ ಅಧ್ಯಾಯ, ಎತ್ತಿರುವೆ ಪ್ರಭು ರಣ್ಮನಗಳನ್ನು ನಿನ್ನತ್ತ. ಪ್ರೈಸ್ ದ ಲಾರ್ಡ್. ನಮ್ಮ ಬಲಕೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯಗಳನ್ನು ನಾವು ಪುನರಾವರ್ತಿಸೋಣ. ಎತ್ತಿರುವೆ ಪ್ರಭು ರಣ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲ್ಲೇ ದೇವಾ. ಹಾಲೆಲೂಯ್ಯ 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 ಹಾಲೆಲೂಯ್ಯ. ದಾವಿದನ ಕೀರ್ತನೆಗಳು, ದಾವಿದ ಹೇಳ್ತಾನೆ, ಎತ್ತಿರುವೆ ರಣ್ಮನಗಳನ್ನು ನಿನ್ನತ್ತ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಹೃದಯಗಳನ್ನು, ನಮ್ಮ ರಣ್ಮನಗಳನ್ನು ದೇವರಲ್ಲಿ ಎತ್ತಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ ಹಾಲೆಲೂಯ್ಯ ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಹಾಲೆಲೂಯ್ಯ ಹಾಲೆಲೂಯ್ಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಕೃಪೆ ವರದಾನಗಳು ನಮ್ಮಲ್ಲಿ ಇಳಿದು ಬರುವಂತೆ ನಾವು ಪ್ರಾರ್ಥಿಸುವಾಗ ನಿಜವಾಗಿ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಇಳಿದು ಬಂತು. ಪ್ರೈಸ್ ದಿ ಲಾರ್ಡ್. ನಿಮಗೆ ಎಷ್ಟು ಅನುಭವ ಆಗಿದೋ ಅದು ನನಗೆ ಗೊತ್ತಿಲ್ಲ, ಆದರೆ ನಾನು ಅದ ಶಕ್ತಿಯನ್ನು ಅನುಭವಿಸಿದೆ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ನಾನು ನೋಡ್ತಿದ್ದೆ, 2-3 ಜನ ಚೆನ್ನಾಗಿ ಅದನ್ನು ಅನುಭವಿಸಿದ್ರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಮತ್ತು ಕೆಲವರು ಬಿಟ್ಟರು, ಹೋಗಲಿ ಆಚೆ, ಇನ್ನೊಮ್ಮೆ ಬರ್ತದಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ಬಿಟ್ಟಂಥ ಸಮಯ ಇನ್ನೊಮ್ಮೆ ನಿಮ್ಮಲ್ಲಿ ಮರಳಿ ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್.
ಅದಕ್ಕೆ ಒಂದೊಂದು ನಿಮಿಷ ಕೂಡ ಅಷ್ಟು ಮಹತ್ವದ ಇಲ್ಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೀವೇನು ಸಮಯ ಕಳೆಯಕ್ಕಾಗಿ ಬಂದಿದ್ದೀರಾ ಇಲ್ಲಿ? ಅಲ್ಲಲ್ಲ, ಸಮಯ ಕಳೆಗೆ ಟೈಮ್ ಪಾಸ್ ಆಗೈಲದೆ ನಾನೇ. ಪ್ರೈಸ್ ದ ಲಾರ್ಡ್. हालेलुया. देवाची कृपा वळताना आम्ही सुणूच सगळी ग्रासीचे सांगता काणगेचे. प्रेज द लॉर्ड. हालेलुया, हालेलुया, हालेलुया. प्रेज द लॉर्ड, प्रेज द लॉर्ಡ್. ಹಾಲೆಲೂಯ. ಪ್ರಭು ಕುರಿಗಾಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯೂ ನನಗೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಪ್ರಭು ಕುರಿಗಾಯಾಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿವೆ ನನಗೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಸಿರುಗಾವಲಲ್ಲಿ ನನ್ನ ತಂಗಿಸುವನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ತಿಳಿ ಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, हालेलुया, हालेलुया, हालेलुया. सर्वेस्पर म्हजो गवळी कांयच म्हाका उणेना. प्रेज द लॉर्ड. तरण्या तण आसले कडेन आमकां तो सरव दिता आनी नितळ उदक तो आमकां पिवंक दिता. प्रेज द लॉर्ड. हालेलुया, 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 हालेलुया. आमची मोडून पडलें जिवीत ಪುನರುಚ್ಚೇತನಗೊಳ್ಳುವನು ನಮ್ಮ ಜೀವವನ್ನು. ಪ್ರೇಸ್ ದ ಲಾರ್ಡ್. ಹಾಲೆಲುಯ್ಯ. ಪುನರುಚ್ಚೇತನಗೊಳಿಸುವನು ನನ್ನ ಪ್ರಾಣವನ್ನು, ಆತ ಸನ್ಮಾರ್ಗದಲ್ಲಿ ನಡೆಸುವನು ನನ್ನ ನಾಮ ನಿಮಿತ್ತ. ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. प्रेज द लॉर्ड. जेच्या नावान आमकां तो सारक्या रितीन चलयता. प्रेज द लॉर्ड. देवाक आमी अर्गां दिचे, देवाची स्तुती करीचे. प्रेज द लॉर्ड. हालेलुया, हालेलुया. ಸಂತೋಷದಿಂದಿದ್ದೀರಾ ಅಬ್ಬಾ? ಪ್ರೇಸ್ ದ ಲಾರ್ಡ್. ಹಾಲೆಲುಯ್ಯ. ಸಂತೋಷದಿಂದಿದ್ದೀರಾ? ಒಂದು ಮುಖದಲ್ಲಿ ನಾಗು ಕೊಡಿ, ಸ್ವಲ್ಪ ಮಾಸ್ಕನ್ನು ಕೆಳಗೆ ಇಳಿಸಿ. ಚೆನ್ನಾಗಿ. ಪ್ರೇಸ್ ದ ಲಾರ್ಡ್. ಮಾಸ್ಕ್ ಇದ್ದರೆ ಯಾರು ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಸ್ವಲ್ಪ ಮಾಸ್ಕನ್ನು ಕೆಳಗಿಟ್ಟು ಒಂದು ನಗು ಮುಗ ಆದರೂ ಕೊಡಿ. ಪ್ರೇಸ್ ದ ಲಾರ್ಡ್. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ನನಗೆ ದೇವರನ್ನು ಸ್ತುತಿಸೋಣ, ದೇವರನ್ನು ನಮಿಸೋಣ, ದೇವರಿಗೆ ಸ್ತೋತ್ರಗಳನ್ನು ಹಾಡುತ್ತಾ ದೇವರ ಮಹಿಮೆಯನ್ನು ನಾವು ಹಾಡೋಣ. ಪ್ರೇಸ್ ದ ಲಾರ್ಡ್. ಹಾಲೆಲುಯ್ಯ. ಚಪ್ಪಳೆ ತಟ್ಟುತ್ತಾ ಗಟ್ಟಿಯಾಗಿ ಎಲ್ಲರೂ ಸಂತೋಷದಿಂದ ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯನು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯನು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯಾ. ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯಾ. ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು, ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು, ಸರ್ವ ಮಹಿಮೆಯು ಕರ್ತನಿಗೆ. ಮಹಿಮೆಯು ದೇವರಿಗೆ, ಸ್ತುತಿಗಳಿಗೆ ಯೋಗ್ಯನು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯ ದೇವರಿಗೆ, ಸ್ತುತಿಗಳಿಗೆ ಯೋಗ್ಯನು, ಅದ್ಭುತವ ಮಾಡುವ, ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯಾ. ಹಾಡೋಣ, ಹಾಡೋಣ ಗೀತೆಯನು. ಹಲ್ಲೆಲೂಯಾ. ಹಾಡೋಣ, ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು, ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು, ಸರ್ವ ಮಹಿಮೆಯು ಕರ್ತನಿಗೆ. ಕರಗಳನ್ನು ಮೇಲೆತ್ತೋಣ.
ಬಿಡಿಸಿದರು ನನ್ನ ಕೇಡಿನಿಂದ ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಬಿಡಿಸಿದರು ನನ್ನ ಕೇಡಿನಿಂದ ವಾಸಿ ಮಾಡಿದೆ ಎನ್ನಯ ಕಾಯಿಲೆಯ. ಮುದ್ದು ಕಂದ ಎಂದೆನ್ನ ಕರೆದು ಮುದ್ದಾಡಿ ಮುದ್ದಿಟ್ಟರೆ ನಗೆ. ಮುದ್ದು ಕಂದ ಎಂದೆನ್ನ ಕರೆದು ಮುದ್ದಾಡಿ ಮುದ್ದಿಟ್ಟರೆ ನಗೆ. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ನೀಡಿದನಗೆ ಹೊಸ ಜೀವ ಮಾಡಿದೆ ಹೊಸ ಅಭಿಷೇಕ. ನೀಡಿದನಗೆ ಹೊಸ ಜೀವ ಮಾಡಿದೆ ಹೊಸ ಅಭಿಷೇಕ. ಬಂಧನದಿಂದೆನ್ನ ಬಿಡಿಸಿ ತುಂಬಿದೆ ನಗೆ ಹೊಸ ಹರುಷ. ಬಂಧನದಿಂದೆನ್ನ ಬಿಡಿಸಿ ತುಂಬಿದೆ ನಗೆ ಹೊಸ ಹರುಷ. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಮಹಿಮೆಯು ದೇವರಿಗೆ ಸ್ತುತಿಗಳಿಗೆ ಯೋಗ್ಯನು. ಅದ್ಭುತವ ಮಾಡುವ ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಮಹಿಮೆಯು ದೇವರಿಗೆ ಸ್ತುತಿಗಳಿಗೆ ಯೋಗ್ಯನು. ಅದ್ಭುತವ ಮಾಡುವ ಬಿಡುಗಡೆಯ ನೀಡುವ ನನ್ನೇಸು ರಾಜನಿಗೆ. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಹಲ್ಲೆಲೂಯಾ ಹಾಡೋಣ ಹಾಡೋಣ ಗೀತೆಯನು. ಸ್ತುತಿಗಳಿಗೆ ಯೋಗ್ಯನು ಸರ್ವ ಮಹಿಮೆಯು ಕರ್ತನಿಗೆ. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ, ನಿಮ್ಮ ಪವಿತ್ರ ಆತ್ಮನ ಶಕ್ತಿಯಿಂದ ಎಲ್ಲರನ್ನು ಬಲಪಡಿಸಿ ಬಲಪಡಿಸಿ ಬಲಪಡಿಸಿ. ಯೇಸುವೇ, ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿದಪ್ಪಿಸಿರಿ ಸ್ವಾಮಿ, ಬಡಿದಪ್ಪಿಸಿರಿ ಕ್ಷಣದಲ್ಲಿ. ಎಲ್ಲ ದುಷ್ಟ ಶಕ್ತಿಗಳ ಪ್ರಭಾವಗಳು, ಮಾಟ ಮಂತ್ರಗಳ ಶಕ್ತಿಗಳು, ಪಿಶಾಚಿಗಳ ಶಕ್ತಿಗಳು ಬಡಿದಪ್ಪಿಸಿರಿ ಸ್ವಾಮಿ. ಕರೆ ಬರೆ ಚಂದರ ಬರೆ ಕರೆ
Rukka baba yari 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 Rukka baba yari yari kar 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 yari Sadar bar kar bala rakhala ore Sandar bar kar bala kar bala kar bala kar bala Rukka baba 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 kar re Sadar baba baba sadar 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 ure rukka baba baba yari 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 Rukka baba yari yari kar 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 yari Praise the Lord. Praise the Lord. Hallelujah. 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 ದೇವರ ಸ್ತುತಿ ಯೋಬನು ಹಾಡಿದಂಗೆ ಹಾಡಬೇಕಂತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೋಬ ಕಷ್ಟದಲ್ಲೂ ನಷ್ಟದಲ್ಲೂ ರೋಗದಲ್ಲೂ ದೇವರನ್ನು ಸ್ತುತಿಸಿದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾವತ್ತೂ ಅವನ ದೇವರ ವಿರುದ್ಧ ಗುಣಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಎಲ್ರಿಗೂ ನಮಗೂ ಕೂಡ ಕಷ್ಟ ಸಂಕಟಗಳು ಬಂದೇ ಇವೆ, ಬರ್ತಾ ಇರ್ಬೋದು. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ವಾಕ್ಯ ಹೇಳ್ತಾರೆ, ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನೀವು ಸ್ವೀಕರಿಸಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾವುದೂ ನಿಮಗೆ ಕೇಡಾದರೂ ಕೂಡ, ರೋಗಗಳು ಬಂದರೂ ಕೂಡ, ನಿರಾಶೆ ಆದರೂ ಕೂಡ, ಸೋಲುಗಳು ಬಂದರೂ ಕೂಡ ಯೇಸುವಿನ ನಾಮದಲ್ಲಿ ಸ್ವೀಕರಿಸಿರಿ. ಯೇಸುವಿನ ನಾಮದಲ್ಲಿ ಸ್ವೀಕರಿಸಿದರೆ ಅದು ನಿಮ್ಮಲ್ಲಿ ನಿಲ್ಲಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಯಾಕೆಂದರೆ ಯೇಸುವಿನ ನಾಮಕ್ಕೆ ಇಷ್ಟು ಶಕ್ತಿ ಇದೆ, ಇಷ್ಟು ಬಲ ಇದೆ, ಯಾವುದು ನಮ್ಮ ಕೇಡು ನಮ್ಮ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಒಂದು ಮಾತ್ರ ಅಗತ್ಯ ಇದೆ, ಪಾಪ ನಮ್ಮಲ್ಲಿ ಇರಬಾರ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ಯೋಬನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ, ಯೋಬನು ಸರ್ವೇಶ್ವರ ಸ್ವಾಮಿಗೆ ಇಂತೆಂದನು, ಅಯ್ಯೋ ನಾನು ಅಲ್ಪನೇ ಸರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ತಮಗೇನು ಪ್ರತ್ಯುತ್ತರ ನಾನು ಹೇಳಲಿ, ಬಾಯಿಯ ಮೇಲೆ ಕೈ ಹಿಡುವೆ, ಮೌನವನ್ನು ನಾನು ತಾಳುವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕಾಗಿ ಎಲ್ಲ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ ನೀನು ಮೌನದಿಂದಿರು. ಪ್ರೈಸ್ ದಿ ಲಾರ್ಡ್. ಬಡಬಡ ಮಾಡಬೇಡ, ಮೌನದಿಂದಿರು. ದೇವರು ನಿಮ್ಮ ಪರವಾಗಿ ಅದನ್ನು ಜಯಿಸುವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ದೇವರ ವಾಕ್ಯ ಹೇಳ್ತಾ, ಯೋಬನ ಹೇಳ್ತಾನೆ, ಆಗ ನಿನ್ನ ಬಲ ನನ್ನನ್ನು ರಕ್ಷಿಸಬಲ್ಲದೆಂದು ನನಗೆ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಿನ್ನ ಬಲ ನನ್ನನ್ನು ರಕ್ಷಿಸಬಲ್ಲದೆಂದು ನನಗೆ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಮಹಿಮೆ ಘನತೆಗಳಿಂದ ಅಲಂಕರಿಸಿ ಪ್ರಭುವನ್ನು ಗೌರವದಿಂದ ಪ್ರಭಾವಗಳನ್ನು ಧರಿಸಿಕೊಂಡು ದೇವರನ್ನು ನಾವು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಕಹಳೆಯ ನಾದ ಕೇಳಿ ನಿಲ್ಲದದು ಸುಮ್ಮನೆ, ಉದ್ರೇಕವನ್ನು ದೃಢಿಸ್ತದೆ ವೇಗವನ್ನೇ ನುಂಗುವಂತೆ. ಪ್ರೈಸ್ ದಿ ಲಾರ್ಡ್. ದೇವರ ಶಕ್ತಿ ಅಷ್ಟು ಪ್ರಭಾವವಾಗಿದೆ. ನಾವು ಸ್ತುತಿಸುವಾಗ, ನಾವು ದೇವರನ್ನು ಪ್ರತ್ಯೇಕವಾಗಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸುವಾಗ ಎಂಥ ಕೇಡುಗಳು ಕೂಡ ಅದು ನೆಲಸಮಯ ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಅದಕ್ಕಾಗಿ ನಾವು ಗಟ್ಟಿಯಾಗಿ ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಮಗೆ ಸ್ತುತಿಸಲು ಶಕ್ತಿ ಸಾಲದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕೆ ದೇವರ ಶಕ್ತಿಯನ್ನು ಅನುಗ್ರಹಿಸಬೇಕು, ಆಗ ನಮಗೆ ಶಕ್ತಿ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಪ್ರತ್ಯೇಕವಾಗಿ ಆ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ, ಭಾಷಾ ವರಗಳಿಂದ ಪ್ರಾರ್ಥಿಸೋಣ. ಹಾಲೆಲೂಯಾ. ಹಾಲೆಲೂಯಾ. ಗಟ್ಟಿಯಾಗಿ ಗಟ್ಟಿಯಾಗಿ ಹಾಲೆಲೂಯಾ. 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 ಇರಬಬ ರಕರ ಚದರ ಚದಬ ಕರಬಲ ರಕಲ ವರದ ಚಂದರ್ಬರ ಕರಬಲ ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು
ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಗಟ್ಟಿಯಾಗಿ ಚಪ್ಪಳೆ ತಟ್ಟುತ್ತಾ ಆ ಬಲಬದಿ ಎಡಬದಿ ಇದ್ದರು ಸ್ವಲ್ಪ ಮುಖ ನೋಡಿ, ಸ್ವಲ್ಪ ಅವರನ್ನು ನೋಡಿಕೊಂಡು ಚಪ್ಪಳೆ ತಟ್ಟುತ್ತಾ ಆ ಸಂತೋಷದಿಂದ. ಎಷ್ಟೋ ಜನ ಹೊಸದಾಗಿ ಇವತ್ತು ಬಂದಿದ್ದಾರೆ, ಅವರಿಗಾಗಿ ನಾವು ಪ್ರಾರ್ಥಿಸೋಣ, ಅವರಿಗಾಗಿ ನಾವು ದೇವರನ್ನು ಸ್ತುತಿಸೋಣ. ಯಾರಾದರೂ ದೇವರು ಕರೆಯದೆ ಯಾರೂ ಇಲ್ಲಿ ಬರಕ್ಕೆ ಆಗಲ್ಲ. ದೇವರು ಕರೆತಂದಿದ್ದಾರೆ ಎಷ್ಟೋ ಜನರನ್ನು, ಅವರಿಗಾಗಿ ದೇವರಿಗೆ ಸ್ತುತಿ ಹಾಡೋಣ ಪ್ರಿಯರೇ. ಹಸಿರಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ರಾವಣೀಸುವನು. ಹಸಿರಗಾವಲಲ್ಲಿ ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಆಶ್ರಯ ದುರ್ಗ, ಸಂಕಟದಲ್ಲಿ ನಿತ್ಯ ಸಹಾಯಕ, ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ನಿನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ನಿತ್ಯ ಸಹಾಯಕ. ಶುಭವ ನೀಡುವನು, ಜೀವಮಾನವೆಲ್ಲ ಶುಭವ ನೀಡುವನು, ಶುಭವ ನೀಡುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಾಲೆ ಹಾಲೆಲುಯಾ, 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 ಹಾಲೆ ಹಾಲೆಲುಯಾ. Hallelujah, 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 hallelujah. Ure kare kare kiriya re baba bariya. Yesuwe ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ.
ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಕರ್ತರಾದ ಯೇಸುವೆ ನಿಮಗೆ ಆರಾಧನೆ, ಕರ್ತರಾದ ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಹಾಲೆಲೂಯ ಹಾಲೆಲೂಯ. ಕರ್ತರಾದ ಯೇಸುವೆ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು. ಹಾಲೆಲೂಯ ಹಾಲೆಲೂಯ. ನಿಮ್ಮ ಗಾಯಗಳಿಂದ ನಮ್ಮನ್ನು ಗುಣಪಡಿಸು, ನಿಮ್ಮ ಗಾಯಗಳಿಂದ ನಮ್ಮನ್ನು ಗುಣಪಡಿಸು ಅಪ್ಪ ತಂದೆ. ನಮ್ಮ ಸಕ್ಕಡಮೆ ಭಯಂಕರ ಭವಿಷ್ಯ. ಮೌನವಾಗಿ ಕೂತ್ಕೊಳ್ಳೋಣ. ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಒಂದು ಗಳಿಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನಿಮ್ಮನ್ನೇ ನೀವು ಒಂದು ಗಳಿಗೆ ಯೇಸುವಿನ ಪಾದಕ್ಕೆ ಸಮರ್ಪಣೆ ಮಾಡಿ, ಯೇಸುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ. ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ಹೃದಯ, ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು, ನಿಮ್ಮ ದೇಹದಲ್ಲಿ ಚಲಿಸುವಂಥ ಎಲ್ಲ ರಕ್ತದ ಕಣಗಳನ್ನು ಯೇಸುವಿನ ಸಮ್ಮುಖಕ್ಕೆ ಸಮರ್ಪಣೆ ಮಾಡಿ. ದೇವರ ಪ್ರೀತಿಯಷ್ಟೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕಳುಹಿಸಿ ಮತ್ತು ನಿನ್ನ ರಕ್ಷಕ, ನನ್ನ ಮತ್ತು ನಿನ್ನ ಜೀವನವನ್ನು ಮುಡಿಪಾಗಿಡಲು ಯೋಚನೆ ಇತ್ತ ದೇವರು ನಿಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡಿ, ನೀವು ನೆಲೆಸುವಂಥ ಮನೆಯನ್ನು ಸಮರ್ಪಣೆ ಮಾಡಿ, ನೀವು ಮಾಡುವಂಥ ಕೆಲಸಗಳನ್ನು ಸಮರ್ಪಣೆ ಮಾಡಿ, ನಿಮ್ಮ ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ಸಮರ್ಪಣೆ ಮಾಡಿ. ಎಲ್ಲವೂ ಇವತ್ತಿನಿಂದ ದೇವರು ಅಧಿಕಾರವನ್ನು ಚಲಾಯಿಸಲಿ. ದೇವರ ಅಧಿಕಾರವು ಎಲ್ಲಕ್ಕಿಂತ ಮಿಗಿಲಾಗಿದೆ. ಪ್ರತಿಯೊಂದು ಶಕ್ತಿಗಳು ಕೂಡ ದೇವರನ್ನು ನೋಡಿದ ಕ್ಷಣ ಮೊಣಕಾಲೂರುತ್ತವೆ. ಯಾವ ಶಕ್ತಿಯೂ ಅವರ ಎದುರು ನಿಲ್ಲಲಿಕ್ಕೆ ಅಸಾಧ್ಯ ಪ್ರಿಯರೇ. ಆ ದೇವರ ಶಕ್ತಿಯೊಂದಿಗೆ ನೀವಿದ್ದೀರಾ. ನಿಮ್ಮ ಸಣ್ಣ ಸಣ್ಣ ಎಲ್ಲ ಕೋರಿಕೆಗಳು ದೇವರ ಮುಂದೆ ಅದೇನಿಲ್ಲ ಪ್ರಿಯರೇ, ಅದೆಲ್ಲವನ್ನು ದಯಪಾಲಿಸ್ತಾರೆ ನಮಗೆ. ನಿಮ್ಮ ಮುಂದಿನ ಯೋಚನೆಗಳನ್ನು ಏನಿದ್ದರೆ ಸಮರ್ಪಣೆ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ. ಮಕ್ಕಳಿಲ್ಲದವರು ಮಕ್ಕಳಿಗಾಗಿ ಪ್ರಾರ್ಥಿಸಿ. ಮಕ್ಕಳ ಸಮಸ್ಯೆ ಇದ್ದರೆ ದೇವರಿಗೆ ಸಮರ್ಪಣೆ ಮಾಡಿ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಆಮೆನ್ ಆಮೆನ್. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನೀ ನಗೆ. ಸಾಕೆ ನಗೆ ಯೇಸು ಯೆಹೋವಾ ಹೀರೆ ನನ್ನನ್ನು ಕಾಯುವೆ. ನೀ ಮಾತ್ರ ಸಾಕು ನನಗೆ. ಯೆಹೋವಾ ರಾಫಾ ಸೌಖ್ಯದಾಯಕ, ನಿನ್ನ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಕರ್ತರಾದ ಯೇಸುವೆ, ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಮೇಲೂ ಕೂಡ ನಿಮ್ಮ ಕರುಣೆ ಇರಲಿ ಯೇಸುವೆ. ದೇವರ ಶಕ್ತಿ, ದೇವರ ಕೃಪೆ ಎಲ್ಲರ ಮೇಲೆ ಇಳಿದು ಬರಲಿ ಅಪ್ಪ ತಂದೆ. ನಿಮ್ಮ ನಾಮದ ನಿಮಿತ್ತ ನಮ್ಮೆಲ್ಲರಿಗೆ ಸೌಖ್ಯ ಸಿಗಲಿ. ನಿಮ್ಮ ನಾಮದ ನಿಮಿತ್ತ ನಮಗೆಲ್ಲರಿಗೂ ಬಿಡುಗಡೆ ದೊರೆಯಲಿ. ನಿಮ್ಮ ನಾಮದ ನಿಮಿತ್ತ ನಮ್ಮ ಕುಟುಂಬಗಳೆಲ್ಲ ಆಶೀರ್ವದಿಸಲ್ಪಡಲಿ. ನಿಮ್ಮ ನಾಮದ ನಿಮಿತ್ತ ಮಕ್ಕಳೆಲ್ಲ, ನಮ್ಮ ಮಕ್ಕಳು ಕೂಡ ಆಶೀರ್ವದಿಸಲ್ಪಡಲಿ ಅಪ್ಪ ತಂದೆ. ನಾವು ನೆಲೆಸುವ ಮನೆಯು ಆಶೀರ್ವದಿಸಲ್ಪಡಲಿ. ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಆಶೀರ್ವದಿಸಲ್ಪಡಲಿ ಅಪ್ಪ ತಂದೆ. ಇದು ದಿವಾನ್ ಕೇಂದ್ರವನ್ನು ಆಶೀರ್ವದಿಸಲ್ಪಡಲಿ.
ಇಲ್ಲಿ ಪ್ರತಿಯೊಬ್ಬರು ವಾಲಂಟಿಯರ್ ಆಗಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ ಅಪ್ಪ ತಂದೆ. ಇಲ್ಲೆಲ್ಲ ದಾನ ಧರ್ಮ ಮಾಡುವ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ. ದೇವರ ಶಕ್ತಿ, ದೇವರ ಕೃಪೆ, ದೇವರ ವರದಾನಗಳು ಇಳಿದು ಬರಲಿ ಅಪ್ಪ ತಂದೆ. ಯಾರೆಲ್ಲರೂ ಅಪ್ಪ ತಂದೆಯೇ ನಿಮ್ಮ ನಾಮಕ್ಕಾಗಿ ಕೆಲಸ ಮಾಡುತ್ತಾರೋ, ನಿಮ್ಮ ನಾಮಕ್ಕಾಗಿ ಹಾತೊರೆಯುತ್ತಾರೋ ಅವರೆಲ್ಲರಿಗೂ ನಿಮ್ಮ ಕರುಣೆ, ಕೃಪೆ, ವರದಾನಗಳು ದಯಪಾಲಿಸಲೆಂದು ನಾವು ಪ್ರಾರ್ಥಿಸ್ತಾಪ ತಂದೆ. ಯೇಸುವೇ ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಹಾಡೋಣ, ಗಟ್ಟಿಯಾಗಿ ಹಾಡೋಣ. ಆರಾಧನೆ 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 ಯೇಸುವೇ, ಆರಾಧನೆ 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 ಯೇಸುವೇ. Hallelujah, 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 amen, hallelujah, hallelujah, Lord Jesus, thank you, hallelujah, Praise the Lord, glory, 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 glory. Praise the Lord, hallelujah. Hallelujah, 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 Hallelujah. hallelujah, Hallelujah. 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 ഗട്ടിയാക്കി hallelujah, Hallelujah. 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 ഒന്നുകൂടി hallelujah, Hallelujah. 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 Praise the Lord, Praise the Lord. praise the Lord. Praise the Lord. നമ്മൾ ലെൻഡ് സീസണിലൂടെ കടന്നു പോവുകയാണ്. ನಾವು ಲೆಂಟ್ ಸೀಸನ್ನಲ್ಲಿ ಕಳೆದು ಹೋಗುತ್ತಿದ್ದೇವೆ. ഈ തപക്കാലത്തിലൂടെ, ಈ ತಪಸ್ ಕಾಲದಲ್ಲಿ തപക്കാലത്തിന്റെ സന്തോഷത്തിൽ ജീവിക്കാൻ ആഗ്രഹിക്കുക. ತಪಸ್ಸು ಕಾಲದ ಸಂತೋಷದಲ್ಲಿ ಜೀವಿಸಲು ನಾವು ಕಲಿಯಬೇಕು. തപക്കാലം നിൽക്കുമ്പോൾ ചിലപ്പോൾ സങ്കടങ്ങളൊക്കെ വന്നിരിക്കും, ತಪಸ್ಸು ಕಾಲದಲ್ಲಿ ಸಂಕಟಗಳು ಬರಬಹುದು, ദുഃഖങ്ങൾ വന്നിരിക്കും. ದುಃಖಗಳು ಬರಬಹುದು. ദുഃഖിക്കേണ്ട അല്ലെങ്കിൽ സങ്കടപ്പെടേണ്ട ഒരു കാലമല്ല ഈ തപക്കാലം. ದುಃಖಿಸಬೇಕಾದ, ಸಂಕಟ ಪಡಬೇಕಾದಂಥ ಕಾಲವಲ್ಲ ಈ ತಪಸ್ಸು ಕಾಲ. ഇത് അനുഗ്രഹത്തിന്റെ കാലമാണ്. ಇದು ಅನುಗ್ರಹದ ಕಾಲವಾಗಿದೆ. എന്തുമാത്രം നമ്മൾ നമ്മെ തന്നെ തയ്യാറെടുക്കുന്നുവോ, ಎಷ್ಟು ಮಾತ್ರ ನಾವು ಇದಕ್ಕಾಗಿ ತಯಾರಾಗುತ್ತೇವೋ അതിന്റെ അനുഗ്രഹങ്ങൾ ಅದರ ಅನುಗ್ರಹ നമ്മിലും നമ്മുടെ ഭവനങ്ങളിൽ നിത്യം നിലനിൽക്കുന്നതിന് വേണ്ടിയിട്ടാണ്. ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ನಿತ್ಯವಾಗಿ ನೆಲೆಗೊಳ್ಳಲು ആ അനുഗ്രഹം നിലനിൽക്കണം. ಈ ಅನುಗ್ರಹ ನಮ್ಮಲ್ಲಿ ನೆಲೆಗೊಳ್ಳಬೇಕಾಗಿದೆ. ഓരോ തപസ് കാലവും ಪ್ರತಿಯೊಂದು ತಪಸ್ಸು ಕಾಲವು നവീകരണത്തിന്റെ കാലമാണ്. ನವೀಕರಣದ ಕಾಲವಾಗಿದೆ. അത് ആഘോഷത്തിന്റെ കാലമാണ്. ಅದು ಸಂಭ್ರಮದ ಕಾಲವಾಗಿದೆ. ദൈവമായി ഒന്നായിരിക്കുവാൻ ದೇವರೊಂದಿಗಾಗಿರಲು സഭ നമ്മെ പഠിപ്പിക്കുന്ന കാലമാണ്. ಧರ್ಮಸಭೆ ನಮಗೆ ಕಲಿಸಿಕೊಡುವಂತಹ ಸಂದರ್ಭವಾಗಿದೆ. അപ്പൊ ആ സന്തോഷത്തിൽ ജീവിക്കാൻ ഒരുങ്ങുക. ಆ ಸಂತೋಷದಲ್ಲಿ ಜೀವಿಸಲು ನಾವು ಕಲಿಯಬೇಕು. എല്ലാവരും കൂത്തുകൊള്ളേ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್. ഗട്ടിയാക്കി ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ.
അപ്പൊ തപസ് കാലം ತಪಸ್ಸು ಕಾಲ അനുഗ്രഹത്തിന്റെ കാലമാക്കാൻ ಅನುಗ್ರಹದ ಕಾಲವನ್ನಾಗಿಸಲು നമ്മൾ എന്ത് ചെയ്യണം? ನಾವು ಏನು ಮಾಡಬೇಕಾಗಿದೆ? എന്തിന്റെ സമയമായത്? ಯಾವುದರ ಸಮಯವಿದು? ഈ സമയം എന്തിനുള്ള ಈ സമയമാണ്? ಸಮಯ ಯಾತಕ್ಕಾಗಿ ಇರುವಂತದ್ದು? പ്രാർത്ഥനയുടെ ಪ್ರಾರ್ಥನೆಯೊಂದಿಗೂ, 2 ಎರಡನೇದಾಗಿ ഉപവാസത്തിന്റെ ಉಪವಾಸದೊಂದಿಗೂ, ദാനധർമ്മങ്ങളുടെ. ದಾನಧರ್ಮದೊಂದಿಗೂ. നിങ്ങൾ പറഞ്ഞതെല്ലാം ശരി തന്നെയാണ്. ನೀವು ಹೇಳಿರುವಂಥದ್ದೆಲ್ಲ ಸರಿಯಾಗಿದೆ. എന്നാൽ അതിനേക്കാളും ഉപരി ഒരു കാര്യം മറന്നുപോയി. ಆದರಿಂದಲೂ ಅದಕ್ಕಿಂತಲೂ ಮಿಗಿಲಾಗಿ ഒരു കാര്യം നമ്മൾ മറന്നുപോയി. ಒಂದು ವಿಷಯ ನಾವು ಮರೆತು ಬಿಟ್ಟೆವು. എന്താ അത്? ಏನಾಗಿದೆಯದು? ഫൊർഗീവ്നെസ്. അതൊക്കെ ഒരു ഭാഗം മാത്രമേ ആകുന്നുള്ളൂ. ಅದೆಲ್ಲ ಅದರ ಒಂದು ಭಾಗ ಮಾತ್ರ. ഒരു തപസ് കാലത്തിന്റെ ഒരു ഭാഗം മാത്രം. ತಪಸ್ಸು ಕಾಲದ ಒಂದು ಭಾಗ ಮಾತ್ರವದು. തപസ് കാലത്ത് ತಪಸ್ಸು ಕಾಲದಲ್ಲಿ ദൈവം നമുക്ക് നമ്മുടെ പൂർവികർക്ക് ചെയ്ത നന്മകളും അനുഗ്രഹങ്ങളും ഓർക്കേണ്ട കാലമാണ്. ದೇವರು ನಮ್ಮ ಪೂರ್ವಜರಿಗೆ ಕೊಟ್ಟಂತಹ ಅನುಗ್ರಹ ಒಳಿತುಗಳನ್ನು ನಾವು ತಿರುಗಿ ನೋಡಬೇಕಾದಂತಹ ಸಮಯ. അതാണ് സമയം. ಅದಾಗಿದೆ ಅದರ ಸಂದರ್ಭ. ദൈവം നമുക്ക്, ದೇವರು ನಮಗಾಗಿ, നമ്മുടെ പൂർവികർക്ക്, ನಮ್ಮ ಪೂರ್ವಿಕರಿಗೆ, നമ്മുടെ ജനത്തിന്, ನಮ್ಮ ಜನತೆಗೆ ദൈവം ഒരുക്കിയ അനുഗ്രഹങ്ങളുണ്ട്. ದೇವರು ನೀಡಿದಂತಹ ಅನುಗ್ರಹಗಳಿವೆ. നന്മയുടെ വഴികൾ, ಒಳಿತಿನ ಮಾರ್ಗಗಳು, വെളിച്ചത്തിന്റെ വഴികൾ, ಬೆಳಕಿನ ಮಾರ್ಗಗಳು, അവ മനസ്സിലാക്കാൻ ഒരുങ്ങുന്ന സമയമാണ്. ಅದನ್ನು ತಿಳಿದುಕೊಳ್ಳುವಂತಹ ಸಮಯವಿದು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ലോകത്തിൽ വെളിച്ചം വിതറുന്നത് ആരാ? ಲೋಕದಲ್ಲಿ ಪ್ರಕಾಶ ಕೊಡುವವರು ಯಾರು? ദൈവമാണ്. ದೇವರಾಗಿದ್ದಾರೆ. ഓരോ ക്രൈസ്തവനും, ಪ್ರತಿಯೊಬ್ಬ ಕ್ರೈಸ್ತನು ആ വെളിച്ചം ഏറ്റുവാങ്ങുന്ന വ്യക്തിയാണ്. ಆ ಪ್ರಕಾಶವನ್ನು ಸ್ವೀಕರಿಸುವಂತವನು. ലോകത്തിൽ നന്മ കൊണ്ടുവരുന്ന ആരാ? ಲೋಕದಲ್ಲಿ ಒಳಿತು ತರುವವರು ಯಾರು? ദൈവമാണ്. ದೇವರಾಗಿದ್ದಾರೆ. ആ നന്മകൾ ഏറ്റുവാങ്ങുന്ന വ്യക്തിയാണ് നാം ഓരോരുത്തരും. ಆ ಒಳಿತುಗಳನ್ನು ಸ್ವೀಕರಿಸುವ ವ್ಯಕ್ತಿಗಳು ನಾವೊಬ್ಬರು. ഈ ഭൂമിಯಲ್ಲಿ ക്രൈസ്തവരായ നമ്മള്, ಕ್ರೈಸ್ತರಾದ ನಾವು എത്രയോ നന്മകള്, ಎಷ್ಟೋ ಒಳಿತುಗಳನ್ನು, എത്രയോ വെളിച്ചത്തിന്റെ വഴികൾ നമ്മൾ വിതറി. ಎಷ್ಟೋ ಒಳ್ಳೆಯ ಬೆಳಕಿನ ಮಾರ್ಗಗಳನ್ನು ನಾವು ಕೊಟ್ಟೆವು. മറ്റാരും അതുപോലെ നന്മയുടെ വഴികൾ വിതറിയിട്ടില്ല. ಹಾಗೆ ಬೇರೆ ಯಾರು ಅಂತಹ ಒಳ್ಳೆಯ ಮಾರ್ಗಗಳನ್ನು ಹೆಚ್ಚಾಗಿ ನೀಡಲಿಲ್ಲ. വേറെ ആരും വെളിച്ചത്തിന്റെ വഴികൾ വിതറിയിട്ടില്ല. ಆದರೆ ಈ ಬೆಳಕಿನ ಮಾರ್ಗಗಳನ್ನು ಹೆಚ್ಚಾಗಿ ನೀಡಲಿಲ್ಲ. നിങ്ങൾ പത്രം വായിച്ചു കഴിഞ്ഞാലും, ಈಗ ನೀವು ವಾರ್ತಾಪತ್ರಿಕೆಯಲ್ಲೆಲ್ಲ ಓದಿದರೆ, ടെലിവിഷൻ നോക്കിയാലും, ಟೆಲಿವಿಷನ್ ಅಲ್ಲಿ ಕಂಡರೆ അവിടെയൊന്നും വെളിച്ചത്തിന്റെ വഴികളില്ല. ಅಲ್ಲಿ ಪ್ರಕಾಶದ ಮಾರ್ಗಗಳು ನಮಗೆ ಕಾಣುತ್ತಿಲ್ಲ. അവിടെ നന്മയുടെ വഴികളില്ല. ಒಳಿತಿನ ಮಾರ್ಗಗಳು ಹೆಚ್ಚಾಗಿ ಕಾಣುತ್ತಿಲ್ಲ. അവിടെയെല്ലാം നന്മയെ നശിപ്പിക്കുന്ന, ಅಲ್ಲಿ ಎಲ್ಲ ಒಳಿತುಗಳನ್ನು ನಾಶ ಮಾಡುವಂತಹ, നന്മ ചെയ്യുന്ന വ്യക്തികളെ നശിപ്പിക്കുന്ന, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ವ್ಯಕ್ತಿಗಳನ್ನು ನಾಶ ಮಾಡುವಂತಹ, അല്ലെങ്കിൽ വെളിച്ചം വിതറുന്ന വ്യക്തികളെ നശിപ്പിക്കുന്ന, ಇಲ್ಲದಿದ್ದರೆ ಬೆಳಕನ್ನು ಕೊಡುವಂತಹ ವ್ಯಕ್ತಿಗಳನ್ನು ನಾಶ ಮಾಡುವಂತಹ, വെളിച്ചം ഊതിക്കടത്തുന്ന, ಇಲ್ಲದ್ರೆ ಈ ಬೆಳಕನ್ನೇ ನಂದಿಸುವಂತಹ ചാനലുകളാണ് മീഡിയ മുഴുവൻ. ಚಾನೆಲ್ಗಳಾಗಿ ಬಿಟ್ಟಿವೆ ಇಂದಿನ ಮೀಡಿಯಾಗಳೆಲ್ಲ. അപ്പൊ അതുകൊണ്ട് ಆದ್ದರಿಂದ നമ്മുടെ നന്മ എന്താണ്? ನಮ್ಮ ಬೆಳಕು ಏನು? നമ്മുടെ വെളിച്ചം എന്താണ്? ನಮ್ಮ ಬೆಳಕು ಅಂದರೆ ಏನು? ഏറ്റവും വലിയ വെളിച്ചം, ಅತಿ ದೊಡ್ಡ ಬೆಳಕು ಏನೆಂದರೆ, ഏറ്റവും വലിയ വെളിച്ചം എന്താ? ಏನು ಆ ಬೆಳಕು? യോഹന്നാൻ 17:3. ಯೋಹನಾನ್ 17:3. ಯೋಹನಾನ್ 17:3. യോഹന്നാൻ 17:3. ಯೋಹನಾನ್ 17:3. വായിച്ചേ. ಯೋಹನಾನ್ 17:3. ദൈവമായ നിന്നെ അറിയുക, ಏಕೈಕ ನಿಜವಾದ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എല്ലാവരും നേരിട്ട് ചൊല്ലിക്കേ. ಎಲ್ಲರೂ ಈ ವಾಕ್ಯವನ್ನು ಎತ್ತಿ ಹೇಳಿರಿ. ಏಕೈಕ ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. അറിയുക എന്നുള്ളതാണ്. ಅರಿತುಕೊಳ್ಳುವುದು. നമ്മുടെ ഓരോ സാറ്റർഡേ പ്രോഗ്രാം എന്താ? ಪ್ರತಿಯೊಂದು ಶನಿವಾರ ನಮ್ಮ ಈ ಶುಶ್ರೂಷೆಯ ಭಾಗವೆಂದರೆ ಏನು? നിങ്ങൾ ഇങ്ങനെ ഒന്ന് കൈയും കെട്ടിരുന്ന് അങ്ങ് പോയാൽ പോരാ. ನೀವು ಇಲ್ಲಿ ಬಂದು ಕೈಕಟ್ಟಿ ಕೂತು ಹೋದರೆ ಸಾಲದು.
യേശുവിനെ അറിയുക എന്നുള്ളതാണ്. ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದು. യേശുവാണ് ലോകത്തിലെ ഏറ്റവും വലിയ ജ്ഞാനം. ಯೇಸು ಕ್ರಿಸ್ತನಾಗಿದ್ದಾನೆ ಲೋಕದಲ್ಲಿ ಅತಿ ದೊಡ್ಡ ಶ್ರೇಷ್ಠ ಜ್ಞಾನಿ. എത്രമാത്രം നമ്മൾ അറിഞ്ഞാലും അത് കടൽ പോലെ, ಎಷ್ಟೇ ಅರಿವು ನಮಗಿದ್ದರೂ ಅದು ಸಮುದ್ರದಂತೆಯೇ അത്രയും ആഴമേറിയതാണ്. ಅಷ್ಟು ಆಳವಾದಂತಹ ಆ ಒಂದು അപ്പം അതുകൊണ്ട് ಆದ್ದರಿಂದ യേശുവിനെ അറിയുക എന്നുള്ളതാണ് പരമപ്രധാനമായ സത്യം. ಯೇಸುವನ್ನು ಅರಿತುಕೊಳ್ಳುವುದೇ ಅದರ ಪ್ರಾಮುಖ್ಯತೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഗട്ടിയാക്കി ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ. പ്രൈസ് ദി ലോർഡ്. ಪ್ರೈಸ್ ದ ಲಾರ್ಡ್. നമ്മൾ ഇന്ന് ധ്യാനിക്കുന്നത് ನಾವು ಇವತ್ತು ಧ್ಯಾನಿಸುವಂಥದ್ದು സംഖ്യാകാണ്ഡം 22-ാം അധ്യായം മുതൽ ಸಂಖ್ಯಾಕಾಂಡ 22ನೇ ಅಧ್ಯಾಯವನ್ನು 22 മുതൽ 31 വരെയുള്ള അധ്യായങ്ങളിൽ ചില സംഭവങ്ങളാണ്. 22ರಿಂದ 33 ತನಕ ಕೆಲವು ವಿಷಯಗಳನ್ನು ನಾವು ಇವತ್ತು ಕಾಣುತ್ತೇವೆ. അതിൽ രണ്ട് വ്യക്തികളാണ്. ಅಲ್ಲಿ ಎರಡು ವ್ಯಕ್ತಿಗಳು, ഒന്ന് ബാലാക്കും മറ്റൊന്ന് ബാലാമും. ಅದರಲ್ಲಿ ಒಬ್ಬ ವ್ಯಕ್ತಿ ಬಾಲಾಕ್, ಇನ್ನೊಬ್ಬರು ಬಿಲಾಮ. ബാലാക്ക് എന്ന് പറയുന്നത് ബാലാക്ക് ಮೊವಾಬ್ രാജ്യത്തെ രാജാവിൻ്റെ പേരാണ് ബാലാക്ക്. ಮೊವಾಬ್ ರಾಜ್ಯದ ಅರಸನ ಹೆಸರು ಬಾಲಾಕ್ ಅಂತ. ഇസ്രായേലിൻ്റെ ഒരു ശത്രു രാജ്യമാണ് ಮೊವಾബ്. ಇಸ್ರಾಯೇಲಿನ ಒಂದು ಶತ್ರು ರಾಜ್ಯವಂತ ಹೇಳಬಹುದು ಮೊವಾಬ್ ರಾಜ್ಯ. അവിടുത്തെ അരസന്റെ പേരാണ് ബാലാക്ക്. ಅಲ್ಲಿನ ಅರಸನ ಹೆಸರು ಬಾಲಾಕ್. എന്നാൽ ಆದರೆ വേറൊരാളുണ്ട്, ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ദൈവത്തിൻ്റെ ഒരു പ്രവാചകൻ. ದೇವರ ಒಬ್ಬ ಪ್ರವಾದಿ. ആ പ്രവാചകന്റെ പേരാണ്, ಆ ಪ್ರವಾದಿಯ ಹೆಸರು ബാലാം. ಬಿಲಾಮ. ബിലാമ, ಬಿಲಾಮ, ബില്ലാദനല്ല, ബിലാമ, ಬಿಲಾಮ. അപ്പൊ രണ്ട് പേരെന്ന് പറഞ്ഞേ. ಆದ್ರಿಂದ ಈ ಎರಡು ಹೆಸರನ್ನು ನಿಮ್ಮ ಹೇಳಿ. ಒಬ್ಬರದ ಹೆಸರು ಬಾಲಾಕ್, ಇನ್ನೊಬ್ಬರು ಬಿಲಾಮ. ബിലാമ. ಬಿಲಾಮ. അപ്പൊ ബാലാക്ക് ಈ ಬಾಲಾಕ್ ಮೊವಾബ് രാജ്യത്തിന്റെ രാജാവാണ്. ಮೊವಾಬ್ ರಾಜ್ಯದ ಅರಸ. ഒരു ദിവസം ಒಂದು ದಿನ ഈ രാജാവ് രാവിലെ എഴുന്നേറ്റ് നോക്കിയപ്പോ ಈ ರಾಜನು ಬೆಳಿಗ್ಗೆ ಎದ್ದು ನೋಡುವಾಗ തന്റെ രാജ്യത്തിന്റെ അതിർത്തിയില് ತನ್ನ ರಾಜ್ಯದ ಬದಿಯಲ್ಲಿ ಗಡಿಯಲ್ಲಿ ഒരു വലിയ ജനത വന്ന് കൂടാരടിച്ചിരിക്കുന്നു. ಒಂದು ದೊಡ್ಡ ಜನಸಮೂಹ ಬಂದು ನಿಂತಿದೆ. ആ രാജാവ് അന്വേഷിച്ചു, ആരാണത്? ಈ ರಾಜನು ಹುಡುಕಿದ, ಇದು ಯಾರು? രാജാവിന് മനസ്സിലായി, ಈ ರಾಜನಿಗೆ ಗೊತ್ತಾಯಿತು, അത് ഇസ്രായേൽ ജനമാണ്. ಇದು ಇಸ್ರಾಯೇಲ್ ಜನತೆ. ഈജിപ്തിൽ നിന്ന് ಈಜಿಪ್ತಿನಿಂದ കാനാൻ നാട്ടിലേക്ക് പോകുമ്പോൾ ಕಾನಾನ್ ದೇಶಕ್ಕೆ ಹೋಗುವಾಗ ഈ ಮೊವಾബ് രാജ്യം വഴിയാണ് കടന്നു ಈ പോകുന്നത്. ಮೊವಾಬ್ ರಾಜ್ಯದ ಮುಖಾಂತರ ಹಾದು ಹೋಗಬೇಕು. അപ്പൊ ആ യാത്രയിലാണ് അവർ നിൽക്കുന്നത്. ಈ ಪ್ರಯಾಣದಲ್ಲಿ ಅವರು ನಿಂತುಕೊಂಡಿದ್ದಾರೆ. ഈ ജനത ഒത്തിരി ഉണ്ട്. ಈ ಜನತೆ ತುಂಬಾ ಇದ್ದಾರೆ. ആ ജനതയെ കണ്ട് രാജാവ് ಈ ഭയപ്പെടുകയാണ്. ಜನತೆಯನ್ನೇ ನೋಡಿ ಈ ರಾಜನಿಗೆ ಭಯವಾಗುತ್ತಿದೆ. ശക്തരായ ജനത, ಶಕ್ತರಾದಂತಹ ಈ ಜನರು. രാജാവ് അന്വേഷിച്ച മനസ്സിലായി, ರಾಜನಿಗೆ ಅದನ್ನು ಕೇಳಿದಾಗ ಗೊತ್ತಾಯಿತು, അത് ഇസ്രായേൽ ജനതയാണ്. ಅದು ಇಸ್ರಾಯೇಲ್ ಜನತೆ. രണ്ട്, ಎರಡನೇದಾಗಿ അത് അനുഗ്രഹിക്കപ്പെട്ട ജനതയാണ്. ಅದು ಅನುಗ್ರಹಿಸಲ್ಪಟ್ಟ ಒಂದು ಜನತೆ. ആരാണ്? ಯಾರವರು? ഇസ്രായേൽ ജനത. ಒಂದಿನ ಇಸ್ರಾಯೇಲ್ ಜನತೆ. രണ്ട്, ಎರಡನೇದಾಗಿ ಅನುಗ್ರಹಿಸಲ್ಪಟ್ಟಂತಹ ಜನತೆ. അനുഗ്രഹിക്കപ്പെട്ട ജനതയാണ്. ಅನುಗ್ರಹಿಸಲ್ಪಟ್ಟ ಜನತೆ. They are the community of the blessed by God. ദൈവം അനുഗ്രഹിച്ച ഒരു ജനത. ದೇವರು ಅನುಗ್ರಹಿಸಿದ ಒಂದು ಜನತೆ. ഈ ജനതയെ കണ്ട് രാജാവ് ಈ ഭയപ്പെടുകയാണ്. ಜನತೆಯನ್ನು ಕಂಡು ಈ ಅರಸನಿಗೆ ಹೆದರಿಕೆ ಆಗುತ್ತದೆ. ಕಾರಣ ഈ രാജാവ് അന്വേഷിച്ചപ്പോ ಈ ರಾಜನು ಇದನ್ನು ಹುಡುಕಿದಾಗ ಈ ಜನತೆ മറ്റു പല ജനതകളെയും പുഷ്പം പോലെ ഈസി ആയിട്ട് പരാജയപ്പെടുത്തി ಬೇರೆ ಜನತೆ ಸಮೂಹವನ್ನು ತುಂಬಾ ಸುಲಭ ರೀತಿಯಲ್ಲಿ ಗೆದ್ದುಕೊಂಡು ಬಂದಂತಹ ಜನತೆ. സംഖ്യയുടെ പുസ്തകം 22-ാം അധ്യായം 4-ാം വാക്യം. ಸಂಖ್ಯಾಕಾಂಡ 22ನೇ ಅಧ್ಯಾಯ 4ನೇ ವಾಕ್ಯ. ಮೊವಾബ് മിദിയാനിലെ പ്രമാണികളോട് പറഞ്ഞു, ಮೊವಾಬ್ മിദിയാനിലെ ಪ್ರಮುಖರಲ್ಲಿ ಹೇಳಿದರು, കാള വയലിലെ പുല്ല് തിന്നുന്നത് പോലെ ഈ നാടോടികൾ നമ്മെ വിഴുങ്ങിക്കളയും. ದನಕರುಗಳು ಅಡವಿಯ ಹುಲ್ಲನ್ನೆಲ್ಲ ಮೇದು ಬಿಡುವಂತೆ ಈ ಸಮುದಾಯದವರು ನಮ್ಮನ್ನು, ನಮ್ಮ ಸುತ್ತಮುತ್ತಲಿನವರನ್ನು ನಿರ್ಮೂಲನ ಮಾಡಲಾಗಿದೆ. അതാണ് രാജാവിന്റെ ഭയം. ಇದಾಗಿದೆ ರಾಜನ ಭಯ.
കാള പുല്ല് തിന്നുന്നത് പോലെ ಈ ದನಕರುಗಳು ಹುಲ್ಲು ತಿನ್ನುವ ರೀತಿ ഈ ಜನತೆ നമ്മെ വിഴുങ്ങിക്കളയും. ನಮ್ಮನ್ನು നുಂಗಿಬಿಡುತ್ತದೆ. അതുകൊണ്ട് ಆದ್ದರಿಂದ അടുത്ത വചനം, സിപ്പോറിന്റെ മകൻ ബാലാക്കായിരുന്നു അക്കാലത്തെ മൊവാബ്യരുടെ രാജാവ്. ಬಾಲಾಕನು ಬೆಯೋರನ ಮಗ ಬಿಳಾಮನನ್ನು ಕರೆಸುವುದಕ್ಕೆ ಸ್ವಜನರ ನಾಡಾದ ಯೂಫ್ರಟೀಸ್ ನದಿಯ ತೀರದಲ್ಲಿರುವ ಪೆತೋರ್ ಎಂಬ ಊರಿಗೆ ದೂತರನ್ನು ಕಳುಹಿಸಿದನು. അടുത്തത്, ತಾವು ದಯವಿಟ್ಟು ಬರಬೇಕು, ಯಾವುದೋ ಒಂದು ಜನಾಂಗ ಈಜಿಪ್ಟ್ ದೇಶದಿಂದ ಬಂದಿದೆ, ಭೂಮಿಯನ್ನೆಲ್ಲ ಆವರಿಸಿಕೊಂಡಿದೆ, ನನಗೆದುರಾಗಿ ಬಂದಿಳಿದಿದೆ, ಅವರು ನಮಗಿಂತ ಬಲಿಷ್ಠರು. ಆದುದರಿಂದ ತಾವು ದಯಮಾಡಿ ಬಂದು ಈ ಜನಕ್ಕೆ ಶಾಪ ಹಾಕಿ ನಮಗೆ ನೆರವಾಗಬೇಕು, ಹಾಗೂ ಇವರನ್ನು ಸೋಲಿಸಿ ಈ ನಾಡಿನಿಂದ ಹೊರಡಿಸುವುದಕ್ಕೆ ನನ್ನಿಂದ ಸಾಧ್ಯವಾಗಬಹುದು. ತಮ್ಮ ಆಶೀರ್ವಾದದಿಂದ ಶುಭ, ತಮ್ಮ ಶಾಪದಿಂದ ಅಶುಭವು ಉಂಟಾಗುತ್ತದೆ. Praise the Lord. Praise the Lord. ഹല്ലേലൂയ. Hallelujah. ഹല്ലേലൂയ. Hallelujah. രാജാവിന് മനസ്സിലായി, ഈ രാജനിಗೆ ಅರಿವಾಯಿತು, യുദ്ധം ചെയ്ത് ഒരിക്കലും ഈ ഇസ്രായേൽ ജനതയെ പരാജയപ്പെടുത്താൻ സാധിക്കത്തില്ല. ಯುದ್ಧ ಮಾಡಿ ಈ ಇಸ್ರಾಯೇಲ್ ಜನತೆಯನ್ನು ಸೋಲುಣಿಸಲು ನನ್ನಿಂದ ಸಾಧ್ಯವಿಲ್ಲ. ഒറ്റ വഴിയേ ഉള്ളൂ. ಒಂದೇ ಒಂದು ಮಾರ್ಗ, ദൈവത്തിന്റെ പ്രവാചകനായ ബാലാമിനെ വിളിച്ചുകൊണ്ട് വരിക. ದೇವರ ಪ್ರವಾದಿಯಾಗಿರುವ ಬಿಳಾಮನನ್ನು ಕರೆದುಕೊಂಡು ಬಂದು എന്നിട്ട് ജനത്തെ ശപിക്കാൻ പറയുക. ಆ ವ್ಯಕ್ತಿಯಲ್ಲಿ ಈ ಜನತೆಯನ್ನು ಶಪಿಸಲು ಹೇಳುವಾಗ, അങ്ങനെ പ്രവാചകൻ ഇസ്രായേൽ ജനത്തെ ശപിച്ചാൽ, ಈ ಪ್ರವಾದಿಯು ಇಸ್ರಾಯೇಲ್ ಜನತೆಯನ್ನು ಶಪಿಸಿದರೆ പിന്നെ എനിക്ക് അവരെ പരാജയപ്പെടുത്താൻ സാധിക്കും. ಮತ್ತೆ ನನಗೆ ಅವರನ್ನು ಗೆಲ್ಲಬಹುದು. ഇതാണ് രാജാവിന്റെ തീരുമാനം. ಅದೇ ರಾಜನ ಒಂದು ತೀರ್ಮಾನ. ഏത് ജനത്തെ ശപിക്കാനാ? ಯಾವ ಜನತೆಯನ್ನು ಶಪಿಸಲು ಹೇಳಿದ್ದು? ഇസ്രായേൽ ജനത്തെ. ಇಸ್ರಾಯೇಲ್ ಜನತೆಯನ್ನು ಶಪಿಸಬೇಕು. ദൈവം സമ്മതിക്കുക? ದೇವರು ಅದಕ್ಕೆ ಎಡೆ ಕೊಡ್ತಾರಾ? ദൈവം തന്നെ ജനത്തെ സമ്മതിക്കുക? ದೇವರು ಅದಕ್ಕೆ ಎಡೆ ಮಾಡಿ ಕೊಡ್ತಾರಾ? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. പക്ഷെ ഇതല്ലാതെ മറ്റൊരു വഴി രാജാവ് കാണുന്നില്ല. ಇದಲ್ಲದೆ ಬೇರೆ ಯಾವ ದಾರಿ ದಿಕ್ಕು ತೋಚುವುದಿಲ್ಲ ಅರಸನಿಗೆ. അതുകൊണ്ട് ಆದ್ದರಿಂದ ഈ പ്രവാചകനായ ബാലാമിനെ വിളിക്കാൻ, ಈ ಪ್ರವಾದಿಯಾಗಿದ್ದ ಬಿಳಾಮನನ್ನು ಕರೆಯಲು ബാലാക്ക് എന്ന രാജാവ് ಈ ಬಾಲಾಕ್ ಎಂಬ ಅರಸನು ചില പ്രഭുക്കന്മാരെ തെരഞ്ഞെടുത്തു. ಕೆಲವು ಪ್ರಮುಖರನ್ನು ಆರಿಸಿಕೊಳ್ಳುತ್ತಾರೆ. ആരോടത്തെ പ്രമാണിമാരാ? ಅಲ್ಲಿನ ಪ್ರಮುಖರು. അവരെ ബാലാമിന്റെ അടുത്തേക്ക് അയച്ചു. ಹಾಗೆ ಈ ಬಿಳಾಮನ ಹತ್ತಿರ ಇವರನ್ನು ಕಳುಹಿಸುತ್ತಾರೆ. ഈ പ്രഭുക്കന്മാര് പ്രവാചകന്റെ അടുത്ത് വന്നു. ಈ ಪ್ರಮುಖರು ಅಲ್ಲಿ ಈ ಅರಸನ ಅಲ್ಲ ಈ ಬಿಳಾಮನ ಹತ್ತಿರ ಬರುತ್ತಾರೆ. ഈ പ്രവാചകന്റെ അടുത്ത് വന്നു. ಈ ಪ್ರವಾದಿ ಹತ್ತಿರ ಬರುತ್ತಾರೆ. ಸತ್ಯದಲ್ಲಿ ഈ പ്രവാചകൻ ദൈവപുരുഷനാണെങ്കിലും ಈ ಪ್ರವಾದಿಯೊಂದು ದೇವಪುರುಷನಾದರೂ വലിയ ആൾക്കാരെ കണ്ടു കഴിഞ്ഞാൽ ಈ ದೊಡ್ಡ ದೊಡ್ಡ ಪ್ರಮುಖರನ್ನೆಲ್ಲ ಕಾಣುವಾಗ ചിലപ്പോൾ മനസ്സിളകും. ಮನಸ್ಸಲ್ಲಿ ಒಂದು ಚಂಚಲ ಚಿತ್ತ ಆಗ್ಬಹುದು. പ്രമാണിമാരാണ്, ಇದು ಪ್ರಮುಖರು, സമ്പന്നരാണ്, ಹೌದು ಭಯಂಕರ ಸಂಪನ್ನರು. അവരെ കണ്ടിട്ടുമ്പോൾ പ്രവാചകനാണെങ്കിൽ ചിലപ്പോൾ മനസ്സിളകാൻ സാധ്യത. ಆದರೆ ಈ ಪ್ರವಾದಿಗೂ ಒಂದು ಮನಸ್ಸು ಆಚೆ ಈಚೆ ಆಗಲು ಸಾಧ್ಯವಿದೆ. അവർ ಅನ್ನമ്പോൾ തന്നെ പറഞ്ഞുവിടേണ്ട കാര്യമേ ഉള്ളൂ. ಅದು ಬರುವಾಗಲೇ ಅವರನ್ನು ಹಿಂತಿರುಗಿ ಕಳಿಸುವುದೇ ಒಳ್ಳೆಯದು. പക്ഷേ ഈ പ്രവാചകൻ അവരെ പറഞ്ഞു വിട്ടില്ല. ಆದರೆ ಪ್ರವಾದಿ ಇವರನ್ನು ಹಿಂತಿರುಗಿ ಕಳಿಸಲಿಲ್ಲ. പ്രവാചകൻ പറഞ്ഞു, ಈ ಪ್ರವಾದಿ ಹೇಳುತ್ತಾನೆ, എനിക്ക് അവരെ പെട്ടെന്ന് ശപിക്കാൻ പറ്റത്തില്ല. ನನಗೆ ಅವರಿಗೆ ಕೂಡಲೇ ಶಪಿಸಲು ನನ್ನಿಂದ ಸಾಧ್ಯವಿಲ್ಲ. കാരണം അവർ ദൈവ അനുഗ്രഹിച്ച ജനതയാണ്. ಅವರು ಏನೆಂದರೆ ಅವರು ದೇವರ ಅನುಗ್ರಹವಿರುವಂತಹ ಜನತೆ. ഒരു കാര്യം ചെയ്യും, ಒಂದು ವಿಷಯ ಮಾಡು, നിങ്ങൾ ഇന്നിവിടെ തങ്ങുക. ಒಂದು ದಿನ ನೀವು ಇಲ್ಲೇ ಇರಿ. ಇಲ್ಲೇ ಇರಿ. ഞാൻ ദൈവത്തോട് ആലോചിക്കട്ടെ. ನಾನು ದೇವರಲ್ಲಿ ಒಮ್ಮೆ ಕೇಳಿ ನೋಡುತ್ತೇನೆ. ദൈവം എന്താ പറയണം നോക്കട്ടെ. ದೇವರು ಏನು ಉತ್ತರ ಕೊಡುತ್ತಾರೆಂದು. ദൈവം പറഞ്ഞാലേ എനിക്ക് നിങ്ങളുടെ കൂടെ വരാൻ പറ്റത്തുള്ളൂ. ದೇವರು ಉತ್ತರ ಕೊಟ್ರೆ ಮಾತ್ರ ನಿಮ್ಮ ಜೊತೆ ನಾ ಬರುತ್ತೇನೆ. ഈ ബാലാം പ്രവാചകനെ വിളിച്ചുകൊണ്ട് പോകാൻ അവർ വന്നത്. ಈ ಬಿಳಾಮನನ್ನು ಪ್ರವಾದಿಯನ್ನು ಕರೆದುಕೊಂಡು ಹೋಗಲು ಈ ಜನತೆ ಬಂದಿರುವಂತದ್ದು. അന്ന് രാത്രി, ಅಂದಿನ ರಾತ್ರಿ അവർ ബാലാം എന്ന പ്രവാചകന്റെ കൂടെ പ്രഭുക്കന്മാർ താമസം ആരംഭിച്ചു. ಹಾಗೆ ಈ ಪ್ರವಾದಿಯಾದ ಬಿಳಾಮನ ಜೊತೆ ಅಂದಿನ ದಿನ ಅವರು ತಂಗುತ್ತಾರೆ. 9ാം വാക്യം, ಅಲ್ಲಿ ನಾವು 9ನೇ ವಾಕ್ಯವನ್ನು ನೋಡುವ. ദൈവം ബാലാമിന് പ്രത്യക്ഷപ്പെട്ട് ചോദിച്ചു, ದೇವರು ಬಿಳಾಮನ ಬಳಿಗೆ ಬಂದು, നിന്റെ കൂടെയുള്ള ഈ മനുഷ്യരാരാണ്? ನಿನ್ನ ಬಳಿ ತಂಗಿರುವಂತಹ ಈ ಜನರು ಯಾರು? ഇവരാരാണ്? ಇವರು ಯಾರು? 10ാം വാക്യം, ബാലാം ദൈവത്തോട് പറഞ്ഞു. 10ನೇ ವಾಕ್ಯ, ಬಿಳಾಮನು ಮೊಹಾಬ್ಯರ ಅರಸನು ಅಂದರೆ ಚಿಪ್ಪರೋನ ಮಗ ಬಾಲಾಕನು ಅವರನ್ನು ನನ್ನ ಬಳಿಗೆ ದೂತರನ್ನಾಗಿ ಕಳುಹಿಸಿದ್ದಾನೆ. ದಯಮಾಡಿ ಬರಬೇಕು,
ಯಾವುದೋ ಒಂದು ಜನ ಈಜಿಪ್ಟ್ ದೇಶದಿಂದ ಹೊರಟು ಬಂದಿದೆ, ಭೂಮಿಯನ್ನೆಲ್ಲ ಆವರಿಸಿಕೊಂಡಿದೆ. ನೀನು ಬಂದು ಅವರಿಗೆ ಶಾಪ ಹಾಕಬೇಕು, ಹಾಕಿದರೆ ಅವರನ್ನು ಸೋಲಿಸಿ ಹೊರಡಿಸುವುದಕ್ಕೆ ನನ್ನಿಂದ ಸಾಧ್ಯವಾಗಬಹುದು ಎಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲೇ ಹೋಗಬಾರದು. അവൻ്റെ കണ്ണ് സ്വർണത്തിൽ ഉടക്കി. ಈ ಪ್ರವಾದಿಯ ಕಣ್ಣು ಈ ಚಿನ್ನದ ಮೇಲೆ ಸಿಕ್ಕಿತು, ಕಣ್ಣು ಬಿತ್ತು. അവർ വരുമ്പോൾ തന്നെ പറഞ്ഞു വിട്ടാൽ മതിയായിരുന്നു. ಅವರು ಬಂದಾಗಲೇ ಅವರನ್ನು ಹಿಂತಿರುಗಿ ಕಳುಹಿಸಿದರೆ ಸಾಕಿತ್ತು. പക്ഷെ പറഞ്ഞു വിടാനുള്ള ധൈര്യം പ്രവാചകനില്ല. ಆದರೆ ಅಷ್ಟು ಧೈರ್ಯ ಈ ಪ್ರವಾದಿಗೆ ಇಲ್ಲ. സ്വർണം കണ്ടപ്പോൾ ധൈര്യം എല്ലാം പോയി. ಈ ಚಿನ್ನವನ್ನೆಲ್ಲ ಕಂಡಾಗ ಧೈರ್ಯವೆಲ್ಲ ಸ್ವಲ್ಪ ಹೋಯ್ತು. അതുകൊണ്ട് പ്രവാചകൻ വീണ്ടും പറഞ്ഞു, ಪುನಃ ಈ ಪ್ರವಾದಿ ಹೇಳುತ್ತಾನೆ, നിങ്ങൾ ഇന്നും കൂടെ ഇവിടെ താമസിക്കുക. ಈ ಒಂದು ದಿನ ಸಹ ನೀವು ಇಲ್ಲೇ ತಂಗಿರಿ. ഞാൻ ദൈവത്തോട് ನಾನು ആലോചിക്കാം. ಇನ್ನೊಮ್ಮೆ ದೇವರಲ್ಲಿ ಕೇಳಿ ನೋಡುತ್ತೇನೆ. ദൈവം മറ്റെന്തെങ്കിലും പറയുമോ ഇല്ലയോ ದೇವರು എന്ന് ശ്രദ്ധിക്കാം. ಏನಾದರೂ ಇನ್ನೊಂದು ಉತ್ತರ ಕೊಡುತ್ತಾರೆ ಅಂತ ನಮಗೆ ಒಂದು ನೋಡುವ. വീണ്ടും ഈ പ്രവാചകൻ ദൈവത്തോട് പ്രാർത്ഥിച്ചു. ಹಾಗೆ ಈ ಪ್ರವಾದಿಯು ಪುನಃ ದೇವರಲ್ಲಿ ಕೇಳುತ್ತಾನೆ, ಬೇಡುತ್ತಾನೆ. ദൈവം മനസ്സ് മാറ്റിയില്ല. ಆದರೆ ದೇವರ ಮನಸ್ಸು ಬದಲಾಗಲಿಲ್ಲ. ദൈവം പ്രവാചകനെ പോകാൻ അനുവദിക്കുന്നില്ല. ಆದರೆ ಈ ಪ್ರವಾದಿಯನ್ನು ಹೋಗಲು ದೇವರು ಅಪ್ಪಣೆ ಕೊಡುತ್ತಾ ಇಲ್ಲ. എന്നാൽ ಆದರೆ ഈ പ്രവാചകൻ ಈ ಕತ್ತೆಗೆ ಪುನಃ ಕಾಣಿಸುತ್ತದೆ. ദൈവം ഇങ്ങനെ പറഞ്ഞപ്പോ, ദൈവം പറയുന്നതല്ലാതെ ഒരു വാക്ക് നീ തുറന്ന് സംസാരിക്കും. ದೇವರು ನುಡಿಯದಲ್ಲದ ಒಂದು ಮಾತನ್ನು ಅಲ್ಲಿ ನೀನು ಮಾತನಾಡಕೂಡದು. ദൈവം പറയുന്നതല്ലാതെ ದೇವರು ಹೇಳದಂತಹ മറ്റൊരു വാക്ക് നീ സംസാരിക്കും. ಬೇರೊಂದು ಮಾತನ್ನು ನೀನಲ್ಲಿ ಮಾತಾಡದಂತಹ ಒಂದು ಜನ ಮಕ್ಕಳಾಗಿರಬಹುದು, ತಂದೆ ತಾಯಿಂದರಾಗಿರಬಹುದು. അനുഗ്രഹിക്കുക. ಅನುಗ್ರಹದ ಮಾತು. രാജാവ് ಈ ರಾಜನು പ്രവാചകനെ വീണ്ടും വിളിച്ചു. ಪ್ರವಾದಿಯನ್ನು ಪುನಃ ಕರೆಯುತ್ತಾನೆ. ഒരു കാര്യം ചെയ്, ಒಂದು ವಿಷಯ ಮಾಡು. നീ ഈ മലയിൽ നിന്നിട്ട് നിങ്ങൾക്ക് അനുഗ്രഹിക്കാൻ പറ്റുന്നുള്ളൂ. ನಿನಗೆ ಈ ಬೆಟ್ಟದಿಂದ ಅನುಗ್ರಹಿಸಲು ಸಾಧ್ಯವಿಲ್ವಾ? ശപിക്കാൻ പറ്റുന്നില്ല. ಶಪಿಸಲು ಸಾಧ್ಯವಾಗುತ್ತಿಲ್ಲ. അടുത്ത മലയിലേക്ക് കൊണ്ടുപോവാ. ಮುಂದಿನ ಬೆಟ್ಟಕ್ಕೆ ನಮಗೆ ಹೋಗುವ. വേറൊരു മലയിലേക്ക് ദൈവം ഈ ബാലാക്ക് പ്രവാചകനെ കൊണ്ടുപോയി. ಹಾಗೆ ಈ ಅರಸನು ಈ ಪ್ರವಾದಿಯನ್ನು ಇನ್ನೊಂದು ಬೆಟ್ಟಕ್ಕೆ ಕರೆದುಕೊಂಡು ಹೋಗುತ್ತಾನೆ. രാജാവ് പറഞ്ഞു, ರಾಜನು ಹೇಳುತ್ತಾನೆ, നീ ഇവിടെ എല്ലാം നോക്കിക്കേ. ನೋಡು, ಇನ್ನು ನೀನು ನೋಡು, ಮುಂದೆ ನೋಡು. ഇവിടെ നോക്കിയാലും ആ ജനതയുടെ വേറൊരു ഭാഗമാണിത്. ಎಲ್ಲಿ ನೋಡಿದರೂ ಆ ಜನತೆಯ ಇನ್ನೊಂದು ಭಾಗ ಇಲ್ಲಿ ಸೇರಿಕೊಂಡಿದ್ದಾರೆ. ഇവരെ നീ ശപിക്കുക. ಇವರನ್ನು ನೀನು ಶಪಿಸಬೇಕು. അവരെ ശപിക്കാൻ ಅವರನ್ನು ಶಪಿಸಲು ബാലാം വീണ്ടും വാ തുറന്നു. ಈ ಬಿಲಾಮನು ಪುನಃ ಬಾಯನ್ನು ಎತ್ತುತ್ತಾನೆ. എന്നാൽ ബാലാമിന് അവരെ ശപിക്കാൻ പറ്റുന്നില്ല. ಆದರೂ ಈ ಬಿಲಾಮನಿಗೆ ಈ ಜನತೆಯನ್ನು ಶಪಿಸಲು ಆಗುತ್ತಿಲ್ಲ. ശപിക്കാൻ വാ തുറന്നപ്പോ ಈ ಶಪಿಸಲು ತನ್ನ ಬಾಯನ್ನು ತೆರೆಯುವಾಗ അനുഗ്രഹത്തിന്റെ വാക്കുകളാണ് വായിൽ വരുന്നത്. ಅನುಗ್ರಹದ ಮಾತುಗಳೇ ಅವನಿಗೆ ಬರುವಂತದ್ದು. ദൈവം ബാലാമിലൂടെ ജനതയെ അനുഗ്രഹിക്കുകയാണ്. ಹಾಗೆ ದೇವರು ಬಿಲಾಮನ ಮುಖಾಂತರ ಆ ದೇವ ಜನತೆಯನ್ನು ಅನುಗ್ರಹಿಸುತ್ತಾರೆ. ഇത് കേട്ടപ്പോ ಇದನ್ನು ಕಂಡ രാജാവ് വീണ്ടും കോപം കൊണ്ട് ಈ ರಾಜನಿಗೆ ಮತ್ತೆ ಸಹ ಕೋಪ ಹೆಚ್ಚುತ್ತದೆ. രാജാവ് പറഞ്ഞു, നിർത്ത്, ನಿಲ್ಲಿಸು, ನೀನು നിന്നെ ഞാൻ ശപിക്കാൻ കൊണ്ടുവന്നതാ. ನಿನ್ನನ್ನು ಶಪಿಸಲು ನಾನು ಕರೆತಂದೆ. അടുത്ത മലയിൽ പോയി നിൽക്കാം. ನೀನು ಇನ್ನೊಂದು ಬೆಟ್ಟಕ್ಕೆ ನಮಗೆ ಹೋಗಿ ನಿಲ್ಲುವ. മൂന്നാമത്തെ മലയിലേക്ക് കൊണ്ടുപോയി. ಹಾಗೆ ಮೂರನೇ ಬೆಟ್ಟಕ್ಕೆ ಕರೆದುಕೊಂಡು ಇವನನ್ನು ಹೋಗುತ್ತಾರೆ. രാജാവ് പറഞ്ഞു, ರಾಜನು ಹೇಳುತ್ತಾನೆ, ആ ജനതയുടെ വേറൊരു ഭാഗമാണ്. ನೋಡು, ಇನ್ನೂ ಇರುವ ಈ ಜನತೆ ಇನ್ನೊಂದು ಭಾಗ ಆ ಜನತೆಯ. നീ അവരെ ശപിക്കുക. ನೀನು ಶಪಿಸಲೇಬೇಕು. ബാലാം ശപിക്കാൻ വാ തുറന്നു. ಹಾಗೆ ಬಿಲಾಮನು ಶಪಿಸಲು ಬಾಯನ್ನು ತೆರೆಯುವಾಗ ದೇವರು വീണ്ടും അനുഗ്രഹത്തിന്റെ വാക്കുകൾ ബാലാമിന്റെ വായിൽ വെച്ചു. ಪುನಃ ಅನುಗ್ರಹದ ಮಾತುಗಳನ್ನು ಮಾತ್ರ ಬಿಲಾಮನ ಬಾಯಿಗೆ ಕೊಡುವಂತದ್ದು. ഹല്ലേലൂയ, 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 ഹല്ലേലൂയ. ഹല്ലേലൂയ. ബാലാമിന് ആ ജനതയെ ശപിക്കാൻ പറ്റിയില്ല. ಬಿಲಾಮನಿಗೆ ಆ ಜನತೆಯನ್ನು ಶಪಿಸಲು ಸಾಧ್ಯವಾಗಲಿಲ್ಲ. ಕಾರಣ അത് അനുഗ്രഹിക്കപ്പെട്ട ജനത. ಆ ಜನತೆ ಎಂದರೆ ಅನುಗ್ರಹಿಸಲ್ಪಟ್ಟ ಜನತೆ. ನೀವು ಅರ್ಥ ಮಾಡಿಕೊಳ್ಳಿ, നമ്മൾ അനുഗ്രഹിക്കപ്പെട്ട ജനത, ನಾವು ಅನುಗ್ರಹಿಸಲ್ಪಟ್ಟಂತಹ ಒಂದು ಜನತೆ. ഹല്ലേലൂയ, 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 ഹല്ലേലൂയ. എന്നെല്ലാരും ചൊല്ലിക്കേ, ഞാൻ അനുഗ്രഹിക്കപ്പെട്ട ജനതയാണ്. ಎಲ್ಲರೂ ಹೇಳಿ, ನಾವು ಅನುಗ್ರಹಿಸಲ್ಪಟ್ಟಂತಹ ಜನತೆ. ನಾನು ಅನುಗ್ರಹಿಸಲ್ಪಟ್ಟ ಜನತೆ. ಗಟ್ಟಿಯಾಗಿ ಹೇಳಿ, ನಾನು ಅನುಗ್ರಹಿಸಲ್ಪಟ್ಟ ಜನತೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. സംഖ്യ 23:23. ಸಂಖ್ಯಾಕಾಂಡ 23:23. യാക്കോബിന് ആഭിചാരം ഏൽക്കുകയില്ല. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ. ഇസ്രായേലിനെതിരെ ക്ഷുദ്രവിദ്യ ഫലിക്കുകയില്ല. ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರ ಮಂತ್ರವಿಲ್ಲ.
ಯಾಕೋಬರಿಗೆ ആഭിചാരമേൽക്കുകയില്ല. ಶಕುನವಿಲ್ಲ, ವಿರುದ್ಧವಾದ ಶಕುನವಿಲ್ಲ. ഇസ്രായേലിന് ക്ഷുദ്രവിദ്യ ഫലിക്കുകയില്ല. ವಿರುದ್ಧವಾದ ತಂತ್ರ ಮಂತ್ರವಿಲ್ಲ. നിങ്ങളെ മംഗലാപുരംകാർ ശ്രദ്ധിച്ചോണം. ಮಂಗಳೂರಿನವರೇ ನೀವು ಗಮನಿಸಿ, ഒത്തിരി പേരുടെ സംശയമാണ്, ಅನೇಕರ ಸಂಶಯವಿದು. എനിക്കെതിരെ ക്ഷുദ്രവിദ്യ ആഭിചാരം എന്തെങ്കിലുമൊക്കെ ഉണ്ട്, ನನಗೆ ವಿರುದ್ಧವಾಗಿ ಶಕುನ ಕ್ರಿಯೆಗಳು, ತಂತ್ರಗಳು, ಮಂತ್ರಗಳು ಮಾಡುತ್ತಿದ್ದಾರೆ. ഇങ്ങനെ ഭയന്നിരിക്കുകയാണ്. ಹೀಗೆ ಭಯಗೊಂಡ ಜನತೆ. എന്നാൽ നിനക്ക് പറ്റിയ വചനമാണ്. ಆದರೆ ನಿನಗೆ ಹೇಳಿರುವಂತಹ ದೇವರ ವಾಕ್ಯವಿದು. സംഖ്യ 23:23. ಸಂಖ್ಯಾಕಾಂಡ 23:23. എല്ലാരും നേരിട്ട് ചൊല്ലിക്കുക. ಎಲ್ಲರೂ ಇದನ್ನು ಗಟ್ಟಿಯಾಗಿ ಒಮ್ಮೆ ಎತ್ತಿ ಹೇಳಿ. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ, ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರಮಂತ್ರವಿಲ್ಲ. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ, ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರಮಂತ್ರವಿಲ್ಲ. ഈ വചനം നിങ്ങൾ ഉറച്ച് വിശ്വസിക്കണം. ಈ ವಾಕ್ಯವನ್ನು ನೀನು ನಂಬಿ ವಿಶ್ವಾಸವಿಡಬೇಕು. ദൈവത്തിന്റെ വചനമാണ്. ದೇವರು ಕೊಟ್ಟಂತ ವಾಕ್ಯ. നിനക്കോ നിന്റെ കുടുംബത്തിനോ, ನಿನಗೋ ನಿನ್ನ ಕುಟುಂಬಕ್ಕೋ യാതൊരു തന്ത്രമോ മന്ത്രമോ ഫലിക്കത്തില്ല. ಯಾವ ಮಂತ್ರವೋ ತಂತ್ರವೋ ಫಲಿಸುವುದಿಲ್ಲ. എഴുതപ്പെട്ടിരിക്കുന്നു. ಅದು ದೇವರು ಹೇಳಿರುವಂತ ವಾಕ್ಯ. കാരണം നീ തിരഞ്ഞെടുക്കപ്പെട്ട ಕಾರಣವೇನೆಂದರೆ ನೀನು ಆರಿಸಿಕೊಂಡಂತ ವ್ಯಕ್ತಿ. നീ ഒരു വിശുദ്ധ ജനതയാണ്. ನೀನೊಂದು ಸಂತರ ಜನತೆ. നിന്റെ അപ്പുറത്ത്, വീടിനപ്പുറത്ത് ನಿನ್ನ ಮನೆಯ ಆಚೆ നിന്റെ ശത്രുവായിരിക്കാം. ನಿನ್ನ ಶತ್ರು ಇರಬಹುದು. അവൻ ചിലപ്പോൾ വല്ലതൊക്കെ എറിഞ്ഞെന്നൊക്കെ ഇരിക്കാം. ಏನಾದರೂ ನಿನ್ನ ಕಡೆಗೆ ಬೀಸಾಡಿರಬಹುದು. ചിലപ്പോൾ കോഴിമുട്ടയായിരിക്കാം, ಒಂದು ವೇಳೆ ಒಂದು ಕೋಳಿಯ ಮೊಟ್ಟೆ ಇರಬಹುದು. ചിലപ്പോൾ നാരങ്ങ ആയിരിക്കാം, ಏನಾದರೂ ಒಂದು ನಿಂಬೆ ಆಗಿರಬಹುದು. ചിലപ്പോൾ കോഴിയുടെ തലയായിരിക്കാം, ಏನಾದರೂ ಒಂದು ಕೋಳಿಯ ತಲೆ ಆಗಿರಬಹುದು. ചിലപ്പോൾ തലമുടി കെട്ടായിരിക്കാം, ಏನಾದರೂ ಒಂದು ಕೂದಲಿನ ಕಟ್ಟಿರಬಹುದು. ഇതൊക്കെ ശരിയായിരിക്കാം. ಇದೆಲ್ಲ ಸರಿಯಾಗಿರಬಹುದು. ഇതൊന്നും നിന്നെ ഫലിക്കത്തില്ല. ಆದರೆ ಇದನ್ನು ನಿನ್ನನ್ನು ಮುಟ್ಟುವುದಿಲ್ಲ. യാക്കോബിന് ആഭിചാരമേൽക്കത്തില്ല. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ. ഇസ്രായേലിന് ക്ഷുദ്രവിദ്യ ഫലിക്കത്തില്ല. ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರ ಮಂತ್ರವಿಲ್ಲ. ഗട്ടിയാകുന്ന ഏറ്റു പറഞ്ഞ് ಇದನ್ನು ಸ್ವಲ್ಪ ಗಟ್ಟಿಯಾಗಿ ವಿಶ್ವಾಸದೊಂದಿಗೆ ಹೇಳಿ. ಯಾಕೋಬರಿಗೆ, ಇನ್ನು ಗಟ್ಟಿಯಾಗಿ, ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ, ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರ ಮಂತ್ರವಿಲ್ಲ. സംഖ്യാകാണ്ഡം 23ನೇ ಅಧ್ಯಾಯ 23ನೇ ವಾಕ್ಯ. ഒന്നുകൂടി ಇನ್ನೊಮ್ಮೆ ಹೇಳುತ್ತೀರಾ? സംഖ്യാകാണ്ഡം 23ನೇ ಅಧ್ಯಾಯ 23ನೇ ವಾಕ್ಯ. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ, ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರಮಂತ್ರವಿಲ್ಲ. ഒരു പരാജയം ഉണ്ടാകുമ്പോൾ, ಒಂದು ಸೋಲು ನಮಗೆ ಉಂಟಾಗುವಾಗ, നമ്മൾ ആഗ്രഹിച്ച കാര്യം സാധിക്കാതെ വരുമ്പോൾ, ನಾವು ಇಚ್ಛಿಸಿದಂತಹ ವಿಷಯ ನಮಗೆ ನಡೆದೇ ಬಂದಾಗ, ഒരു ഭവനം പണിയാൻ തടസ്സമുള്ളപ്പോൾ, ಒಂದು ಮನೆ ಕಟ್ಟುವಾಗ ನಿಮಗೆ ಅಡೆತಡೆ ಬಂದಾಗ, ഒരു ജോലിക്ക് തടസ്സം വരുമ്പോൾ, ಒಂದು ಕೆಲಸದ ಕಾರ್ಯಕ್ಕೆ ಹೋಗುವಾಗ ಒಂದು ಅಡೆತಡೆಗಳು ಉಂಟಾಗುವಾಗ, മധുവയ്ക്ക് തടസ്സം വരുമ്പോൾ, ಮದುವೆ ಕಾರ್ಯಗಳಿಗೆ ನಿನಗೆ ಅಡಚಣೆ ಉಂಟಾಗುವಾಗ, ഒരു വരുമാന മാർഗങ്ങൾ തടസ്സപ്പെടുമ്പോൾ, ನಿನ್ನ ಆದಾಯ ಮಾರ್ಗಗಳಿಗೆ ಅಡ್ಡ ಸಂಭವಿಸುವಾಗ ഉടനെ അങ്ങോട്ടും ഇങ്ങോട്ടും ഓടിപ്പോകരുത്. ನೀವು ಆಚೆ ಈಚೆಯನ್ನು ಓಡುವುದು ಬೇಡಿ. മന്ത്രം ചെയ്തുകൊണ്ടാണോ, ಅಯ್ಯೋ ಅದು ಮಂತ್ರ ಮಾಡುವುದರಿಂದವಾ, കൂടോത്തരാണോ, ಮಾಟ ಮಾಡುವುದರಿಂದವಾ, അങ്ങനെയൊന്നും പോയേക്കരുത്. ಹೀಗೆ ಅವರ ಹಿಂದೆ ಹೋಗಬೇಡಿ. നിനക്ക് ക്ഷുദ്രവിദ്യ ഫലിക്കത്തില്ല. ನಿನಗೆ ಇಂತಹದೇನು ಫಲಿಸುವುದಿಲ್ಲ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നീ എന്ത് ചെയ്യണം? ನೀನು ಹಾಗೆ ಏನು ಮಾಡಬೇಕು? ಮನೆಯಲ್ಲಿ അങ്ങനെ ഒരു പരാജയം വരുമ്പോ, ಇಂತಹ ಒಂದು ಸೋಲು ಏನಾದರೂ ನಿನಗೆ ಸಂಭವಿಸುವಾಗ ഒരു സത്മന്ത ചൊല്ലി, ನೀನೊಂದು ಸತ್ಮಂತ ಹೇಳಿ, ഈ ബൈബിൾ തുറന്ന് ಈ ದೇವರ ವಾಕ್ಯವನ್ನು ತೆರೆದು ഈ സംഖ്യാകാണ്ഡ 23 വാക്യം, ಈ ಸಂಖ್ಯಾಕಾಂಡ 23ನೇ ಅಧ್ಯಾಯ 23ನೇ ವಾಕ್ಯ ನೀನು ಹೇಳಬೇಕು. ഈ വചനം വെച്ച് പ്രാർത്ഥിക്കുക. ಈ ವಾಕ್ಯವನ್ನು ಇಟ್ಟು ನೀನು ಪ್ರಾರ್ಥಿಸಬೇಕು. മന്ത്രതന്ത്രങ്ങള് ಮಂತ್ರತಂತ್ರ എന്നെ വിട്ട് മാറട്ടെ, ನನ್ನನ್ನು ಬಿಟ್ಟು ತೊಲಗಲಿ, കുടുംബം വിട്ട് മാറട്ടെ, ನನ್ನ ಕುಟುಂಬವನ್ನು ಬಿಟ್ಟು ಹೋಗಲಿ, എന്റെ ജാഗ വിട്ട് മാറട്ടെ, ನನ್ನ ಸ್ಥಳವನ್ನು ಬಿಟ್ಟು ಹೋಗಲಿ. അങ്ങനെ പ്രാർത്ഥിക്കണം. ಹೀಗೆ ಪ್ರಾರ್ಥಿಸಬೇಕು. അപ്പോൾ ಆಗ ആ അന്ധകാര ശക്തി നമ്മെ വിട്ട് മാറും. ಆ ಅಂಧಕಾರದ ಶಕ್ತಿ ನಮ್ಮನ್ನು ಬಿಟ್ಟು ತೊಲಗುತ್ತದೆ. അപ്പൊ അതുകൊണ്ട് ಆದ್ದರಿಂದ എല്ലാം അങ്ങനെ വന്നു എന്ന് വിചാരിക്കരുത്. ಎಲ್ಲವೂ ಹಾಗೇ ಸಂಭವಿಸಿದಂತ ನೀವು ತಿಳಿದುಕೊಳ್ಳಬೇಡಿ. ಜೀವನದಲ್ಲಿ പരാജയങ്ങൾ ഉണ്ടാകും, ಸೋಲುಗಳು ಬರುತ್ತದೆ, തകർച്ചകൾ വരും, ನಮಗೆ ಕಷ್ಟಗಳು ಬರುತ್ತವೆ, രോഗങ്ങൾ വരും, ರೋಗಗಳು ಉಂಟಾಗುತ್ತದೆ. അതെല്ലാം മറ്റുള്ളവർ ചെയ്ത മന്ത്രമാണ് തന്ത്രമാണെന്ന് ചിന്തിക്കരുത്. ಅದು ಬೇರೆಯವರು ಮಾಡುವ ಮಂತ್ರ ಮಾಟ ಅಂತ ನೀನು ಚಿಂತಿಸಬೇಡ. വർഷങ്ങളായി ವರ್ಷಗಳಿಂದ
ಜೀವನದಲ್ಲಿ ಕಷ್ಟಗಳು ಬರುವಾಗ ആരെങ്കിലും സംശയിക്കുന്നുണ്ടെങ്കിൽ ಯಾರ ಮೇಲಾದರೂ ಒಂದು ಸಂಶಯವಿದ್ದರೆ ഈ വചനം വെച്ച് പ്രാർത്ഥിക്കുക. ಈ ವಾಕ್ಯವಿಟ್ಟು ನೀವು ಪ್ರಾರ್ಥಿಸಿರಿ, അപ്പോൾ നമുക്ക് വിടുതൽ കിട്ടും, ಆಗ ನಮಗೆ ಅದರಿಂದ ಬಿಡುಗಡೆ ಲಭಿಸುತ್ತದೆ, സൗഖ്യം കിട്ടും, ನಮಗೆ ಸೌಖ್ಯ ಲಭಿಸುತ್ತದೆ, നമുക്ക് ಅಭಿಷೇകം കിട്ടും, ನಮಗೆ ಅಭಿಷೇಕವು ಉಂಟಾಗುತ್ತದೆ, നമുക്ക് രക്ഷയുടെ വഴി തുറന്നു തരും. ನಮಗೆ ರಕ್ಷೆಯ ಮಾರ್ಗವು ತೆರೆಯಲ್ಪಡುತ್ತದೆ. ಕಾರಣ ലോകത്തിൽ ഒത്തിരി അന്ധകാര ശക്തികൾ, ಲೋಕದಲ್ಲಿ ಅನೇಕ ಅಂಧಕಾರದ ಶಕ್ತಿ ತುಂಬಿಕೊಂಡಿದೆ, ശക്തി നമ്മെ ബാധിക്കും, ಅದು ನಮ್ಮನ್ನು ಬಾಧಿಸುತ್ತದೆ. അപ്പോൾ അതിൽ നമുക്കൊരു വിടുതൽ ആവശ്യമാണ്. ಅದರಿಂದ ಬಿಡುಗಡೆ ನಮಗೆ ಅಗತ್ಯ. വിജയം കർത്താവിൻ്റെതാണ്, ಜಯ ಪ್ರಭುವಿನಿಂದ, ജയം കർത്താവിൻ്റെതാണ്, ಜಯ ಪ್ರಭುವಿನಿಂದ. ഹല്ലേലൂയ, 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 ഹല്ലേലൂയ. ഹല്ലേലൂയ. സ്നേഹമുള്ളവരെ, ಪ್ರಿಯರೇ, ബാലാം പോയി, ബാലാം ചെന്നു ಈ ಬಿಲಾಮನು ಅಲ್ಲಿ ಹೋಗಿ ശപിക്കേണ്ടതിന് പകരം അനുഗ്രഹിക്കുകയാണ് ചെയ്യുന്നത്. ಶಪಿಸುವ ಬದಲು ಅನುಗ್ರಹಿಸುತ್ತಾನೆ. ഇതിൽ കോപമുണ്ട് രാജാവ്. ಇದನ್ನು ಕೋಪಗೊಂಡಂತ ಈ ಅರಸ ബാലാമിനെ ಈ ಬಿಲಾಮನನ್ನು ഓടിപ്പോകാൻ പറയുകയാണ്. ಇಲ್ಲಿಂದ ನೀನು ಓಡಿ ಹೋಗು ಅಂತ ಹೇಳುತ್ತಾನೆ. ഒരു സാധനം കൊടുക്കില്ല, ಏನು ಅವನಿಗೆ ಕೊಡುವುದಿಲ್ಲ. വീട് നിറയെ സ്വർണം തരാന്ന് പറഞ്ഞതാണ്, ನಿನ್ನ ಮನೆ ತುಂಬಾ ನಿನಗೆ ಬಂಗಾರ ಕೊಡ್ತೇನೆ ಅಂತ ಹೇಳಿದ್ದು. വീട് നിറയെ വെള്ളി തരാന്ന് പറഞ്ഞതാണ്, ನಿನ್ನ ಮನೆ ತುಂಬಾ ನಾನು ಬೆಳ್ಳಿ ಬಂಗಾರ ಕೊಡ್ತೇನೆ ಅಂತ ಹೇಳಿದ್ದು. ഒന്നും കൊടുത്തില്ല. ಇದೇನು ನೀಡದೆ നീ ഇവിടെ ഓടിപ്പോ, ನೀನು ಇಲ್ಲಿಂದ ಬೇಗ ಹೊರಟು ಹೋಗಬೇಕು. അപ്പോൾ ತಕ್ಷಣ ഒന്നും കിട്ടാതെ ആയപ്പോ ಏನು ಅವನಿಗೆ ಸಿಗಲಿಲ್ಲವೆಂದು ಕೊಂಡಾಗ വളരെ കഷ്ടപ്പെട്ട് വന്നതാണ്, ತುಂಬಾ ಕಷ್ಟದಿಂದ ಬಂದದ್ದು. രാജാവ് വലിയ ഓഫറിംഗ് എല്ലാം ചെയ്തതാണ്, ರಾಜನು ತುಂಬಾ ಆಫರಿಂಗ್ ಎಲ್ಲ ಕೊಟ್ಟಿದ್ದಾರೆ. അതൊന്നും കിട്ടുന്നില്ല എന്ന് കണ്ടപ്പോ ಇದೇನು ಅವನಿಗೆ ಸಿಗಲಿಲ್ಲವೆಂದು ಅಂದುಕೊಂಡ. ഒരു ദുരുപദേശം ഈ പ്രവാചകൻ രാജാവിന് കൊടുക്കുകയാണ്. ಒಂದು ದುರುಪದೇಶ ಈ ಪ್ರವಾದಿಯು ಅರಸನಿಗೆ ಕೊಡುತ್ತಾನೆ. കൊടുക്കാൻ പാടില്ലാത്തതാണ്, ಅವನು ನೀಡಬಾರದಿತ್ತು, പക്ഷെ അവൻ കൊടുക്കുകയാണ്. ಆದರೆ ಒಂದು ದುರುಪದೇಶ ಕೊಡುತ್ತಾನೆ. അവൻ രാജാവിനോട് പറഞ്ഞു, ಅವನು ಅರಸನಲ್ಲಿ ಹೇಳುತ್ತಾನೆ, ഇസ്രായേൽ മക്കൾ ശപിക്കപ്പെടാൻ ಇಸ್ರಾಯೇಲ್ ಜನತೆ ಶಪಿಸಲು നീ രണ്ട് കാര്യങ്ങൾ അവരെ കൊണ്ട് ചെയ്യാൻ മതി. ನೀನು 2 ಕಾರ್ಯಗಳನ್ನು ಅವರಿಂದ ಮಾಡಿದರೆ ಸಾಕು. ആ രണ്ട് കാര്യങ്ങൾ അവരെ കൊണ്ട് ചെയ്യിപ്പിച്ച ಆ 2 ಕಾರ್ಯಗಳು ಅವರಿಂದ ನೀನು ಮಾಡಿಸಿದರೆ ಅವರು പരാജയപ്പെടും, ಅವರು ಹಾಗೆ ಸೋಲುಣುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. എന്താണ് ആ രണ്ട് കാര്യങ്ങൾ? ಏನಾಗಿತ್ತು ಆ 2 ವಿಷಯಗಳು? ഈ പ്രവാചകൻ ಈ ಪ್ರವಾದಿಯು ബാലാക്കിന് ಈ ಬಿಲಾಮನನ್ನು 2 ദുരുപദേശങ്ങൾ കൊടുക്കുകയാണ്. ಈ ಬಾಲಾಕನಿಗೆ 2 ದುರುದ್ದೇಶಗಳನ್ನು ಈ ಬಿಲಾಮನು ಕೊಡುತ್ತಾನೆ. ಒಂದು മോവാബ്യരായ നിങ്ങൾ, ಮೊವಾಬ್ಯರಾದಂತಹ ನೀವು നിങ്ങളുടെ ദൈവത്തിന് ആരാധന അർപ്പിക്കുമ്പോൾ, ನಿಮ್ಮ ದೇವರಿಗೆ ಆರಾಧನೆ ಸಲ್ಲಿಸುವಾಗ ഇസ്രായേൽ മക്കളെ വിളിക്കുക, ಇಸ್ರಾಯೇಲ್ ಜನತೆಯನ್ನು ಸಹ ಕರೆಸಿಕೊಳ್ಳಿ, അവരെ നിർബന്ധിക്കുക, ಅವರನ್ನು ನೀವು ಅವರ ಹತ್ರ ಹೊತ್ತು ಕೊಡಿ, ಅವರಿಗೆ നിങ്ങളുടെ ദേവന്മാർക്ക് ആരാധന അർപ്പിക്കാം, ನಿಮ್ಮ ದೇವರಿಗೆ ಆರಾಧನೆ ಸಮರ್ಪಿಸಲು. അങ്ങനെ ಹಾಗೆ അവർ നിങ്ങളുടെ ദേവന്മാർക്ക് ആരാധന അർപ്പിച്ചാൽ, ಹೀಗೆ ನಿಮ್ಮ ದೇವರಿಗೆ ಆರಾಧಿಸುವಾಗ അവർ ശപിക്കപ്പെടും, ಅವರು ಶಾಪಗ್ರಸ್ತರಾಗುತ್ತಾರೆ. 2, ಎರಡನೇದಾಗಿ ഇസ്രായേൽ പുരുഷന്മാർക്ക് ಇಸ್ರಾಯೇಲ್ ಪುರುಷರಿಗೆ വ്യഭിചാരം ചെയ്യാൻ, ವ್ಯಭಿಚಾರ ಮಾಡಲು മോവാബ്യരായ സ്ത്രീകളെ പറഞ്ഞൊരുക്കുക. ಮೊವಾಬ್ಯರಾದಂತ ಸ್ತ್ರೀಯರನ್ನು ನೀನು ಸಿದ್ಧಪಡಿಸು. ഈ 2 ദുരുദ്ദേശങ്ങളാണ് ಇಂತಹ 2 ದುರುದ್ದೇಶ ഈ പ്രവാചകൻ പറഞ്ഞു ಈ കൊടുക്കുക. ಪ್ರವಾದಿ ಹೇಳಿಕೊಡುವಂಥದ್ದು. ഇസ്രായേൽ മക്കൾ പരാജയപ്പെടാൻ ಇಸ್ರಾಯೇಲ್ ಜನತೆ ಹೇಗಾದರೂ ಸೋಲು ಉಣಬೇಕು. 2 ദുരുദ്ദേശങ്ങൾ പറഞ്ഞു കൊടുക്കുക. ಹೀಗೆ 2 ಅವನು ದುರುದ್ದೇಶ ಹೇಳಿಕೊಡುತ್ತಾನೆ. ಒಂದನೇದಾಗಿ നിങ്ങളുടെ ഉത്സവ സമയത്ത് ನಿಮ್ಮ ಆ ಹಬ್ಬದ ಸಂದರ್ಭಗಳಲ್ಲಿ ഇസ്രായേൽ മക്കളെ വിളിക്കുക, ಇಸ್ರಾಯೇಲ್ ಮಕ್ಕಳನ್ನು ಕರೆ. നിങ്ങൾ നിങ്ങളുടെ ദൈവത്തിന് ആരാധന അർപ്പിക്കും. ನೀವು ನಿಮ್ಮ ದೇವರನ್ನು ಆರಾಧಿಸುವಾಗ ഇസ്രായേൽ മക്കൾ നിങ്ങളുടെ ദേവന്മാരെ ആരാധിക്കട്ടെ. ಇಸ್ರಾಯೇಲ್ ಮಕ್ಕಳು ಬಂದು ನಿಮ್ಮ ದೇವರನ್ನು ಆರಾಧಿಸಲಿ. 2, ಎರಡನೇದಾಗಿ നിങ്ങളുടെ സ്ത്രീകളെ, ನಿಮ್ಮ ಸ್ತ್ರೀಯರನ್ನು ഇസ്രായേലിലെ പുരുഷന്മാർക്ക് വിട്ടുകൊടുക്കുക, ಇಸ್ರಾಯೇಲ್ ಪುರುಷರಿಗೆ ಬಿಟ್ಟುಕೊಡಿ, അവരുമായിട്ട് വ്യഭിചാരം ചെയ്യട്ടെ. ಅವರಾಗಿ ವ್ಯಭಿಚಾರ ಮಾಡಲಿ. ഈ 2 തിന്മ പ്രവർത്തിച്ച, ಈ 2 ಪಾಪಗಳನ್ನು ಅವರು ಮಾಡಿದರೆ, ഈ 2 പ്രവൃത്തി ചെയ്ത, ಈ 2 ತಪ್ಪುಗಳನ್ನು ಮಾಡಿದರೆ ഇസ്രായേൽ മക്കൾ പരാജയപ്പെടും, ಇಸ್ರಾಯೇಲ್ ಜನತೆ ಪರಾಜಯ ಹೊಂದುತ್ತಾರೆ. അത് സംഭവിച്ചു, ಅದು ಹಾಗೆ ನಡೆಯಿತು, അത് സംഭവിച്ചു. ಅದು ಹಾಗೆ ನಡೆಯಿತು. സംഖ്യാകാണ്ഡം 25-ാം അധ്യായം, ಸಂಖ್ಯಾಕಾಂಡ 25ನೇ ಅಧ್ಯಾಯ. പെയോറിലെ ബാൽ, ಪಿಯೋರಿಲೆ ഉത്സവം, ಪಿಯೋರಿನ ಅಲ್ಲಿನ ಸಂಭ್ರಮ,
അത് മൊവാബിലെ ഒരു പട്ടണമാണ്. ಅದು ಮೊವಾಬಿನ ಒಂದು ಪಟ್ಟಣವಾಗಿತ್ತು. അവരുടെ ഹബ്ബയുടെ ദിവസം ಅಲ್ಲಿ ಹಬ್ಬದ ಸಂದರ್ಭ അവർ ഇസ്രായേൽ മക്കളെ വിളിച്ചു. ಅವರು ಇಸ್ರಾಯೇಲ್ ಜನತೆಯನ್ನು ಕರೆದರು. തങ്ങളുടെ ബാൽ ദേവതമാർക്ക് ആരാധന അർപ്പിക്കാൻ ತನ್ನ ಬಾಲ್ ದೇವತೆಯನ್ನು ಪೂಜಿಸಲು അവർ പൂജിച്ചു. ಹಾಗೆ ಪೂಜಿಸಿದರು. ಎರಡನೇದಾಗಿ മോവാബ്യരായ സ്ത്രീകളെ അണിച്ചൊരുക്കി ಮೋವಾಬ್ಯರ ಆ ಸ್ತ್ರೀಯರನ್ನೆಲ್ಲ ಶೃಂಗರಿಸಿ ಅವರು ഇസ്രായേലിലെ പുരുഷന്മാർക്ക് സമർപ്പിച്ചു. ಇಸ್ರಾಯೇಲಿನ ಪುರುಷರಿಗೆ ಬಿಟ್ಟುಕೊಟ್ಟರು. അവരുമായി ಅವರು ವ್ಯಭಿಚಾರ ಮಾಡಿದರು. രണ്ട് പാപവും അവർ ചെയ്തു. ಈ ಎರಡು ತಪ್ಪುಗಳನ್ನು ಅವರು ಮಾಡುತ್ತಾರೆ. ഈ ദുരുദ്ദേശം എവിടെ നിന്ന് വന്നതാ? ಈ ದುರುದ್ದೇಶ ಕೊಟ್ಟವರು ಯಾರು? ദൈവത്തിന്റെ പ്രവാചകൻ കൊടുത്ത ദുരുദ്ദേശം. ದೇವರ ಪ್ರವಾದಿಯೇ ಕೊಟ್ಟಂತ ದುರುದ್ದೇಶ. എന്തായിരുന്നു സംഭവിച്ചത്? ನೋಡು ಅಲ್ಲಿ ಏನು ಸಂಭವಿಸಿತು ಅಂತ. പ്രിയരേ, ഈ രണ്ട് തിന്മപ്രവൃത്തി ചെയ്തപ്പോൾ ಈ ಎರಡು ದೊಡ್ಡ ತಪ್ಪುಗಳನ್ನು ಮಾಡಿದಾಗ ദൈവം അവരെ ശിക്ഷിക്കുകയാണ്. ದೇವರು ಅವರನ್ನು ಶಿಕ್ಷಿಸುತ್ತಾರೆ. ദൈവം അവരെ മഹാമാരി വരുത്തി ശിക്ഷിക്കുകയാണ്. ದೇವರು ಅವರ ಮೇಲೆ ಮಹಾಮಾರಿಯನ್ನು ಕಳುಹಿಸುತ್ತಾರೆ. ആയിരക്കണക്കിന് മനുഷ്യൻ ചത്തു വീണു. ಸಾವಿರಗಟ್ಟಲೆ ಜನರು ಅಲ್ಲಿ ಮರಣಗೊಳ್ಳುತ್ತಾರೆ, ಸತ್ತು ಬೀಳುತ್ತಾರೆ. മൂന്നാമത്തെ വചനം 25:3. 25ನೇ ಅಧ್ಯಾಯ 3ರಲ್ಲಿ ಹೀಗೆ ಇಸ್ರಾಯೇಲರು ಪೆಗರೋದ ಬಾಳ್ ದೇವತೆಯ ಭಕ್ತರಾದರು. ಇದರಿಂದ ಸರ್ವೇಶ್ವರನ ಸ್ವಾಮಿ ಕೋಪಗೊಂಡರು. ಮೋಶೆಗೆ ಈ ಜನರ ಮುಖಂಡರೆಲ್ಲರನ್ನು ಇಡಿಸಿ ನನ್ನ ಆಜ್ಞಾನುಸಾರ ಬಹಿರಂಗವಾಗಿ ಮರಣದಂಡನೆಗೆ ಗುರಿ ಮಾಡಿಸು, ಆಗ ನನ್ನ ಕೋಪಾಗ್ನಿ ಇಸ್ರಾಯೇಲಿನಿಂದ ತೊಲಗುವುದು ಎಂದರು. 9ാം വാക്യം. 9ನೇ ವಾಕ್ಯ. 24,000 ಮಂದಿ ಈಗಾಗಲೇ ಈ ಜಾಡ್ಯದಿಂದ ಸತ್ತಿದ್ದರು. 24,000 പേരാണ് മഹാമാരി വന്ന് ഇസ്രായേൽ ജനത്തിൽ മരിച്ചു. ಆ ಮಹಾಮಾರಿ ರೋಗ ಬಂದು ಅಲ್ಲಿ ಸತ್ತದ್ದು 24,000 ಮಂದಿ. ഒരു തിന്മ ചെയ്തപ്പോൾ സംഭവിച്ചതാണ്. ಒಂದು ತಪ್ಪು ಮಾಡಿದಾಗ ಸಂಭವಿಸಿದ್ದು. ഒരു ജനത മുഴുവൻ നശിക്കാൻ കാരണം. ಒಂದು ಜನತೆ ಇಡೀ ನಾಶ ಹೊಂದಲು ಕಾರಣ. ಎರಡನೇದು, ഈ പ്രവാചകൻ എന്ത് സംഭവിച്ചു? ಈ ಪ್ರವಾದಿಗೆ ಏನು ಸಂಭವಿಸಿತು? ഈ ദുരുദ്ദേശം കൊടുത്ത ബാലാം എന്ന പ്രവാചകന്, ಇಂತಹ ದುರಾದೇಶ ನೀಡಿದಂತಹ ಈ ಬಿಲಾಮನಿಗೆ ಏನು ಸಂಭವಿಸಿತು? സംഖ്യാകാണ്ഡം 31ാം അധ്യായം. ಸಂಖ್ಯಾಕಾಂಡ 31ನೇ ಅಧ್ಯಾಯ 8ാം വാക്യത്തിന്റെ അവസാനം നമ്മൾ കാണുന്നുണ്ട്. 8ನೇ ವಾಕ್ಯದ ಕೊನೆಗೆ ನಾವು ಕಾಣುತ್ತೇವೆ, ബയോറിന്റെ മകനായ ബാലാമിനെയും അവർ വാളിനിരയാക്കി. ಅದು ಅಲ್ಲದೆ ಬೆಯರೋನ ಮಗ ಬಿಳಾಮನನ್ನು ಕತ್ತಿಯಿಂದ ಕೊಂದು ಹಾಕಿದರು. പ്രവാചകനെയും അവര് കൊന്നു. ಹಾಗೆ ಈ ಪ್ರವಾದಿಯನ್ನು ಅವರು ಕೊಲ್ಲುತ್ತಾರೆ. ഒരു തിന്മയുടെ ഭാഗമാണ്. ಒಂದು ಕೆಡುಕಿನ ತಪ್ಪಿನ ಭಾಗವಿದು. 16ാം വാക്യം. 16ನೇ ವಾಕ್ಯ. ಪೆಗರೋದ ಬಾಳನ ವಿಷಯದಲ್ಲಿ ಬಿಳಾಮನ ದುರಾಲೋಚನೆಯನ್ನು ಅನುಸರಿಸಿ ಇಸ್ರಾಯೇಲರನ್ನು ಸರ್ವೇಶ್ವರನಿಗೆ ದ್ರೋಹಿಗಳನ್ನಾಗಿಸಿ ಸಮಾಜದವರಲ್ಲಿ ಘೋರ ವ್ಯಾಧಿ ಉಂಟಾಗುವಂತೆ ಮಾಡಿದವರು ಅವರು ಅಲ್ಲವೇ? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳನ್ನು ಎತ್ತಿಕೊಳ್ಳುವ. നമുക്ക് ദൈവത്തെ ഒന്ന് സ്തുതിക്കാം. ದೇವರನ್ನು ಸ್ವತಂತ್ರವಾಗಿ ಸ್ತುತಿಸುವ. ഹല്ലേലൂയ. 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 പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. 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 ഒരു ദൈവത്തിന്റെ പൈതൽ ശപിക്കപ്പെടാൻ, ಒಬ್ಬರ ದೇವರ ಮಕ್ಕಳು ಶಾಪಗ್ರಸ್ತರಾಗುವಾಗ, ഒരു തെരഞ്ഞെടുക്കപ്പെട്ട മകൻ ശപിക്കപ്പെടാൻ, ಒಂದು ಆಶೀರ್ವದಿಸಲ್ಪಟ್ಟಂತಹ ಮನುಷ್ಯ ಶಾಪಗ್ರಸ್ತನಾಗುವಾಗ രണ്ട് പാവങ്ങള്, ಎರಡು ಪಾಪಗಳು. ഒന്ന് അന്യദൈവാരാധന, ಒಂದನೇದಾಗಿ ಅನ್ಯ ದೇವರುಗಳ ಆರಾಧನೆ, രണ്ട് വ്യഭിചാരം, ಎರಡನೇದಾಗಿ ವ್ಯಭಿಚಾರ. ഇത് 1ാം കൽപ്പനയ്ക്കും 6ാം കൽപ്പനയ്ക്കും എതിരായുള്ള പാവങ്ങളാണ്. ಇದು 1ನೇ ಆಜ್ಞೆಗೂ 6ನೇ ಆಜ್ಞೆಗೂ ವಿರುದ್ಧವಾದದ್ದು. ആര് പാപം അടിമപ്പെടുന്നുവോ, ಯಾರು ಪಾಪದ ಗುಲಾಮರಾಗುತ್ತಾರೋ അവർ ഈ പാപക്കെട്ടുകൾക്ക് അടിമയാണ്. ಅವರು ಈ ಪಾಪದ ಕಟ್ಟೆಗಳಿಗೂ ಗುಲಾಮರಾಗಿರುತ್ತಾರೆ. അപ്പൊ അതുകൊണ്ട് ಆದ್ದರಿಂದ
നമ്മൾ ദൈവസന്നിധിയിൽ മാപ്പ് അപേക്ഷിക്കുക. ದೇವರ ಸನ್ನಿಧಿಯಲ್ಲಿ ಕ್ಷಮೆಯನ್ನು ಬೇಡಿಕೊಳ್ಳಿ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. സംഖ്യാകാണ്ഡം 23:23. ಸಂಖ್ಯಾಕಾಂಡ 23:23. യാക്കോബിന് ആഭിചാരം ഫലിക്കുകയില്ല. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ. ഇസ്രായേലിന് ക്ഷുദ്രവിദ്യ ഫലിക്കുകയില്ല. ಇಸ್ರಾಯೇಲರಿಗೆ ವಿರುದ್ಧವಾದ ತಂತ್ರ ಮಂತ್ರವಿಲ್ಲ. കരങ്ങൾ ഉയർത്തി, ಎರಡೂ ಕರಗಳನ್ನು ಎತ್ತಿ ചെല്ലുക. ಇನ್ನೊಮ್ಮೆ ಎತ್ತಿ ಹೇಳುವ. ಸಂಖ್ಯಾಕಾಂಡ 23:23. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ. ಇಸ್ರಾಯೇಲರಿಗೆ ವಿರುದ್ಧವಾದ ಮಂತ್ರವಿಲ್ಲ. ಯಾಕೋಬರಿಗೆ ವಿರುದ್ಧವಾದ ಶಕುನವಿಲ್ಲ. ಇಸ್ರಾಯೇಲಿಗೆ ವಿರುದ್ಧವಾದ ತಂತ್ರ ಮಂತ್ರವಿಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. വിശുദ്ധ ബലിക്കായി നമുക്ക് ഒരുങ്ങാം. പരിശുദ്ധ ബലിപൂജയ്ക്ക് സിദ്ധരാകുക. ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿನ್ನನ್ನೇ ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿಮ್ಮನ್ನೇ ಕರೆಯುತ್ತಿಹರು. ಹೊರೆಯೊತ್ತು ಬಳನಿ ನೊಂದ ಮಗನೇ, ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ. ಹೊರೆಯೊತ್ತು ಬಳಲಿ ನೊಂದ ಮಗನೇ, ಕಾರ್ಗತ್ತಲ ಮಾರ್ಗದಲ್ಲಿ ಅಲೆಯುವ ಮಗಳೇ. ನಿನ್ನನ್ನು ರಕ್ಷಿಸಲು ಕರವಾಚಾಚಿ ಶ್ರೀ ಯೇಸು ಕರೆಯುತ್ತಿಹರು, ನಿಮ್ಮನ್ನು ರಕ್ಷಿಸಲು ಕರವಾಚಾಚಿ ಶ್ರೀ ಯೇಸು ಕರೆಯುತ್ತಿಹರು. ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು, ನಿಮ್ಮನ್ನೇ ಕರೆಯುತ್ತಿಹರು.
ಎನ್ನುವ ಮಗಳೇ ಏಕಾಂಗಿಯಾಗಿ ಅಳೆಯುವ ಮಗನೇ ಯಾರೆಲ್ಲ ನನಗೆ ಎನ್ನುವ ಮಗಳೇ ಏಕಾಂಗಿಯಾಗಿ ಅಳೆಯುವ ಮಗನೇ ನಿನಗಾಗಿ ಬಲಿಯಾದ ಪ್ರೇಮದಾತ ಜೊತೆಗಿದ್ದು ಪ್ರೀತಿಸುತ್ತಾರೆ ನಿನಗಾಗಿ ಬಲಿಯಾದ ಪ್ರೇಮದಾತ ಜೊತೆಗೆದ್ದು ಪ್ರೀತಿಸುತ್ತಾರೆ ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು ನಿಮ್ಮನ್ನೇ ಕರೆಯುತ್ತಿಹರು ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿರರು ನಿಮ್ಮನ್ನೇ ಕರೆಯುತ್ತಿರರು ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು ನಿಮ್ಮನ್ನೇ ಕರೆಯುತ್ತಿಹರು ಆನಂದ ಕೊಡಲು ಆರೋಗ್ಯ ಕೊಡಲು ಪ್ರಭು ಯೇಸು ಕರೆಯುತ್ತಿಹರು ನಿಮ್ಮನ್ನೇ ಕರೆಯುತ್ತಿಹರು ಇವತ್ತಿನ ಬಲಿಪೂಜೆಯನ್ನು ಕೊಟ್ಟವರು ಕೆಲಸಕ್ಕಾಗಿ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಸಾಮುವೆಲ್ ಆ್ಯಂಟನಿ ಮತ್ತು ಸ್ನೇಹ ಕುಟಿನೋ ಸಾಮುವೆಲ್ ಆಜಿಲ್ ಡಿಸೋಜಾ ಸಲೀನಾ ಕ್ರಾಸ್ತಾ ಐವನ್ ಎಮಿಲ್ ಟಕ್ವೆಲ್ಲೋ ಅನುಷಾ ಡಿಸೋಜಾ ಶೀತಲ್ ಕ್ವೆಲ್ಲೋ ಜಾನ್ ಆಲ್ವಿನ್ ಡಿಸೋಜಾ ಸೆಬೆಸ್ಟಿಯನ್ ಸೋಲ್ ಮಾಸ್ ಆತ್ಮಗಳಿಗಾಗಿ ಕೊಟ್ಟಂಥ ಸೆವೆರಿನ್ ಡಿಸೋಜಾ ವಿನ್ಸೆಂಟ್ ಡಿಸೋಜಾ ಐವನ್ ಗ್ಯಾಬ್ರಿಯಲ್ ಮೊಂಥೆರೋ ಥಾಮಸ್ ಮತ್ತು ಹೆಲೆನ್ ಡಿಸೋಜಾ ഒരു നിയോഗം കൂടിയുണ്ട് നിഹൽ ഫെർണാണ്ടസ് ಇನ್ನೊಂದು ನಿಯೋಗ ಪ್ರಾರ್ಥನೆಗಾಗಿದೆ ನಿಹಲ್ ಫೆರ್ನಾಂಡಿಸ್ ಅವರಿಗಾಗಿ 1 ಪತ್ರೋಸ್ 1:15 1 ಪೇತ್ರ 1:15 നിങ്ങളെ വിളിച്ചിരിക്കുന്നവൻ പരിശുദ്ധനായിരിക്കുന്നത് പോലെ നിങ്ങളും പരിശുദ്ധരായിരിക്കുവിൻ ನಿಮ್ಮನ್ನು ಕರೆದಾತ ಪರಿಶುದ್ಧರಾದ ರೀತಿ ನೀವು ಪರಿಶುದ್ಧರಾಗಿರಿ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯೂ ಭರವಸೆಯು ಎಂದೆಂದಿಗೂ ಇರಲಿ ಪರಲೋಕದಲ್ಲಿಯೋ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೇನ್. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ಮಾಡಿದ ಉಪಕಾರಗಳನ್ನು ಎಂದೆಂದು ಸ್ತುತಿಸುನಿ. ಮಾಡಿದ ಉಪಕಾರಗಳನ್ನು ಎಂದೆಂದು ಸ್ತುತಿಸುನಿ. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ನನ್ನ ಮನವೇ ಯೇಸುನಾಮ ಭಜಿಸುನಿ. ಸೌಖ್ಯವ ನೀಡಿದ ಕೃಪೆಗಾಗಿ ಅವರನ್ನು ಸ್ತುತಿಸಿರಿ. ಸೌಖ್ಯವ ನೀಡಿದ ಕೃಪೆಗಾಗಿ ಅವರನ್ನು ಸ್ತುತಿಸಿರಿ. ಪರಿಶುದ್ಧ ಹೃದಯವ ನೀಡಿದಕ್ಕಾಗಿ ಅವರನ್ನು ಸ್ತುತಿಸಿರಿ. ಪರಿಶುದ್ಧ ಹೃದಯವ ನೀಡಿದಕ್ಕಾಗಿ ಅವರನ್ನು ಸ್ತುತಿಸಿರಿ. ಅವರು ಪರಿಶುದ್ಧರು, ಮಹೋನ್ನತರು, ನನ್ನಾತ್ಮ ಪ್ರಿಯರು. 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 ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ
ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನುದರಕನೆ ನಮನ, ಆತ್ಮೋದರಕನೆ ನಮನ. ತನುದರಕನೆ ನಮನ, ಆತ್ಮೋದರಕನೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ. ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೇನ್. ಪ್ರಾಣದಿಂದ ಉಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನೀತಿಸಿರಿ. ಪ್ರಾಣದಿಂದ ಉಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. കഴിഞ്ഞ കാലങ്ങളിൽ നൽകിയ ಕಳೆದ ಕಾಲಗಳಲ್ಲಿ ನೀಡಿದ എല്ലാ അനുഗ്രഹങ്ങളെ ഓർത്തുകൊണ്ട്, ಎಲ್ಲ ಅನುಗ್ರಹಗಳನ್ನು ನೆನೆದುಕೊಂಡು, നന്മകളെ ഓർത്തുകൊണ്ട്, ಎಲ್ಲ ಒಳಿತುಗಳನ್ನು ನೆನೆದು, ദൈവം നൽകിയ എല്ലാ വെളിച്ചത്തെ സ്മരിച്ചുകൊണ്ട്, ದೇವರು ನೀಡಿದಂತ ಎಲ್ಲಾ ಬೆಳಕನ್ನು ಸ್ಮರಿಸುತ್ತಾ, എല്ലാ നേരായ മാർഗങ്ങളും മുന്നിൽ കണ്ടുകൊണ്ട്, ಎಲ್ಲಾ ನೇರವಾದ ಮಾರ್ಗಗಳನ್ನು ಕಂಡುಕೊಂಡು, ഇരുകരങ്ങളും ഉയർത്തി ಎರಡೂ ಕರಗಳನ್ನು ಮೇಲೆತ್ತಿ
ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಎಲ್ಲ ಅಂಧಕಾರ ಶಕ್ತಿകളിൽ നിന്നും, ಎಲ್ಲ ಅಂಧಕಾರದ ಶಕ್ತಿಗಳಿಂದ, പൈശാചിക പീഡകളിൽ നിന്നും, ಎಲ್ಲ ಪೈಶಾಚಿಕ ಪೀಡೆಗಳಿಂದ നമ്മെ അനുനിമിഷം വിടുവിക്കുന്നതിനെ ഓർത്ത് ನಮ್ಮನ್ನು ಪ್ರತಿ ಕ್ಷಣವೂ ಬಿಡುಗಡೆ ನೀಡುವಂತಹ ಮಂತ್ರತಂತ್ರങ്ങളിൽ നിന്ന്, ಮಂತ್ರತಂತ್ರಗಳಿಂದ നമ്മെ മോചിപ്പിക്കുന്നതിനെ ഓർത്തുകൊണ്ട് ನಮ್ಮನ್ನು ರಕ್ಷಿಸುವಂತಹ ഇരുകരങ്ങളും ഉയർത്തി ಎರಡೂ ಕರಗಳನ್ನು ಎತ್ತಿಕೊಂಡು ಇನ್ನೊಮ್ಮೆ ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ഹല്ലേലൂയ 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 യേശുവേ ഹല്ലേലൂയ 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸದಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಒಂದು ಕೊರಿಂಥಿಯರಿಗೆ ಅಧ್ಯಾಯ 5 ವಾಕ್ಯ 9-13. ದುರಾಚಾರಿಗಳ ಸಹವಾಸ ನಿಮಗೆ ಸಲ್ಲದು ಎಂದು ನಾನು ಬರೆದಿದ್ದೆ. ಅಂದರೆ ಈ ಲೋಕದಲ್ಲಿರುವ ದುರಾಚಾರಿಗಳು, ಲೋಭಿಗಳು, ಸುಲಿಗೆಗಾರರು, ವಿಗ್ರಹ ಆರಾಧಕರು ಇಂಥವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂಬುದು ನನ್ನ ಮಾತಿನ ಅರ್ಥವಲ್ಲ. ಹಾಗೆ ಮಾಡಿದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾದೀತು. ಆದರೆ ತಾನು ಕ್ರೈಸ್ತ ಸಹೋದರ ಎನಿಸಿಕೊಂಡು ದುರಾಚಾರಿಯಾಗಿಯೋ, ಲೋಭಿಯಾಗಿಯೋ, ವಿಗ್ರಹಾರಾಧಕನಾಗಿಯೋ, ಪರನಿಂದಕನಾಗಿಯೋ, ಕುಡುಕನಾಗಿಯೋ, ಸುಲಿಗೆಗಾರನಾಗಿಯೋ ಯಾರಾದರೂ ಇದ್ದರೆ ಅಂಥವನ ಸಹವಾಸ ನಿಮಗೆ ಸಲ್ಲದು. ಇದು ನನ್ನ ಪತ್ರದ ಉದ್ದೇಶ. ಧರ್ಮಸಭೆಗೆ ಸೇರದೇ ಇರುವವರ ಬಗ್ಗೆ ತೀರ್ಪು ಮಾಡೋದು ನನ್ನ ಕೆಲಸವಲ್ಲ. ಅವರನ್ನು ಕುರಿತು ದೇವರೇ ತೀರ್ಪು ನೀಡುವರು. ನೀವು ತೀರ್ಪು ಮಾಡಬೇಕಾದುದು ಧರ್ಮಸಭೆಗೆ ಸೇರಿದವರನ್ನು ಕುರಿತು. ದುರುಳರನ್ನು ನಿಮ್ಮಿಂದ ದೂರ ತಳ್ಳಿರಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ.
ಹಲ್ಲೇಲುಯಾ ಜಯ ಹಲ್ಲೇಲುಯಾ 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 ಹಲ್ಲೇಲುಯಾ ಜಯ ಹಲ್ಲೇಲುಯಾ. ಸೌಖ್ಯ ಕೊಡುವ ಸೌಖ್ಯದಾತನಿಗೆ ಕೋಟಿ ಕೋಟಿ ಸ್ತೋತ್ರ. ಸೌಖ್ಯ ಕೊಡುವ ಸೌಖ್ಯದಾತನಿಗೆ ಕೋಟಿ ಕೋಟಿ ಸ್ತೋತ್ರ. ಶಾಂತಿ ನೀಡುವ ಶಾಂತಿದಾತನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಶಾಂತಿ ನೀಡುವ ಶಾಂತಿದಾತನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಹಲ್ಲೇಲುಯಾ ಜಯ ಹಲ್ಲೇಲುಯಾ 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 ಹಲ್ಲೇಲುಯಾ ಜಯ ಹಲ್ಲೇಲುಯಾ. ಶಕ್ತಿ ಕೊಡುವ ಸರ್ವಶಕ್ತನಿಗೆ ಕೋಟಿ ಕೋಟಿ ಸ್ತೋತ್ರ. ಶಕ್ತಿ ಕೊಡುವ ಸರ್ವಶಕ್ತನಿಗೆ ಕೋಟಿ ಕೋಟಿ ಸ್ತೋತ್ರ. ಮುಕ್ತಿ ನೀಡುವ ದೇವ ಕುವರನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಮುಕ್ತಿ ಕೊಡುವ ಕುವರನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಹಲ್ಲೇಲುಯಾ ಜಯ ಹಲ್ಲೇಲುಯಾ ಹಲ್ಲೇಲುಯಾ ಜಯ ಎಲ್ಲರೆದ್ದು ಹಲ್ಲೇಲುಯಾ ನಿಂತುಕೊಳ್ಳೋಣ. ಹಲ್ಲೇಲುಯಾ ಜಯ ಹಲ್ಲೇಲುಯಾ 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 ಹಲ್ಲೇಲುಯಾ ಜಯ ಹಲ್ಲೇಲುಯಾ. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಹರಗಿದ ಶುಭ ಸಂದೇಶದಿಂದ ವಾಚನ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಅಧ್ಯಾಯ 9 ವಾಕ್ಯಗಳು 1ರಿಂದ. ಯೇಸುಸ್ವಾಮಿ ದೋಣಿ ಹತ್ತಿ ಮರಳಿ ಸರೋವರವನ್ನು ದಾಟಿ ತಮ್ಮ ಸ್ವಂತ ಊರಿಗೆ ಬಂದರು. ಆಗ ಜನರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆಯ ಸಮೇತ ಹೊತ್ತುಕೊಂಡು ಅವರ ಬಳಿಗೆ ತಂದರು. ಯೇಸು ಅವರ ವಿಶ್ವಾಸವನ್ನು ಮೆಚ್ಚಿ ಆ ಪಾರ್ಶ್ವವಾಯು ರೋಗಿಗೆ, ಮಗು, ಧೈರ್ಯದಿಂದರು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಆಗ ಅಲ್ಲಿಂದ ಧರ್ಮಶಾಸ್ತ್ರಿಗಳಲ್ಲಿ ಕೆಲವರು, ಇವನು ದೇವದೂಷಣೆ ಮಾಡುತ್ತಿದ್ದಾನೆ ಎಂದುಕೊಂಡರು. ಯೇಸು ಅವರ ಆಲೋಚನೆಗಳನ್ನು ಅರಿತುಕೊಂಡು, ನೀವು ಮನಸ್ಸಿನಲ್ಲಿಗೆ ದುರಾಲೋಚನೆ ಮಾಡುತ್ತಿದ್ದೀರಿ. ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎನ್ನುವುದು ಸುಲಭವೋ ಅಥವಾ ಎದ್ದು ನಡೆ ಎನ್ನುವುದು ಸುಲಭವೋ? ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಲು ನರಪುತ್ರನಿಗೆ ಅಧಿಕಾರ ಉಂಡುವುದು. ಈ ಮೂಲಕ ನಿಮಗೆ ಖಚಿತವಾಗಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದೇಳು, ನಿನ್ನ ಹಾಸಿಗೆಯ ಎತ್ತುಕೊಂಡು ಮನೆಗೆ ಹೋಗು ಎಂದರು. ಅದರಂತೆಯೇ ಆ ರೋಗಿ ಎದ್ದು ಮನೆಗೆ ಹೊರಟು ಹೋದನು. ಇದನ್ನು ಕಂಡ ಜನರು ತಲ್ಲಣಗೊಂಡರು. മാനവനിಗೆ ಇಂದ ಅಧಿಕಾರ ಸ್ವೀಕರಿಸಲು ಲೋಕത്തിൽ ഒരേ ദൈവമേ വന്നിട്ടുള്ളൂ. ಲೋಕದಲ್ಲಿ ಒಬ್ಬನೇ ಒಬ್ಬ ದೇವನು ಬಂದಿರುವಂಥದ್ದು, അത് ക്രിസ്തു മാത്രം. ಅದು ಕ್ರಿಸ್ತ ಮಾತ್ರ. നിന്റെ പാപം നിനക്ക് മോചിക്കാൻ സാധ്യമല്ല. ನಿನ್ನ ಪಾಪವನ್ನು ನಿನಗೆ ವಿಮೋಚಿಸಲು ಸಾಧ್ಯವಿಲ್ಲ.
പാപം മോചിക്കുന്നവൻ ദൈവമാണ്. ಪಾಪವನ್ನು ವಿಮೋಚಿಸು ನಿನ್ನ ದಾನ ಸ್ತೋತ್ರ ಯೇಸುದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ ನನ್ನದಾಗಿ ನನ್ನಲೇನು ಇಲ್ಲ ಸರ್ವವು ನೀ ಕೊಟ್ಟ ದಾನ ನನ್ನದಾಗಿ ನನ್ನಲೇನು ಇಲ್ಲ ಸರ್ವವು ನೀ ಕೊಟ್ಟ ದಾನ ನಿನ್ನ ಕೃಪೆಯ ಸಾಕು ಹರಸು ಯೇಸುದೇವಾ ನಿನ್ನ ಕೃಪೆಯ ಸಾಕು ಹರಸು ಯೇಸುದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ഈ അപ്പത്തോടും മീഞ്ഞിനുമോടൊപ്പം ಈ ರೊಟ್ಟಿಯೊಂದಿಗೂ ಈ ದ್ರಾಕ್ಷಾರಸದೊಂದಿಗೂ എന്നെയും എൻ്റെ കുടുംബത്തെയും ഞാൻ സമർപ്പിക്കുന്നു. ನನ್ನನ್ನು ನಮ್ಮ ಕುಟುಂಬವನ್ನು ಸಮರ್ಪಿಸುತ್ತಿದ್ದೇನೆ. കർത്താവായ യേശുവേ, ಪ್ರಭುವಾದ ಯೇಸುವೆ, എൻ്റെ രോഗങ്ങളും രോഗപീഠകളും ರೋಗವು ರೋಗದ ಪೀಡೆಗಳು എൻ്റെ ജീവിത തടസ്സങ്ങൾ ನನ್ನ ಜೀವನದ ಎಲ್ಲಾ ಅಡಚಣೆಗಳು എൻ്റെ ദുഃഖങ്ങളും ഞാൻ കാഴ്ചയായി ನನ್ನ ದುಃಖವನ್ನು ಇದಾ ಕಾಣಿಕೆಯಾಗಿ ಅರ್ಪಿಸುತ್ತಿದ್ದೇನೆ. ഈ കാഴ്ചവസ്തുക്കളോടൊപ്പം ಈ ಕಾಣಿಕೆಯೊಂದಿಗೆ ഞാൻ എന്നെ തന്നെയാണ് സമർപ്പിക്കുന്നത്. ನನ್ನನ್ನೇ ಪೂರ್ಣವಾಗಿ ಅರ್ಪಿಸುತ್ತಿದ್ದೇನೆ. നിന്റെ ബലിയിൽ ನಿನ್ನ ಬೆಲೆಯಲ್ಲಿ എൻ്റെ കാഴ്ചകളെയും നീ ನನ್ನ സ്വീകരിക്കണം. ಕಾಣಿಕೆಯನ್ನು ಸ್ವೀಕರಿಸಬೇಕು. എല്ലാവരും എദ്ദിനെത്തുകൊള്ളരുത്. ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೂ ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯ ಪಣಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗದಿ ಸ್ತುತಿಗಳು ಸಲ್ಲಲಿ ದೇವರ ಜನರೇ ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು ಮುಕ್ತಿಯ ಅರಸನು ನಮಗವನು ಯಾಕೋಬನ ದೇವಾ ಆಶ್ರಯದಾತನು ಇರುವನು ನಮ್ಮೊಡನೆ
ಸೇರಿ ನೆನೆಯುವರು ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿಯ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪವನಾನ್ಮ ಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವನೇ, ಇಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ಪ್ರಾರ್ಥನೆ ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ
ಯೋಗ್ಯಯುಕ್ತದ ಯಾಗವಿರುವೆ ಯೋಗ್ಯಯುಕ್ತದ ಯಾಗವಿರುವೆ ಯೋಗ್ಯಯುಕ್ತದ ಯಾಗವಿರುವೆ ಯೋಗ್ಯಯುಕ್ತದ ಯಾಗವಿರುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುದ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆಧಾರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದಿರಿ. ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲೇ ಸಾಷ್ಟಾಂಗ ಬೆರಗಿ ಆರಾಧಿಸುತ್ತಾರೆ. ಆತ್ಮೀಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನಾ ಯೇಸುವಿನ ನಾಮಕ್ಕೆ, ಹೊಸನ 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 ಯೇಸುವಿನ ನಾಮಕ್ಕೆ, ಹೊಸನ ಹೊಸನ ಹೊಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನಗಳ ದೇವರಾದ ಕರ್ತರು ನೀನೇ. ಈಗ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೊಸನ ಹೊಸನ ದಾವೀದ ಪುತ್ರನಿಗೆ ಹೊಸನ 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 ದಾವೀದ ಪುತ್ರನಿಗೆ ಹೊಸನ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೊಸನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೊಸನ ಹೊಸನ ಕನ್ಯಾತನಯಗೆ ಹೊಸನ 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 ಕನ್ಯಾತನಯಗೆ ಹೊಸನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುತರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಭುಜಿಸಿರಿ. ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ. ಅಂದೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ, ಶತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿವರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲ್ಲದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಮ್ಮ ಪವಿತ್ರಾತ್ಮರ ಆಗಮನವಾಗಲಿ. ಎಲ್ಲರೆದ್ದು ನಿಮ್ಮ ನಿಂತುಕೊಳ್ಳೋಣ. ದಾಸರ ಬಲಿಪೂಜೆಯಲ್ಲಿ ಚಪ್ಪಾಳೆ ತಟ್ಟುತ್ತಾ ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಯಿಸುವ ಅಗ್ನಿಯೇ ಅಪ್ಪಿಸು ಜ್ವಾಲೆಯನು, ಪವಿತ್ರರು ಅನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ
ಸುರಿಸು ದಾಸನಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಓ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೇ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೇ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. Hallelujah, hallelujah, ಈ ಕೂಟಾಯಿಮೆಯ ಮೇಲೆ, ಈ ಸಮೂಹದ ಈ ಆಲಯದ ಮೇಲೆ, ಈ ಆಲಯದ ಮೇಲೆ, ಈ ಬಲಿ ವೇದಿ ಮೇಲೆ, ಈ ಬಲಿ ವೇದಿಕೆ, ಈ ಬಲಿ ವಸ್ತುಗಳ ಮೇಲೆ, ಈ ಕಾಣಿಕೆ ವಸ್ತುಗಳ ಮೇಲೆ ಪವಿತ್ರಾತ್ಮರೇ ಪವಿತ್ರಾತ್ಮರೇ ಆಗಮಿಸಿ ಆಗಮಿಸಿರಿ. Hallelujah, 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 hallelujah. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. സഹിയൻ മാളിയ മുറിയിലെ സഹിയോൻ ശാലയിലെ പരിശുദ്ധാത്മാവ് ഇറങ്ങി വന്നതുപോലെ പവിത്രാത്മരു ഇളിതു വന്ന രീതിയിലെ പ്രാർത്ഥിച്ചുകൊണ്ടിരിക്കുന്ന പ്രാർത്ഥിಸುವಂತಹ ബലിയിൽ സംബന്ധിച്ചുകൊണ്ടിരിക്കുന്ന ഈ ബലി പൂജಯಲ್ಲಿ പാಲ್ಗೊಳ್ಳುವಂತಹ എല്ലാ മക്കളുടെ മേലೂ പവിത്രാത്മരേ ಬೇಗ ಇಳಿದು ಬನ್ನಿರಿ. ಹല്ಲೆಲೂಯಾ ಹല്ಲೆಲೂಯಾ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಹಲ್ಲೆಲೂಯಾ 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 ಹಲ್ಲೆಲೂಯಾ.
ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತ್ಯರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳಗಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವು ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಪೂಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ ಅಪಾರಾಧನೆ ಯೇಸುವೆ ಆರಾಧನೆ ಆತ್ಮನೇ ಆರಾಧನೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷರಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದಿಂದ ತೊಡಗದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲ ಕೋಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪರಿಶುದ್ಧರಾಗೋಣ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರೂ ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರಿಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆ ಆಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಇದು ನಮಗಾಗಿ ವಿಭಜಿಸಲ್ಪಟ್ಟಿರುವ ಶರೀರ, ನಮ್ಮ ಪಾಪಗಳಿಗಾಗಿ ಸುರಿಸಲ್ಪಟ್ಟಿರುವ ರಕ್ತವು ಇದಾಗಿದೆ. ಅಮೃತತೆಯ ಔಷಧ ಈಗ ನಮಗಾಗಿ ನೀಡಲ್ಪಡುತ್ತಿದೆ. ಸ್ವರ್ಗ ನಿವಾಸಿಗಳೊಡಗೂಡಿ ಇದರ ಒಡೆಯರಾದ ಕ್ರಿಸ್ತರನ್ನು ನಾವು ಸ್ತುತಿಸೋಣ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಾಯಶ್ಚಿತ್ತ ಕಾರ್ಯಗಳಲ್ಲಿ ನಿರತರಾಗಿರುವ ಸಹೋದರರೇ, ಜೀವದಾಯಕವಾದ ಈ ಔತಣವನ್ನು ಸವಿಯೋಣ.
ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಈಗ ಪರಮ ಪ್ರಸಾದದ ಸಮಯ. ದಯಮಾಡಿ ದೀಕ್ಷಾ ಸ್ಥಾನ ಪಡೆದವರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಕೈಯಲ್ಲಿ ಮಾತ್ರ ನಿಮ್ಮ ಪರಮ ಪ್ರಸಾದವನ್ನು ಪಡೆದುಕೊಳ್ಳಿ. ಕ್ರಿಸ್ತರ ಶರೀರ तुझे ढूंढता हुआ, तुझे चाहता हुआ, छोड़ आया आसमां तू यहाँ। भीड़ से मुझको चुना, अपना बना लिया, नाम तेरा है दिया यीशुआ। मुझे ढूंढता हुआ, मुझे चाहता हुआ, छोड़ आया आसमां तू यहाँ। भीड़ से मुझको चुना, अपना बना लिया, नाम तेरा है दिया यीशुआ। ले चल मुझे, ले चल मुझे, यीशु तू है जहाँ। ले चल मुझे, ले चल मुझे, ले चल मुझे, यीशु तू है जहाँ। ले चल मुझे, ले चल मुझे, ले चल मुझे, यीशु तू है जहाँ। ले चल मुझे, ले चल मुझे, ले चल मुझे, तेरे सिंहासन के पास। ले चल मुझे तू। मुझे ढूंढता हुआ, मुझे चाहता हुआ, छोड़ आया आसमां तू यहाँ। भीड़ से मुझको चुना, अपना बना लिया, नाम तेरा है दिया यीशुआ।
मुझे ढूंढता हुआ, मुझे चाहता हुआ, छोड़ आया आसमां मैं यहाँ। भीड़ से मुझको चुना, अपना बना लिया, नाम तेरा दिया यीशुआ। ले चल मुझे, ले चल मुझे, यीशु तू है जहाँ। ले चल मुझे, ले चल मुझे, ले चल मुझे तेरे सिंहासन के पास। ले चल मुझे। ഈശോയ്ക്ക് നമുക്ക് നന്ദിയും സ്തുതിയും പറയാം. ಯೇಸುವಿಗೆ ಕೃತಜ್ಞತೆಯನ್ನು ಸ್ತುತಿಯನ್ನು ಹೇಳುವ. ദൈവത്തെ മഹത്വപ്പെടുത്തിക്കൊണ്ടിരിക്കുക. ದೇವರನ್ನು ಮಹಿಮೆ ಪಡಿಸುತ್ತಾ ಇರಿ. പരിശുദ്ധ അമ്മ വിളിച്ചു പറഞ്ഞു, ಪರಿಶುದ್ಧ ಮಾತೆಯು ಹೀಗೆ ಹೇಳಿದಳು, എൻ്റെ ചിത്തം ദൈവത്തിൽ ആനന്ദിക്കുന്നു, ನನ್ನ ಚಿತ್ತವು ಪ್ರಭುವಿನಲ್ಲಿ ಆನಂದಿಸುತ್ತಿದೆ, എൻ്റെ മനസ്സ് അങ്ങയെ തേടുന്നു. ನನ್ನ ಮನಸ್ಸು ನಿಮ್ಮನ್ನು ಹುಡುಕುತ್ತಿದೆ. നമ്മുടെ മനസ്സ് ദൈവത്തെ ആരാധിക്കട്ടെ. ನಮ್ಮ ಮನಸ್ಸು ದೇವರನ್ನು ಆರಾಧಿಸಲಿ. നമ്മുടെ ഹൃദയം ദൈവസ്തുതി ഗീതങ്ങൾ ആലപിക്കട്ടെ. ನಮ್ಮ ಹೃದಯದಿಂದ ದೇವರ ಸ್ತುತಿಗಳು ಹೊರಬರಲಿ. യേശുവേ വന്ദനേ, യേശുവേ ವಂದನೆ, യേശുവേ ആരാധന, യേശുവേ ಆರಾಧನೆ, യേശുവേ സ്തുതി, യേശുവേ ಸ್ತುತಿ, യേശുവേ മഹിമ, യേശുവേ ಮಹಿಮೆ, യേശുവേ സ്തോത്ര, യേശുവേ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. യേശുവിൻ്റെ ബലി, യേശുവിನ ബലി, നമ്മുടെ എല്ലാവരുടെയും പാവമോചനത്തിൻ്റെ ബലി, ನಮ್ಮೆಲ್ಲರ ಪಾಪ ವಿಮೋಚನೆಯ ಬಲಿ, നമ്മുടെ രക്ഷയുടെ ബലി, ನಮ್ಮ ರಕ್ಷಣೆಯ ಬಲಿ. ആ ബലി സംഭവിച്ചുകൊണ്ടിരിക്കുകയാണ്. ಆ ಬಲಿ ಇದ ನಡೆಯುತ್ತಾ ಇದೆ. കർത്താവ് നമ്മെ ഉയർത്തുകയാണ്. ಪ್ರಭು ನಮ್ಮನ್ನು ಎಬ್ಬಿಸುತ್ತಿದ್ದಾರೆ. അവിടെ നമുക്ക് വേണ്ടി സ്വർഗം തുറക്കുകയാണ്. ಅಲ್ಲಿಂದ ನಮಗಾಗಿ ಸ್ವರ್ಗವನ್ನೇ ತೆರೆಯುತ್ತಿದ್ದಾರೆ. അവിടെ നമ്മെ ദൈവദൂതന്മാരോടൊപ്പം ആക്കുകയാണ്. ಅವರು ನಮ್ಮನ್ನು ದೇವದೂತರೊಡನೆ ನಮ್ಮನ್ನು ಒಂದಾಗಿಸುತ್ತಿದ್ದಾರೆ. നീ അനുഗ്രഹിക്കപ്പെട്ടവനാണ്. ನೀನು ಅನುಗ್ರಹಿಸಲ್ಪಟ್ಟವ. അനുഗ്രഹത്തിന്റെ ഉറവ നിന്നിലേക്ക് ഒഴുകിക്കൊണ്ടിരിക്കുന്നു. ಅನುಗ್ರಹದ ಹೊರತೆ ನಿನ್ನ ಕಡೆ ಹರಿಯುತ್ತಿದೆ. ദൈവം നിന്നോടൊപ്പം വസിക്കുന്ന ದೇವರು ನಿನ್ನ ಜೊತೆ ಜೀವಿಸುವಂತಹ ಈ ಸಂದರ್ಭ ನಿನ್ನಲ್ಲಿರುವ, നിന്റെ ഉള്ളിൽ അവിടുന്ന് വസിക്കുന്നു. ನಿನ್ನೊಳಗೆ ವಾಸ ಮಾಡುತ್ತಿದ್ದಾರೆ. നിന്റെ ശരീരവും മനസ്സും ആത്മാവും ನಿನ್ನ ಶರೀರ ಆತ್ಮ ಮನಸ್ಸು ഉടമ്പടിയുടെ ബന്ധം സ്ഥാപിക്കട്ടെ. ಒಡಂಬಡಿಕೆಯ ಸಂಬಂಧವನ್ನು ಸ್ಥಾಪಿಸಲಿ. ദൈവമായിട്ടുള്ള ഉടമ്പടിയാണ്. ದೇವರಾಗಿರುವ ಒಡಂಬಡಿಕೆ, തലമുറകൾ തോറുമുള്ള ഉടമ്പടിയാണ്. ತಲೆಮಾರುಗಳಿಂದ ಬಂದಂತಹ ಒಡಂಬಡಿಕೆ, നിന്നെ ദൈവത്തിന്റെ സ്വർഗത്തിന് അവകാശിയാക്കുന്ന ഉടമ്പടിയാണ്. ನಿನ್ನನ್ನು ಸ್ವರ್ಗದ ಅವಕಾಶಿ ಹಾಕುವಂತಹ ಒಡಂಬಡಿಕೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ. പരിപാവന ബലി പൂജയലി സുരനാഥന നമി സിധ നമഗേ ಪರಿಪೂಜಿತವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರವಾಗಿ ನಮನ. ದೈವಿಕ ರಾಜ್ಯ
ರಾಜ್ಯ ಮಹತ್ತದ್ದಳು, ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು, ಸುರವರ ನೀಡಲಿ ನಮಗೊಂದು ನಮನ ನಮನ. ಶಿರವಾಗಿ ನಮನ. ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವರಮಳೆ ಸುರಿದಿರಲಿ, ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ. ಶಿರವಾಗಿ ನಮನ ನಮನ ನಮನ. ಶಿರವಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯಾರಿಗೆ ಸಾಕ್ಷಿ ನೀಡಲಿಕ್ಕಿದ್ದರೆ, ಮೊನ್ನೆ ಯಾರು ಹೇಳಿದರು ಸಾಕ್ಷಿ ನೀಡಲಿಕ್ಕಿದ್ದರೆ ಬೇಗನೆ ಬರಬೇಕು, ಮುಂದಕ್ಕೆ ಬನ್ನಿ ಸಾಕ್ಷಿ ನೀಡಲು. ನಿಮ್ಮ ಹೆಸರು, ನಿಮ್ಮ ಯಾವ ಚರ್ಚಿನಿಂದ ಬಂದಿದ್ದೀರಿ, ಹಾಗೂ ಏನು ನಿಮಗೆ ದೇವರು ದಯಪಾಲಿಸಿದಂಥ ಅವನು ಸ್ವಸ್ಥವಾಗಿ ಚೊಕ್ಕದಾಗಿ ಹೇಳಿ. എൻ്റെ പേര് സിൽവി എന്നാണ്. കങ്കനാടി അൽഫോൻസ ചർച്ചിൽ നിന്നാണ് ഞാൻ വരുന്നത്. എൻ്റെ മകന് അത്ഭുതമായി ഇടപെട്ട് ദൈവം അവനെ പഠന മേഖല അനുഗ്രഹിച്ചതിനെ പറ്റിയാണ് ഞാൻ പറയുന്നത്. അവന് യൂറോപ്യൻ യൂണിയൻ്റെ ഒരു 50 ലക്ഷത്തിൻ്റെ ഒരു സ്കോളർഷിപ്പ് കിട്ടി. അവൻ അതിന് അപേക്ഷിക്കുമ്പോൾ അവസാനത്തെ ഷോർട്ട് ലിസ്റ്റ് വരുമ്പോൾ അവൻ്റെ പേര് 50-ാമതായിരുന്നു. ആകെ 20-22 പേരെ അവരെടുക്കുമായിരുന്നുള്ളൂ. പക്ഷേ അതിപ്പോൾ ആദ്യത്തെ ലിസ്റ്റ് വന്നപ്പോൾ അവന് കിട്ടിയില്ല. അവർ പറഞ്ഞു, ഇനി നിങ്ങൾക്ക് പഠിക്കണമെങ്കിൽ നീ പൈസ കൊടുത്ത് പഠിച്ചോ, ഇല്ലയെന്ന് പറഞ്ഞു. പക്ഷേ പ്രാർത്ഥിക്കുമ്പോഴൊക്കെ ഈശോ ദിവ്യകാര്യത്തിൽ ഈശോയുടെ രൂപം കാണിച്ചു തരുന്നുണ്ടായിരുന്നു. അതുകൊണ്ട് തന്നെ അവനെ കിട്ടുമെന്ന് ഞാൻ വിശ്വസിച്ചു. അതിന് നന്ദി പറഞ്ഞ് സൂചിച്ചുകൊണ്ടിരുന്നു. ഒരു 3-4 മാസം കഴിഞ്ഞപ്പോൾ അവനെ വീണ്ടും വിളിച്ചു. എത്രയും പെട്ടെന്ന് വന്ന് ജോയിൻ ചെയ്ത് നിന്നെ സെലക്ട് ചെയ്തിരിക്കുന്നെന്നും പറഞ്ഞു. ദൈവം തന്ന വലിയ അനുഗ്രഹത്തെ ഓർത്ത്, ദൈവം ഇടപെട്ട് തന്നതിനെ ഓർത്ത് അങ്ങേക്ക് നന്ദി പറയുന്നു, സ്തുതിക്കുന്നു, മഹത്വപ്പെടുത്തുന്നു. ഹല്ലേലൂയ. ಅವರ ಮಗನಿಗಾಗಿ, ಅವರ ಮಗನ ಯುರೋಪಿಯನ್ ಯೂನಿಯನ್ ಏನೊಂದು ಕೆಲಸಕ್ಕಾಗಿ ಅವರು ಅಲೆದಾಡುತ್ತಿದ್ದರು. ಆಗ ಮೊದಲ ಇದರಲ್ಲಿ ಅವರಿಗೆ ಕೆಲಸ ಸಿಗಲಿಲ್ಲ. ಮತ್ತು ದೇವರಲ್ಲಿ ಅವರು ಮೊರೆಯಿಟ್ಟು ಇಲ್ಲಿ ಬಂದು ಪ್ರಾರ್ಥಿಸಿದ್ದರು. ಆ ಕ್ಷಣ ಈಗ 1 ತಿಂಗಳ ಮೇಲೆ ಅವರ ಮಗನಿಗೆ ಕೆಲಸ ಸಿಕ್ಕಿತೆಂದು ಅವರು ಸಾಕ್ಷಿ ನೀಡುತ್ತಿದ್ದಾರೆ. ದೇವರನ್ನು ಮಹಿಮೆಪಡಿಸು. ನನ್ನ ಹೆಸರು ಪ್ರಶಾಂತ್ ಡಿಸೋಜ. ನಾನು ಮೊನ್ನೆ 1 ವಾರ ಮೊದಲು ಕರೆಂಟ್ ಶಾಕ್ ಆಗಿ ಸಾಕ್ಷಿ ಕೊಟ್ಟೆ. ಅದು ಇವತ್ತು ಕ್ಲಿಯರೆನ್ಸ್, ಅಂದರೆ ನವಂಬರ್ ತಿಂಗಳಲ್ಲಿ ನನಗೆ ದೇವರು ತುಂಬ ಅದ್ಭುತ ಮಾಡಿದ್ದಾರೆ. ಅದು ಇವತ್ತು ಬಿಡಿಸಿ ಹೇಳ್ತೇನೆ. ನವಂಬರ್ ತಿಂಗಳಲ್ಲಿ 1 ದಿನ ಕರೆಂಟ್ ಇರಲಿಲ್ಲ ರಾತ್ರಿ. ಆಮೇಲೆ ನಾನು ಕರೆಂಟು ಟ್ರಾನ್ಸ್ಫಾರ್ಮರ್ಮಿಂದ ಅದು 11,000 ವೋಲ್ಟೇಜ್, ಅದರಲ್ಲಿ ಸಿಕ್ಕಿದರೆ ಯಾರು ಬದುಕುವುದಿಲ್ಲ, ಬೂದಿ ಆಗಿ ಹೋಗ್ತಾರೆ. ಆದರೆ ನನಗೆ ಯೇಸು ರಕ್ಷಿಸಿದ್ದಾರೆ. ಬೆಳಿಗ್ಗೆ ಹೋಗಿ ಎಜಿಪೀಸ್ ಹಾಕಲು ನಾನು ಹೊರಡಿದೆ. ಮೊದಲು ಜೆಸು ರಾಕ್ ಅಂತ ಮೊದಲು ಒಂದು ಟೆಸ್ಟರ್ ಇಟ್ಟೆ. ಮೊದಲ ಲೈನಲ್ಲಿ ಇರಲಿಲ್ಲ. 2ನೇ ಲೈನಲ್ಲಿ ನನ್ನ ಟೆಸ್ಟರ್ ಬಿಸಾಡಿ ನನ್ನ ಕೈಯನ್ನು ಕರೆಂಟ್ ಶಾಕ್ ಆಯಿತು. ಆದರೆ ಜೆಸು ಅಂತ ಬೊಬ್ಬೆ, ದೊಡ್ಡ ಬೊಬ್ಬೆ ಹಾಕಿದೆ. ಜೆಸು ಅಂತ ಬೊಬ್ಬೆ ಆಗುವಾಗ ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಒಂದು ಡಮ್ ಅಂತ ಸೌಂಡ್ ಬಂತು. ಟ್ರಾನ್ಸ್ಫಾರ್ಮರಿಂದ ಒಂದು ಕೈ ಇತ್ತು, ಆದರೆ ನನಗೆ ಕೆಳಗೆ ಊಟ ಬೀಳಿಲ್ಲ. ಅಲ್ಲಿ ಸೌಂಡ್ ಆಗುವ ಕೈ ಬಿಟ್ಟಿದ್ದು. ಅದು 11,000 ವೋಲ್ಟೇಜ್, ಅಂದರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಜೆಸು ಅಂತ ಕರೆಯುವಾಗ ಮಾತ್ರ ನನಗೆ ರಕ್ಷಣೆ. ಬೇರೆ ಯಾರ ಸಂತರನ್ನು ಕೂಡ ಕರೆಯಲಿಲ್ಲ. ಮೊದಲು ಕರೆದು ಜೆಸು ಅಂತ ಮಾತ್ರ. ಇಲ್ಲಿ ಹೋದರೆ ಅನಂತರ 2 ಕೈ ಕೂಡ ಇರಲಿಲ್ಲ. ನನ್ನ 2 ಕೈ ಕೆಳಗೆ ನೇಲಾಡ್ತಾ ಇತ್ತು. ಹೀಗೆ
ಎರಡು ಕೈ 10 ನಿಮಿಷ ನೇಲಾಡ್ತಾ ಇರುವಾಗ ನಾನು ಯೇಸು ಹತ್ರ ಬೇಡಿದೆ, ನನಗೆ ಹೆಂಡತಿ ಉಂಟು, ಮಕ್ಕಳುಂಟು, ತಂದೆ ತಾಯಿ ಉಂಟು, ಆದರೆ ನನ್ನ ಕೈ ರಿಟರ್ನ್ ಕೊಡಿರಿ ಅಂತ ಬೊಬ್ಬೆ ಹಾಕಿದೆ. ಅದು ಜೇಸು ನನಗೆ ಕೈ ಕೊಡಿ ಕೂಗಿ 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 ಬೇಡುವಾಗ ಒಂದು 10 ನಿಮಿಷ ಆಗುವಾಗ ನನ್ನ ಕೈಗೆ ಬಲ ಬಂತು. ಒಂದು ಕಂಬಕ್ಕೆ ಸೈಡ್ ಇಟ್ಕೊಂಡು ನಾನು 15 ನಿಮಿಷದ ನಂತರ ಮೆಲ್ಲ ಕಂಬದಲ್ಲಿ ಕೆಳಗೆ ಇಳಿದೆ. ಆನಂತರ ನಮ್ಮ ಚರ್ಚಿಗೆ ಹೋಗಿ ಮನೆಗೆ ಹೋದೆ. ಆದರೆ ಒಂದು ಬೆರಳಲ್ಲಿ 2 ವಾರ ನನಗೆ ಸ್ವಲ್ಪ ನೋಯಿತು, ಮತ್ತು ಯಾವುದೂ ಕೂಡ ಗಾಯ ಆಗಲಿಲ್ಲ. ಎಷ್ಟು ನನಗೆ ರಕ್ಷಣೆ ನೀಡಿದ ಯೇಸುವಿಗೆ ಹೃದಯಾಂತರದಿಂದ ಸ್ತೋತ್ರವಾಗಲಿ. ಅದೊಂದು ಚಪ್ಪಳೆ ಕೊಡುವ. ಈ ಸಹೋದರ ಹೇಳಿದ್ದು ನಮಗೆಲ್ಲರಿಗೂ ಗೊತ್ತು. ದೊಡ್ಡ ಒಂದು ಮರಣದಿಂದ, ಅಪಘಾತದಿಂದ ಈ ಸಹೋದರನ ದೇವರು ರಕ್ಷಿಸ್ತಾರೆ. ದೇವರಿಗೆ ಕೃತಜ್ಞತೆ ವಂದನೆ ಹೇಳುವ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ನಾನು ಪಾಣಿ ಚರ್ಚಿಂದ ಬಂದಿದ್ದೇನೆ. ನನ್ನ ಹೆಸರು ಲ್ಯಾನ್ಸಿ ರೈಮಂಡ್ ವೇಗಿಸ್. ನಾನು ಕೆಲಸ ಇಲ್ಲದೆ 4 ತಿಂಗಳಿಂದ ಮನೆಯಲ್ಲಿದ್ದೆ. ನನಗೆ ಕೆಲಸ ಸಿಕ್ಕಿದ್ದಕ್ಕೆ ನಾನು ದೇವರಿಗೆ ಅಭಿನಂದನೆ ಪಡಿಸ್ತೇನೆ. ಹಾಗೆಯೇ ನನ್ನ ಮಗನಿಗೆ ದುಬೈಯಲ್ಲಿ ಕೆಲಸ ಸಿಕ್ಕಿದ ಕಾರಣ ನಾನು ದೇವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲದಕ್ಕೂ ದೇವರಿಗೆ ಕೃತಜ್ಞತೆ ಹೇಳುವ ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರು ಅದ್ಭುತಗಳನ್ನು ಮಾಡ್ತಾರೆ. 11,000 ವಾಲ್ಟಿನಿಂದ ಬದುಕಿದವರು ಯಾರಿಲ್ಲ. ಪ್ರೈಸ್ ಲಾರ್ಡ್. ಆದರೆ ನಮ್ಮ ಪ್ರಶಾಂತ್ ಎಷ್ಟೋ ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷದಿಂದ ಅವರು ಆರಾಧನೆಯಲ್ಲಿದ್ದಾರೆ. ಆ ಸಣ್ಣ ಮಗು, ಆ ಹೆಂಡತಿ ಖಂಡಿತವಾಗಿ ಭಾಗ್ಯವಂತರು ಇಂಥ ಪ್ರಶಾಂತನ್ನು ಪಡೆದದ್ದು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಇನ್ನೊಂದು ಗಟ್ಟಿ ಚಪ್ಪಾಳೆ ಖಂಡಿತ ದೇವರಿಗೆ. ಪ್ರೈಸ್ ಲಾರ್ಡ್. ಎಲ್ಲರೂ ಮೊಣಕಾಲೂರೋಣ. ಆರಾಧನೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಂಡು ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ಎಲ್ಲ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ, ನಿಮ್ಮ ಕುಟುಂಬಗಳನ್ನು ಸಮರ್ಪಣೆ ಮಾಡಿ, ಈ ಧ್ಯಾನ ಕೇಂದ್ರವನ್ನು ನಾವು ಸಮರ್ಪಣೆ ಮಾಡೋಣ. ಹಾಗೂ ಇಲ್ಲಿ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯ, ಬೆಳ್ತಂಗಡಿ ಧರ್ಮ ಪ್ರಾಂತ್ಯ ಎಲ್ಲವನ್ನು ಸಮರ್ಪಣೆ ಮಾಡುತ್ತಾ, ಇಬ್ಬರು ನಮ್ಮ ಧರ್ಮ ಪ್ರಾಂತ್ಯದ ಬಿಷಪ್ಪರು, ಬಿಷಪ್ ಲಾರೆನ್ಸ್ ಮಗ್ಸಿ ಹಾಗೂ ಪೀಟರ್ ಪಾಲ್ ಸಲ್ಡಾನ, ಇವರನ್ನು ಸಮರ್ಪಣೆ ಮಾಡುತ್ತಾ ಎಲ್ಲ ದೇವ ಜನತೆಗಾಗಿ ನಾವು ಪ್ರಾರ್ಥಿಸೋಣ. ನಿಮ್ಮ ಹತ್ತಿರ ನಾ ಬಂದೆ ಪ್ರಭುವೆ, ನಿಮ್ಮ ಪಾದಕ್ಕೆ ನಾ ಎರಗುವೆ. ನಿಮ್ಮ ಹತ್ತಿರ ನಾ ಬಂದೆ ಪ್ರಭುವೆ, ನಿಮ್ಮ ಪಾದಕ್ಕೆ ನಾ ಎರಗುವೆ. ನನ್ನ ಜೀವವ ನಾ ಸಮರ್ಪಿಸುವೆ, ನಿನ್ನಾಮವ ಮೇಲೆತ್ತುವೆ. ನನ್ನ ಹೃದಯವ ನಾ ಸಮರ್ಪಿಸುವೆ, ನಿನ್ನಾಮವ ಮೇಲೆತ್ತುವೆ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ.
ಯೇಸುವೇ. ನಿಮ್ಮ ಹತ್ತಿರ ನಾ ಬಂದೆ ಪ್ರಭುವೇ, ನಿಮ್ಮ ಪಾದಕ್ಕೆ ನಾ ಎರಗುವೆ. ನಿಮ್ಮ ಹತ್ತಿರ ನಾ ಬಂದೆ ಪ್ರಭುವೇ, ನಿಮ್ಮ ಪಾದಕ್ಕೆ ನಾ ಎರಗುವೆ. ನನ್ನ ಹೃದಯವ ನಾ ಸಮರ್ಪಿಸುವೆ, ನಿನ್ನಾಮವ ಮೇಲೆತ್ತುವೆ. ನನ್ನ ಹೃದಯವ ನಾ ಸಮರ್ಪಿಸುವೆ, ನಿನ್ನಾಮವ ಮೇಲೆತ್ತುವೆ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ಆರಾಧನೆ 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 ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. ನನ್ನ ಒಡೆಯ ನೀನೇ, ನನ್ನ ಜೀವ ನೀನೇ, ನನ್ನ ಸ್ನೇಹ ನೀನೇ ಯೇಸುವೇ. Hallelujah, hallelujah, Roshala Baba Baba, hallelujah, worship you, Jesus. Oh, Baba 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 Baba, oh, Shadala നമുക്ക് എഴുന്നേറ്റ് നിൽക്കാം. ಇದನ್ನೆಂದುಕೊಳ್ಳುವ ಪ್ರಿಯರೇ, നമ്മുടെ കർത്താവ് ബലിവേദിയിൽ വന്ന നിമിഷമാണ്. ನಮ್ಮ ಪ್ರಭು ಬಲಿಪೀಠದಲ್ಲಿ ಬಂದಂತಹ ಹೊತ್ತು ಇದು. സ്വർഗീയ ദൂതന്മാർ ഈ ബലിവേദിക്ക് ചുറ്റും അവിടുത്തെ മഹത്വപ്പെടുത്തിക്കൊണ്ടിരിക്കുന്നു. ಸ್ವರ್ಗೀಯ ದೂತಗಣಗಳು ಈ ಬಲಿಪೀಠದ ಸುತ್ತ ನಿಂತಿದ್ದಾರೆ. വിശുദ്ധന്മാർ അവിടുത്തെ ആരാധിച്ചുകൊണ്ടിരിക്കുന്നു. ಸಂತರಗಳು ಇಲ್ಲಿ ಆರಾಧನೆ ಮಾಡುತ್ತಿದ್ದಾರೆ. പരിശുദ്ധാത്മ നമ്മുടെ മധ്യേ കർത്താവിനെ ആരാധിക്കുന്നു. ಪರಿಶುದ್ಧ ಮಾತೆಯು ನಮ್ಮ ಮಧ್ಯೆ ಇದ್ದುಕೊಂಡು ದೇವರನ್ನು ಆರಾಧಿಸುತ್ತಿದ್ದಾರೆ. പിതാവും പുത്രനും പരിശുദ്ധാത്മാവുമായ ಪಿತಾ ಸುತ ಪವಿತ್ರಾತ್ಮರಾಗಿರುವ ದೇವರು, ത്രിത്വൈക ദൈവാരാധനയാണിത്. ತ್ರಿಯೇಕ ದೇವರ ಆರಾಧನೆ ಇದು. ഈ സമയത്തേക്ക് കടന്നു വരുവാൻ, ಈ ಸಂದರ್ಭ ಬರಲು, ഈ ആലയത്തിലേക്ക് കടന്നു വരുവാൻ, ಈ ಆಲಯಕ್ಕೆ ಬರಲು തെരഞ്ഞെടുക്കപ്പെട്ട നമുക്ക്, ಆರಿಸಿಕೊಂಡಂತಹ ನಮಗೆ ദൈവത്തിന്റെ കരുണയും ദൈവത്തിന്റെ ദയയുമാണ് ದೇವರ ಕರುಣೆ ಮತ್ತು ದೇವರ ದಯೆಯಾಗಿದೆ. ഈ ആരാധന സമയം നമുക്ക് നൽകപ്പെട്ടിരിക്കുന്നു. ಈ ಆರಾಧನೆಯೊತ್ತು ನಮಗಾಗಿ ನೀಡಲ್ಪಟ್ಟಿರುವ നമുക്ക് ഇരുകരങ്ങളും ഉയർത്താം. ಎರಡು ಕರಗಳನ್ನು ಎತ್ತಿಕೊಳ್ಳುವ സ്വർഗീയ ദൂതന്മാരോട് ചേർന്ന് ಸ್ವರ್ಗೀಯ ದೂತರೊಂದಿಗೆ ಸೇರಿಕೊಂಡು നമുക്കും അവിടുത്തെ ആരാധിക്കാം. ನಮಗೂ ಆ ದೇವರನ್ನು ಆರಾಧಿಸುವ, നമുക്കും അവിടുത്തെ മഹത്വപ്പെടുത്താം. ನಮಗೂ ಆತನನ್ನು ಮಹಿಮೆ ಪಡಿಸುವ. നൂറ്റാണ്ടുകൾക്ക് മുന്നേ ಕಾಲಕಾಲಗಳ ಹಿಂದೆ
ഹോറബ് മലയിലെ ഘಟ್ಟದಲ್ಲಿ മോശയോ ദൈവത്തിന്റെ അഗ്നി കാണുകയുണ്ടായി. ದೇವರ ಅಗ್ನಿ ಅವನಿಗೆ ದರ್ಶನವಾಯಿತು. ദൈവത്തിന്റെ അഗ്നി സാക്ഷ്യം വഹിച്ച മോശ, ದೇವರ ಅಗ್ನಿಯನ್ನು ಸಾಕ್ಷ್ಯ ವಹಿಸಿದಂತಹ ಮೋಶೆ, നീ നിൽക്കുന്ന സ്ഥലം പരിശുദ്ധമാണ്, ನೀನು ನಿಂತಿರುವಂತಹ ಈ ಸ್ಥಳ ಪರಿಶುದ್ಧವಾದುದು. ദൈവം അവനോട് സംസാരിക്കുവാൻ തുടങ്ങി. ದೇವರು ಅವನಲ್ಲಿ ಮಾತನಾಡಲು ಪ್ರಾರಂಭಿಸಿದರು. അതേ ദൈവം, ಅದೇ ದೇವರು ഈ ബലിവേദിയിലെ ಈ ബലിಪೀಠದಲ್ಲಿ നമ്മുടെ മധ്യേ നമുക്കായി വന്നിരിക്കുന്നു. ಇದ ನಮಗಾಗಿ ನಮ್ಮ ಮಧ್ಯದಲ್ಲಿ ಬಂದಿರುವರು. ഹല്ലേലൂയ 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 പിതനേ ആരാധന, ഹല്ലേലൂയ പിതനേ ആരാധന, പുത്രനായ യേശുവേ ആരാധന, പുത്രനായ യേശുവേ ആരാധന, പവിത്രാത്മരേ ആരാധന, പവിത്രാത്മദേവരേ ആരാധന. ഹല്ലേലൂയ 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 ഹല്ലേലൂയ. എല്ലാ ആരാധനയും നിനക്ക് മാത്രം, എല്ലാ ആരാധനയും സ്തുതി നിಮಗೆ മാത്ര പ്രഭുവേ. എല്ലാ ആരാധനയും സ്തുതിയും നിനക്ക് മാത്രം, എല്ലാ ആരാധനയും സ്തുതിയും നിಮಗೆ മാത്ര. ഹല്ലേലൂയ 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 ഹല്ലേലൂയ. ദൈവാരാധനയോടെ നമ്മുടെ മനസ്സ് നിറയട്ടെ. ದೇವರಾರಾಧನೆಯೊಂದಿಗೆ ನಮ್ಮ ಮನಸ್ಸು ತುಂಬಿಕೊಳ್ಳಲಿ. നമുക്ക് അവിടുത്തെ നമ്മളിലേക്ക്, നമ്മുടെ ഭവനങ്ങളിലേക്കും ക്ഷണിക്കാം. ಆ ದೇವರನ್ನು ನಮ್ಮ ಕಡೆಗೂ ನಮ್ಮ ಕುಟುಂಬಗಳಿಗೂ ಕರೆಯುವ, നമ്മൾ ജോലി ചെയ്യുന്ന എല്ലാ മേഖലകളിലേക്കും യേശുവിനെ ക്ഷണിക്കുക. ನಾವು ಕೆಲಸ ಮಾಡುವ ಸ್ಥಳಗಳು ಜಾಗಗಳಿಗೆ ಎಲ್ಲ ಯೇಸುವನ್ನು ಕರೆದುಕೊಳ್ಳುವ. അവിടത്തേക്ക് എല്ലായിടത്തേക്കും വരുവാൻ മനസ്സുള്ള ഒരു ദൈവമാണ്. ಆತನಿಗೆ ಎಲ್ಲರೊಂದಿಗೆ ಎಲ್ಲಾ ಕಡೆಯೂ ಬರಲು ಇಚ್ಛಿಸುವಂತಹ ಒಂದು ದೇವರು. ഏത് വഴിയിലൂടെയും അവിടുന്ന് സഞ്ചരിച്ചവനാണ്. ಎಲ್ಲಾ ದಾರಿಯಲ್ಲೂ ಸಂಚರಿಸಿದಂತಹ ವ್ಯಕ್ತಿಯವರು. കടലിലെ ബോട്ടിൽ നിന്ന് അവിടുന്ന് പ്രസംഗിച്ചവനാണ്. ಸಮುದ್ರದ ಮೇಲೆ ನಿಂತು ಪ್ರಬೋಧನೆ ಮಾಡಿದವರು. മലമുകളിൽ നിന്ന് അവിടുന്ന് പ്രസംഗിച്ചവനാണ്. ಬೆಟ್ಟದ ಮೇಲೆ ನಿಂತುಕೊಂಡು ಪ್ರಬೋಧನೆ ಕೊಟ್ಟವರು ಅವರು. സിനഗോഗിനുള്ളിൽ നിന്ന് അവിടുന്ന് പ്രസംഗിച്ചവനാണ്. ಸಿನಗೋಗುಗಳಲ್ಲಿ ಇದ್ದುಕೊಂಡು ಪ್ರಬೋಧನೆ ಕೊಟ್ಟವರು ಅವರು. വഴി അരികിൽ നിന്ന് അവിടുന്ന് പ്രസംഗിച്ചവനാണ്. ದಾರಿ ಮಧ್ಯದಲ್ಲಿ ನಿಂತುಕೊಂಡು ಬೋಧನೆ ಕೊಟ್ಟವರು ಅವರು. ആ ദൈവം നിന്റെ വീട്ടിലേക്കും വരുവാൻ, ಅದೇ ದೇವರು ನಿನ್ನ ಜೊತೆ ನಿನ್ನ ಮನೆ ಬರಲು അവിടുന്ന് മനസ്സ് കാണിക്കുന്നവനാണ്. ಮನಸ್ಸು ತೋರಿಸುವವನಾತ. സക്കേവുസിന്റെ വീട്ടിലേക്ക് വന്നവനാണ് അവിടുന്ന്. ಜಕ್ಕಾಯನ ಮನೆಗೆ ಬಂದಂತಹವನು ಅವನು. വ്യഭിചാരത്തിൽ പിടിക്കപ്പെട്ടവളെ കല്ലെറിയാനായിട്ട് കൊണ്ടുപോയ സ്ഥലത്തേക്ക് അവിടുന്ന് വന്നവനാണ്. ವ್ಯಭಿಚಾರಿಯನ್ನು ಕಲ್ಲೆಸೆದು ಕೊಲ್ಲೆಯುವಾಗ ಅವಳನ್ನು ಕರೆದಂತಹ ಯೇಸು ಅವರು. സമറിയാ സ്ത്രീ വന്ന കുളത്തിനരികെ കടന്നു വന്നവനാണ് അവൻ. ಸಮರಿಯಾದ ಹೆಂಗಸಿನ ಹತ್ತಿರ ಬಂದು ಮಾತನಾಡಿದವನು ಆತನು. ആ ദൈവം നമ്മുടെ അടുത്തേക്കും കടന്നു വരുന്നവനാണ്. ಆ ದೇವರು ಇದಾ ನಮ್ಮ ಜೊತೆ ಬರುವರು. ദൈവമേ ആരാധന, ದೇವರೇ ಆರಾಧನೆ, യേശുവേ ആരാധന, യേശുവೇ ಆರಾಧನೆ, പരിശുദ്ധാത്മാവേ ആരാധന, ಪವಿತ್ರಾತ್ಮರೇ ಆರಾಧನೆ. ഹല്ലേലൂയ 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 ഹല്ലേലൂയ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು ಓ ಎಂದ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು ಓ ಎಂದ ಆನಂದ.
ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲ ಓಡಿ ಸಾರುವೆ, ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಓ ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಓ ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ನನ್ನ ಹುಡುಗಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಗಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ. ಹೊಸ ಮನುಷ್ಯನಾಗಿ ಮಾಡಿದ, ಹೊಸ ಮನುಷ್ಯನಾಗಿ ಮಾಡಿದ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ. ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಓ ಎಂತ ಆನಂದ, ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ
ലൂക്കായുടെ സുവിശേഷം 5-ാം അധ്യായം. ಲೂಕನ ಸುವಾರ್ತೆ 5ನೇ ಅಧ್ಯಾಯ. ഒരു പ്രഭാതത്തിൽ ಒಂದು ಸುಪ್ರಭಾತದಲ್ಲಿ യേശു ഗനേസരത തടാകത്തിൽ ചെന്നു. ಯೇಸು ಸ್ವಾಮಿ ಗೆನರೆಸ್ ಎಂಬ ಸರೋವರದ ತೀರಕ್ಕೆ ಬಂದರು. ആ കടൽ തീരത്ത് ಆ ಸಮುದ್ರದ ಸರೋವರದ ತೀರದಲ್ಲಿ മത്സ്യം പിടുത്തക്കാർ രാത്രി മുഴുവൻ അധ്വാനിച്ചിട്ട് ಮೀನಿಡಿಯುವ ಬೆಸ್ತರು ರಾತ್ರಿ ಇಡೀ ದುಡಿದು വലകൾ കഴുകിക്കൊണ്ടിരിക്കുകയായിരുന്നു. ತನ್ನ ಬಲೆಗಳನ್ನು ಅವರು ಕಟ್ಟುತ್ತಿದ್ದರು. ശിമയോൻ പത്രോസിൻ്റെതായിരുന്നു ഒരു വഞ്ചി. ಸೀಮೋನನದಾಗಿತ್ತು ಅದರಲ್ಲಿ ಒಂದು ದೋಣಿ. യേശു ആ വഞ്ചിയിൽ കയറി. ಯೇಸು ಸ್ವಾಮಿ ಅದನ್ನು ಹತ್ತಿದರು. ആ കടൽക്കരയിൽ വളരെയധികം ജനമുണ്ടായിരുന്നു. ಆ ಸರೋವರದ ತೀರದಲ್ಲಿ ಅನೇಕ ಜನರಿದ್ದರು. യേശു വഞ്ചിയിലിരുന്നു കൊണ്ട് ജനങ്ങളെ പഠിപ്പിക്കുവാൻ തുടങ്ങി. ಯೇಸು ಸ್ವಾಮಿ ಆ ದೋಣಿಯಲ್ಲಿ ಇದ್ದುಕೊಂಡು ಅವರಿಗೆ ಬೋಧನೆ ಕೊಡುತ್ತಿದ್ದರು. പഠിപ്പിക്കലിന് ശേഷം ಆ ಬೋಧನೆಯ ನಂತರ യേശു ശിമയോനോട് പറഞ്ഞു, ಯೇಸು ಸ್ವಾಮಿ ಸೀಮೋನನಲ್ಲಿ ಹೇಳಿದರು, വഞ്ചി വെള്ളത്തിലേക്ക് ആഴത്തിലേക്ക് കൊണ്ടുപോകുക. ಸರೋವರದ ಆ ಕಡೆ ದೋಣಿಯನ್ನು ಸಾಗಿಸು. നീ വല ആഴത്തിലേക്ക് എറിയുക. ದಡದಿಂದ ಸ್ವಲ್ಪ ದೂರ ತಳ್ಳಿ ನೀನು ಬಲೆ ಬೀಸು. അത് കേട്ടപ്പോൾ പത്രോസ് മറുപടി പറഞ്ഞു. ಇದನ್ನು ಕೇಳಿದ ಪೇತ್ರನು ಹೇಳಿದನು, യേശുവേ, ಯೇಸು ಸ್ವಾಮಿಯೇ, രാത്രി മുഴുവൻ അധ്വാനിച്ചിട്ട് ರಾತ್ರಿಯೆಲ್ಲ ನಾವು ದುಡಿದು ഞങ്ങൾക്കൊരു മീനും കിട്ടിയില്ല. ನಮಗೆ ಏನೂ ಸಿಗಲಿಲ್ಲ. എന്നാൽ ಆದರೂ നീ പറഞ്ഞതുകൊണ്ട് ഞാൻ വല വീശാം. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇನೆ ಎಂದನು. പത്രോസ് വല വീശി. ಪೇತ್ರನು ಹಾಗೆ ಬಲೆ ಬೀಸಿದನು. ആ വല നിറയെ മത്സ്യങ്ങള്. ಆ ಬಲೆ ತುಂಬಾ ಮೀನಿನ ರಾಶಿಯಾಗಿತ್ತು. മത്സ്യങ്ങളെ കണ്ട് അത്ഭുതപ്പെട്ട പത്രോസ് ಈ ಮೀನಿನ ರಾಶಿಯನ್ನು ಕಂಡು ಅದ್ಭುತಪಟ್ಟಂತಹ ಪೇತ್ರನು ആവേശത്തോടെ ആ മത്സ്യങ്ങൾ തന്റെ വള്ളത്തിൽ കയറ്റി ಆ ಮೀನುಗಳನ್ನೆಲ್ಲ ತನ್ನ ದೋಣಿಗೆ ತುಂಬಿಸಿ പിന്നെ ഈ മത്സ്യങ്ങൾ വലയിൽ കുടുങ്ങി കിടക്കുന്നത് കണ്ടപ്പോ ಪುನಃ ಮೀನುಗಳು ಬಲೆಯಲ್ಲಿ ಇರುವುದನ್ನು ಕಂಡು അവൻ അടുത്തുള്ളൊരു വള്ളത്തെ ആംഗ്യം കാണിച്ച് വരുത്തി ಹತ್ತಿರದಲ್ಲಿರುವಂತಹ ದೋಣಿಯವರನ್ನು ಪುನಃ ಅವನು ಕರೆದನು ಹತ್ತಿರಕ್ಕೆ. ആ വള്ളവും നിറച്ച് മത്സ്യങ്ങളായി. ಆ ದೋಣಿ ತುಂಬುವು ಮೀನು ತುಂಬಿಕೊಂಡಿತ್ತು. രണ്ട് വള്ളങ്ങളും നിറയെ മത്സ്യങ്ങൾ കിട്ടിയപ്പോ ಹೀಗೆ ಎರಡು ದೋಣಿಗಳಲ್ಲಿ ಮೀನು ತುಂಬಿಕೊಂಡಾಗ പത്രോസ് ಪೇತ್ರನು യേശുവിനെ നോക്കി. ಯೇಸುವನ್ನು ನೋಡಿ പത്രോസിന്റെ മനസ്സ് നിറയെ ಪೇತ್ರನ ಮನಸ್ಸು ತುಂಬಾ അത്ഭുതങ്ങളും അടയാളങ്ങളുമായി മാറ്റപ്പെട്ടു. ಅದ್ಭುತಗಳು ಪವಾಡಗಳಾಗಿ ಅವನ ಮನಸ್ಸು ಮಾರ್ಪಾಡಿ മീനിന്റെ ആധിക്യം നിമിത്തം ಮೀನಿನ ಈ ಹೆಚ್ಚು ಮೀನನ್ನು ಕಂಡಂತಹ ಪೇತ್ರನು വല കീറുവോ എന്നുവോ അവൻ ഭയപ്പെട്ടു. ಅವನ ಬಲೆಯೇ ಅರಿದು ಬಿಡುತ್ತವೆ ಎಂಬ ಅವನಿಗೆ ತೋರುತ್ತಿತ್ತು. ಆದರೂ അതിനുശേഷം ಅದರ ನಂತರ തന്റെ അടുത്തിരിക്കുന്ന യേശുവിനെ അവൻ നോക്കിയപ്പോൾ ತನ್ನ ಹತ್ತಿರ ನಿಂತಹ ಯೇಸು ಸ್ವಾಮಿಯನ್ನು ಕಂಡಾಗ അവൻ ഭയപ്പെട്ടു. ಅವನಿಗೆ ಭಯವಾಯಿತು. അവൻ യേശുവിനെ വിളിച്ചു. ಅವನು ಯೇಸುವನ್ನು ಕರೆದು, യേശുവേ, ಯೇಸು ಸ್ವಾಮಿಯೇ, ഞാനൊരു പാപിയാണ്. ನಾನೊಂದು ಪಾಪಾತ್ಮ. നീ എന്നിൽ നിന്ന് അകന്നു പോകണമേ. ನನ್ನಿಂದ ನೀವು ದೂರವಿರಿ. വഞ്ചി നിറയെ മത്സ്യങ്ങൾ കൊണ്ട് നിറയപ്പെട്ടപ്പോ ഈ ദോണികളെരടಲ್ಲಿಯೂ മീനുകൾ ತುಂಬಿಕೊಂಡಾಗ ആ മത്സ്യത്തെക്കാൾ അധികമായി ആ മീനിനിಂದಲೂ ಮಿಗಿಲಾಗಿ മത്സ്യം തനിക്ക് നൽകിയ ദൈവത്തെയാണ് അവൻ യേശുവിൽ കണ്ടത്. ಅದನ್ನು ನೀಡಿದಂತಹ ಯೇಸುವನ್ನು ಅವನು ಕಂಡನು. ദൈവത്തിന്റെ മുമ്പിലാണ് താൻ നിൽക്കുന്നതെന്ന് അറിഞ്ഞപ്പോ ಅವನು ದೇವರ ಮುಂದೆ ನಿಂತಿದ್ದಾನೆ ಎಂಬ ಅರಿವು ಬಂದಾಗ തന്റെ അയോഗ്യതയെല്ലാം തിരിച്ചറിഞ്ഞ പത്രോസാണ് വിളിച്ചു പറഞ്ഞത്. ತನ್ನ ಅಯೋಗ್ಯತೆಯನ್ನು ಕಂಡಂತಹ ಪೇತ್ರನು ಹೀಗೆ ಕೂಗಿ ಹೇಳುತ್ತಾನೆ, യേശുവേ, ಯೇಸು ಸ್ವಾಮಿಯೇ, നീ എന്നിൽ നിന്ന് അകന്നു പോകണമേ. ನನ್ನಿಂದ ನೀವು ದೂರವಿರಿ. ഞാനൊരു പാപിയാണ്. ನಾನೊಂದು ಪಾಪಾತ್ಮ. സമ്പത്തിന്റെ ആധിക്യത്തിൽ, ಸಂಪತ್ತಿನ ಹೆಚ್ಚಿಕೆಯಲ್ಲಿ, അനുഗ്രഹത്തിന്റെ ആധിക്യത്തിൽ, ಅನುಗ್ರಹದ ಆ ಸಂದರ್ಭ, സന്തോഷത്തിന്റെ തികവിൽ, ಸಂತೋಷದ ಹೊತ್ತಿನಲ್ಲಿ നാം തിരിച്ചറിയുക, ನಾವು ಅರಿತುಕೊಳ್ಳಬೇಕಾದದ್ದು നമുക്ക് ലഭിച്ച അനുഗ്രഹങ്ങളെക്കാൾ ഉപരിയാണ്. ನಮಗೆ ಲಭಿಸಿದಂತ ಎಲ್ಲಾ ಅನುಗ್ರಹಗಳಿಗಿಂತಲೂ അനുഗ്രഹങ്ങൾ നമുക്ക് വെച്ച് നീട്ടിയവൻ, ಅನುಗ್ರಹವನ್ನು ನಮಗೆ ಕೊಟ್ಟಂತವ, നിന്റെ സമ്പത്ത് കണ്ടുകൊണ്ട്, ನಿನ್ನ ಸಂಪತ್ತನ್ನು ನೋಡಿ, നിന്റെ അനുഗ്രഹങ്ങൾ കണ്ടുകൊണ്ട്, ನಿನ್ನ ಅನುಗ್ರಹಗಳನ್ನೇ ನೀನು ಕಂಡು, അനുഗ്രഹങ്ങൾ നൽകിയവനെ നീ മറക്കരുത്. ಅನುಗ್ರಹಗಳನ್ನು ಕೊಟ್ಟಂತವನನ್ನು ನೀನು ಮರೆಯಬೇಡ. മറിച്ച് ಬದಲಾಗಿ ജീവിതത്തിൽ എത്രയോ അനുഗ്രഹങ്ങൾ നേടിയവനാണ് നീ. ಜೀವನದಲ್ಲಿ ಎಷ್ಟೋ ಅನುಗ್ರಹಗಳನ್ನು ಸಂಪಾದಿಸಿದವ. അവന്റെ മുമ്പിൽ നിൽക്കുവാനുള്ള യോഗ്യത നമുക്കില്ല എന്ന തിരിച്ചറിവാണ് ಆತನ ಮುಂದೆ ನಿಂತುಕೊಳ್ಳುವ ಯೋಗ್ಯತೆ ನಮಗಿಲ್ಲ ಎಂಬ ಅರಿವು ഏറ്റവും വലിയ ಅದು അനുഗ്രഹം. ಪ್ರಾಮುಖ್ಯವಾದದ್ದು. യേശുവേ, ಯೇಸುವೇ,
നിന്റെ കൺമുമ്പിൽ നിൽക്കുവാൻ ഞാൻ യോഗ്യനല്ല. ನಿನ್ನ ಕಣ್ಣ ಮುಂದೆ ನಿಂತುಕೊಳ್ಳಲು ನಾನು ಯೋಗ್ಯನಲ್ಲ. എന്റെ പാപമാണ് ನನ್ನ ಪಾಪವು എന്നെ അതിൽ നിന്ന് പ്രേരിപ്പിക്കുന്നത്. ಅದು ನನ್ನನ್ನು ಪ್ರೇರೇಪಿಸುತ್ತಿದೆ. എന്റെ തെറ്റുകൾ ഏറ്റെടുത്ത് ನನ್ನ ತಪ್ಪುಗಳನ್ನು ನೀನು ಸ್ವೀಕರಿಸಿ എന്നെ കഴുകി ശുദ്ധീകരിച്ചവനാണ് നീ. ನನ್ನನ್ನು ಶುದ್ಧೀಕರಿಸಿದವನು ನೀನು. നിന്റെ സന്നിധിയിൽ വരുവാൻ ನಿನ್ನ ಸನ್ನಿಧಿ ಬರಲು എനിക്ക് യാതൊരു യോഗ്യതയും ഇല്ല. ನನಗೆ ಯಾವ ಯೋಗ್ಯತೆಯೂ ಇಲ್ಲ. ഞാൻ എന്നെ തന്നെ സമർപ്പിക്കുകയാണ്. ನಾನು ನನ್ನನ್ನೇ ಸಮರ್ಪಿಸುತ್ತಿದ್ದೇನೆ. എന്റെ എല്ലാ കുറവുകളെയും ബലഹീനതകളെയും സമർപ്പിക്കുക. ನನ್ನ ಎಲ್ಲಾ ಕೊರತೆಗಳನ್ನು ಬಲಹೀನತೆಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. എല്ലാം സമർപ്പിക്കുകയാണ്. ಎಲ್ಲವನ್ನು ನಿಮಗಾಗಿ ಸಮರ್ಪಿಸುತ್ತಿದ್ದೇನೆ. എന്റെ കുടുംബത്തെ മുഴുവൻ ഞാൻ സമർപ്പിക്കുകയാണ്. ನನ್ನ ಕುಟುಂಬವನ್ನು ಇಡಿಯಾಗಿ ಸಮರ್ಪಿಸುತ್ತಿದ್ದೇನೆ. നീ എനിക്ക് അനുഗ്രഹമായി നൽകിയ ನೀನು ನನಗೆ ಅನುಗ್ರಹವನ್ನು ಕೊಟ್ಟಂತಹ എന്റെ ഒരു ജീവിതം, ನನ್ನ ಜೀವನ, എന്റെ കുടുംബ ജീവിതം, ನನ್ನ ಕುಟುಂಬ ಜೀವನ, നീ അനുഗ്രഹമായി നൽകിയ എന്റെ ആരോഗ്യം, ನೀನು ನನಗೆ ಅನುಗ್ರಹವಾಗಿ ಕೊಟ್ಟಂತ ನನ್ನ ಆರೋಗ್ಯ, എന്റെ ബുദ്ധിയും എന്റെ കഴിവുകളും, ನನ್ನ ಬುದ್ಧಿ, ನನ್ನ ಸಾಮರ್ಥ್ಯಗಳು, എന്റെ ജീവിതം, ನನ್ನ ಜೀವನವೇ, എനിക്ക് അനുവദിക്കപ്പെട്ട ജീവിതത്തിലെ ഓരോ നിമിഷവും ನನಗೆ ಕೊಟ್ಟಂತಹ ಪ್ರತಿಯೊಂದು ಸಂದರ್ಭಗಳು നിനക്ക് എന്നോടുള്ള സ്നേഹമാണെന്ന് ഞാൻ തിരിച്ചറിയുന്നു. ನಿನಗೆ ನನ್ನ ಮೇಲಿರುವ ಪ್ರೀತಿ ಎಂದು ನಾನು ಅರಿತುಕೊಳ್ಳುವೆ. ಯೇಸುವೇ, നിന്റെ അടുത്തേക്ക് കടന്നു വരുവാ, ನಿನ್ನ ಸನ್ನಿಧಿಗೆ ಬರಲು ഞാൻ എത്രയോ ബലഹീനനാണ്. ನಾನು ಎಷ್ಟೋ ಬಲಹೀನನು. ഞാൻ എത്രയോ നിസ്സഹായനാണ്. ನಾನು ಎಷ್ಟೋ ನಿಸ್ಸಹಾಯಕ. ഞാൻ എത്രയോ അയോഗ്യനാണ്. ನಾನು ಎಷ್ಟೋ ಅಯೋಗ್ಯನು. നിന്റെ സ്നേഹത്തെ ഞാൻ തിരിച്ചറിയുന്നു. ನಿನ್ನ ಪ್ರೀತಿಯನ್ನು ನಾನು ಅನುಭವಿಸುತ್ತಿದ್ದೇನೆ. എബ്രായർ 12:14. എബ്രായർ 12:14. വിശുദ്ധി കൂടാതെ ആർക്കും ദൈവത്തെ ദർശിക്കുവാൻ സാധ്യമല്ല. ಪರಿಶುದ್ಧಿ ಇಲ್ಲದೆ ಯಾರಿಗೂ ದೇವರನ್ನು ಕಾಣಲು ಸಾಧ್ಯವಿಲ್ಲ. 1 പത്രോസ് 3:15. 1 ಪೇತ್ರ 3:15. ക്രിസ്തുവിനെ കർത്താവായ ഹൃദയത്തിൽ നിങ്ങൾ പൂജിക്കുവേൻ. ಕ್ರಿಸ್ತನನ್ನು ಪ್ರಭುವೆಂದು ನಿನ್ನ ಹೃದಯದಲ್ಲಿ ನೀನು ಪೂಜಿಸು. നമ്മുടെ മനസ്സ് ദൈവാരാധന കൊണ്ട് നിറയട്ടെ. ನಮ್ಮ ಮನಸ್ಸು ದೇವರ ಆರಾಧನೆಯಿಂದ ತುಂಬಿಕೊಳ್ಳಲಿ. ദൈവസ്തുതി ഗീതങ്ങൾ കൊണ്ട് നിറയട്ടെ. ದೇವರ ಸ್ತುತಿ ಗೀತೆಯೊಂದಿಗೆ ತುಂಬಿಕೊಳ್ಳಲಿ. ദൈവത്തെ മഹത്വപ്പെടുത്താനുള്ള ഹൃദയം നമുക്ക് ലഭിക്കട്ടെ. ದೇವರನ್ನು ಮಹಿಮೆ ಪಡಿಸುವಂತಹ ಒಂದು ಹೃದಯ ನಮಗೆಲ್ಲರಿಗೂ ಲಭಿಸಲಿ. നമ്മുടെ രാവും നമ്മുടെ പകലും, ನಮ್ಮ ರಾತ್ರಿ ನಮಗಿರುವಂತಹ നാം വസിക്കുന്ന ഇടവും, ನಾವು ಜೀವಿಸುವಂತಹ ಸ್ಥಳಗಳು, നാം വസിക്കുന്ന ഭവനവും, ನಾವು ವಾಸ ಮಾಡುವಂತಹ ಮನೆಗಳು, എല്ലാ കോണുകളും, ಅದರಲ್ಲಿರುವಂತಹ ಎಲ್ಲಾ ದಿಕ್ಕುಗಳು ദൈവമഹത്വം ദർശിക്കട്ടെ. ದೇವರ ದರ್ಶನವಾಗಲಿ. നമുക്കുള്ളതെല്ലാം ദൈവത്തിന്റെ ദാനമാണ്. ನಮಗೆ ಇರುವಂತದ್ದು ಎಲ್ಲವೂ ದೇವರು ಕೊಟ್ಟಂತಹ ದಾನ. ആ ദാനങ്ങളുടെ മധ്യേ നിന്നുകൊണ്ട്, ಆ ದಾನಗಳ ಮಧ್ಯೆ ಇದ್ದುಕೊಂಡು നമ്മുടെ കുറവുകളെയും ബലഹീനതകളെയും ഓർത്ത് പശ്ചാത്തലം, ನಮ್ಮ ಕೊರತೆಗಳನ್ನು ಪಾಪಗಳನ್ನು ನೆನೆಸಿ ಪಶ್ಚಾತ್ತಾಪ ಪಡುವ. അവിടുത്തെ അനുഗ്രഹത്തിന്റെ വഴി നമുക്ക് വേണ്ടി തുറക്കപ്പെടുക. ಆತನ ನೀಡುವಂತಹ ಅನುಗ್ರಹಗಳ ಆ ದಾರಿ ಎಲ್ಲವೂ ತೆರೆಯಲ್ಪಡಲಿ. ഈ തപസ് കാലത്ത്, ಈ ಉಪವಾಸ ಕಾಲದಲ್ಲಿ വിശുദ്ധിയിലേക്ക് കടന്നു വരുക, ಪರಿಶುದ್ಧಿಯ ಕಡೆಗೆ ಬರಲು എല്ലാം വിട്ടുകൊണ്ട് ಎಲ್ಲವನ್ನು ತ್ಯಜಿಸಿ സഭയിലെ വിശുദ്ധന്മാരെ പ്രകാരമാണോ താമസ ജീവിതം ആരംഭിച്ചത്? ಧರ್ಮಸಭೆಯ ಸಂತರುಗಳು ಹೇಗೆ ಜೀವನವನ್ನು ಸಾಗಿಸುತ್ತಿದ್ದರೋ, വിശുദ്ധാത്മാക്കളെ പ്രകാരമാണോ യേശുവിനോട് കൂടുതൽ അടുക്കുവാൻ ಸಂತರುಗಳು ಯಾವ ರೀತಿ ಯೇಸುವಿನೊಂದಿಗೆ ಇದ್ದರೋ, തപസ് അനുഷ്ഠിച്ചത്? ಆ ತಪಸ್ಸನ್ನು ಅವರು ಹೇಗೆ ಅನುಷ್ಠಾನ ಮಾಡಿದರು, ആ രൂപിയിലേക്കും ചൈതന്യത്തിലേക്കും നമുക്ക് പ്രവേശിക്കാം. ಆ ಶಕ್ತಿ ಚೈತನ್ಯ ನಮಗೂ ತುಂಬಲ್ಪಡಲಿ. പൗലോസ് വിളിച്ചു പറഞ്ഞു, ಪೌಲನು ಹೀಗೆ ಎತ್ತಿ ಹೇಳುತ್ತಾನೆ, ഞാൻ എന്തായിരിക്കുന്നുവೋ ನಾನು ಏನಾಗಿದ್ದೇನೋ അവിടുത്തെ കൃപയാലാണ്. ಅವೆಲ್ಲವೂ ಆತನ ಕೃಪೆಯಿಂದಲೇ. 1 കൊരിന്ത്യർ 15:10. 1 ಕೊರಿಂಥರ್ 15:10. ഞാൻ എന്തായിരിക്കുന്നുവോ ನಾನು ಏನಾಗಿದ್ದೇನೋ അവിടുത്തെ കൃപയാലാണ്. ಅದೆಲ್ಲವೂ ಆತನ ಕೃಪೆಯಿಂದಲೇ. കരങ്ങൾ ഉയർത്താം. ನಮ್ಮ 2 ಕರಗಳು ಎತ್ತಲ್ಪಡಲಿ. നമുക്കൊന്ന് ഏറ്റുചൊല്ല. ನಮಗೂ ಎತ್ತಿ ಹೇಳುವ, ഞാൻ എന്തായിരിക്കുന്നു, ನಾನು ಏನಾಗಿದ್ದೇನೋ അത് അവിടുത്തെ കൃപയാലാണ്. ಅವೆಲ್ಲವೂ ಆತನ ಕೃಪೆ. ಚಪ್ಪಾಳೆ ತಟ್ಟಿ ಸರಿ ಆಡುವ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ನೀಲದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀರದಂತ ಕೋಟೆ ಇಲ್ಲ,
ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆ ಅಬ್ರಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆಯೇ ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಲ್ಲೆಲೂಯಾ 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 ಬಿಡುಗಡೆಗೊಳಿಸಿರಪ್ಪ ತಂದೆ. ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟಿರಿ ಯೇಸುವೆ, ಮುಟ್ಟಿರಿ ಯೇಸುವೆ. സങ്കീർത്തനം 50:15. കീർത്തനകള് 50:15. അനർത്ഥകാലത്ത് എന്നെ വിളിച്ചപേക്ഷിക്കുക, ഞാൻ നിന്നെ മോചിപ്പിക്കും. കഷ്ടದಲ್ಲಿ ಮೊರೆಯಿಡು ನೆರವಾಗುವೆ, നീ എന്നെ മഹത്വപ്പെടുത്തുകയും ചെയ്യും. ಆಗ ನೀನು ನನ್ನನ್ನು ಕೊಂಡಾಡುವೆ. ഓരോ ദിവസവും അനേകം കഷ്ടതകളിലൂടെ കടന്നു പോകുന്നവരാണ് നമ്മൾ. ಪ್ರತಿಯೊಂದು ದಿನವೂ ನಾವು ಕಷ್ಟದಲ್ಲಿ ಹೋಗುವಂತಹ ಒಂದು ಸಂದರ್ಭವಿದು. വിട്ടുമാറാത്ത രോഗങ്ങളും രോഗപീഠകളും, ಬಿಟ್ಟು ಹೋಗದಂತಹ ರೋಗವು, ರೋಗದ ಪೀಡೆಗಳು, മരുന്നുകൾക്ക് അടിമപ്പെട്ടു പോയ ജീവിതം, ಔಷಧಿಯಲ್ಲಿಯೇ ನಾವು ಗುಲಾಮರಾದಂಥವರು, കുടുംബ സമാധാനമില്ലാത്ത ജീവിതം, ಕುಟುಂಬ ಸಮಾಧಾನವಿಲ್ಲದಂತಹ ಜೀವನ, അനുസരിക്കാൻ മടി കാണിക്കുന്ന മക്കള്, ಹೇಳಿದರೆ ಕೇಳದಂತಹ ಮಕ್ಕಳು, പാപക്കെട്ടുകൾക്ക് വശമതരായി പോയ ജീവിത പങ്കാളികൾ, ಪಾಪದ ಕಟ್ಟಿನಲ್ಲಿ ಬಿದ್ದಂತಹ ಜೀವನದ ಸಂಗಾತಿ, അനുദിനം മദ്യപിച്ച് വീട്ടിലേക്ക് കടന്നു വരുന്ന ಪ್ರತಿ ಕ್ಷಣವೂ ಮದ್ಯಪಾನದಲ್ಲಿ ಬಿದ್ದಂತಹ ಜೀವನದ ಸಂಗಾತಿ, മദ്യപാനത്തിന് അടിമപ്പെട്ടു പോയ ഭാര്യ ഭർത്താക്കന്മാർ, ಮದ್ಯಪಾನದಲ್ಲಿ ಬಿದ್ದೋದಂತಹ ಗಂಡ ಹೆಂಡಂದಿರು, പഠിക്കുവാൻ സാധിക്കാതെ വിഷമിക്കുന്ന മക്കള്, ಕಲಿಯಲು ಸಾಧ್ಯವಾಗದೆ ಬೇಸರ ಪಡುವಂತಹ ಮಕ್ಕಳು,
ദുശാഠ്യങ്ങൾക്ക് വശംവദരായ മക്കള്, ದುಶಾಠ್ಯ ತೋರಿಸುವಂತಹ ಮಕ್ಕಳು, ആരെയും അനുസരിക്കാത്ത പ്രകൃതമുള്ള മക്കള്, ಯಾರನ್ನು ಹೇಳಿದರೆ ಕೇಳದಂತಹ ಮಕ್ಕಳು, കുടുംബ പ്രാർത്ഥനയില്ലാത്ത ഭവനങ്ങള്, ಮನೆಯಲ್ಲಿ ಪ್ರಾರ್ಥನೆ ಇಲ್ಲದಂತಹ ಕುಟುಂಬಗಳು, ആരെയും വകവയ്ക്കാത്ത രീതിയിൽ ജീവിക്കുന്നവര്, ಯಾರನ್ನು ಕ್ಯಾರೆ ಮಾಡದಂತಹ ಜೀವನ ನಡೆಸುವಂತ മാതാപിതാക്കന്മാരെ പോലും ഭയമില്ലാത്ത മക്കള്, ತಂದೆ ತಾಯಿಯಂದಿರೇನೆ ಭಯವಿಲ್ಲದಂತಹ ಮಕ್ಕಳು, കഷ്ടങ്ങളും വേദനകളും നിമിത്തം ജീവിക്കുന്നവര്, ಹೀಗೆ ಕಷ್ಟದಲ್ಲಿಯೂ ವೇದನೆಯಲ್ಲಿ ಜೀವಿಸುವ ಕುಟುಂಬ, സാമ്പത്തികമായി തകർന്നുപോയ കുടുംബം, ಆರ್ಥಿಕವಾಗಿ ಬಿದ್ದೋದಂತಹ ಕುಟುಂಬಗಳು, ജോലിയില്ലാതെ വിഷമിക്കുന്ന, ಕೆಲಸವಿಲ್ಲದೆ ವೇದನಿಸುವವರು, വരുമാനമില്ലാതെ കഷ്ടപ്പെടുന്നു, ಆದಾಯ ಮಾರ್ಗವೆಂಬುದೇ ಇಲ್ಲ, ഒരു നേരത്തെ ആഹാരത്തിന് വേണ്ടി വിഷമിക്കുന്നു, ಒಂದು ಹೊತ್ತು ಅನ್ನಕ್ಕಾಗಿ ಬೇಸರ ಪಡುವವರು, നാളെ എന്ത് ചെയ്യുമെന്നറിയാതെ ദുഃഖിക്കുന്നവര്, ನಾಳೆ ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ಆದವರು, നാളെ മക്കൾക്ക് എന്ത് കൊടുക്കുമെന്ന് വിഷമിച്ചിരിക്കുന്ന മാതാപിതാക്കന്മാര്, ನಾಳೆ ಮಕ್ಕಳಿಗಾಗಿ ಏನನ್ನು ಕೊಡುತ್ತೇವೆ ಎಂದು ಬೇಸರ ಪಡುತ್ತಿರುವ ತಂದೆ, രാത്രിയിൽ കിടന്നാൽ ഉറക്കം വരാതെ വിഷമിക്കുന്നു, ರಾತ್ರಿಯಲ್ಲಿ ಹೊತ್ತು ನಿದ್ರೆ ಬರದಂತಹ ಕುಟುಂಬಸ್ಥರು, തെറ്റായ ബന്ധങ്ങൾക്ക് അകപ്പെട്ടു പോയ മക്കൾ, ತಪ್ಪಾದ ಪ್ರೀತಿ ಸಂಬಂಧದಲ್ಲಿ ಬಿದ್ದೋದಂತಹ ಮಕ್ಕಳು, പാപത്തിന് അടിമവേല ചെയ്യുന്ന മക്കള്, ಪಾಪದ ಗುಲಾಮಗಿರಿಯಲ್ಲಿ ಅದರ ಕೆಲಸ ಕಾರ್ಯಗಳನ್ನು ಮಾಡುವ ಮಕ್ಕಳು, വ്യഭിചാരത്തിന്, ವ್ಯಭಿಚಾರಕ್ಕೆ, സ്വവർഗഭോഗത്തിന്, ಸ್ವಯಭೋಗಕ್ಕೆ, സ്വയംഭോഗത്തിന് ಸ್ವಯಭೋಗಕ್ಕೆ അകപ്പെട്ടു പോയ മക്കൾ, ಹೀಗೆ ಗುಲಾಮರಾದ ಮಕ್ಕಳು, ജീവിത പങ്കാളി, ಜೀವನದ ಸಂಗಾತಿಗಳು, ജീവിത പങ്കാളിയുടെ സംശയം മൂലം വിഷമിക്കുന്ന ಜೀವನ ಸಂಗಾತಿಯ ಸಂಶಯ ಮುಖಾಂತರ ವೇದನಿಸುವ ಕುಟುಂಬಸ್ಥರು, സ്വന്തമായി ഭവനമില്ലാതെ വിഷമിക്കുന്ന, ಸ್ವಂತವಾಗಿ ಮನೆಯಂತೆ ಹೇಳಲು ಇಲ್ಲ, സ്വന്തമായി ഇടമില്ലാതെ വിഷമിക്കുന്ന കുടുംബം, ಸ್ವಂತವಾಗಿ ಇರಲು ಒಂದು ಸ್ಥಳವೇ ಇಲ್ಲದೆ, മക്കളുടെ വിവാഹത്തെ ഓർത്ത് വിഷമിക്കുന്ന മാതാപിതാക്കൾ, ಮಕ್ಕಳ ಜೀವನದ ಬಗ್ಗೆ ಮದುವೆಯ ಬಗ್ಗೆ ಚಿಂತಿಸಿ ವೇದನಿಸುವ ತಂದೆ ತಾಯಿಯಂದಿರು, ദൈവമേ, ದೇವರೇ, കഷ്ടങ്ങളും ദുഃഖങ്ങളും പേര് നടക്കുന്നവര്, ಕಷ್ಟಗಳು ದುಃಖಗಳ ಮುಖಾಂತರ ಹಾದು ಹೋಗುವ ನಾವು, പരീക്ഷയെ ഭയപ്പെടുന്ന മക്കൾ, ಪರೀಕ್ಷೆಯನ್ನು ಭಯಪಡುತ್ತಿರುವಂತಹ ಮಕ್ಕಳು, അനേകം തവണ പരീക്ഷയിൽ പരാജയപ്പെട്ടു പോയ മക്കൾ, ಅನೇಕ ಸಾರಿ ಪರೀಕ್ಷೆ ಬರೆದರು ಅದರಲ್ಲಿ ಫೈಲಾದಂತಹ ಮಕ್ಕಳು, വിദേശത്ത് ജോലി നഷ്ടപ്പെട്ടു പോയ മക്കള്, ವಿದೇಶದಲ್ಲಿ ಕೆಲಸವಿಲ್ಲದೆ ವೇದನಿಸುತ್ತಿರುವಂತಹ ಮಕ್ಕಳು, ഓരോ ദിവസത്തിനും വേണ്ടി ജീവിക്കുവാൻ വിഷമിക്കുന്നവർ, ಪ್ರತಿಯೊಂದು ದಿನಕ್ಕಾಗಿ ಕಷ್ಟಪಟ್ಟು ವೇದನಿಸುತ್ತಿರುವ ಮಕ್ಕಳು, കർത്താവേ ഞങ്ങളെ കാണണമേ, ಪ್ರಭುವೇ ನಮ್ಮ ವೇದನೆಯನ್ನು ಕಾಣಬೇಕು, ഞങ്ങളുടെ കുടുംബങ്ങളിലേക്ക് നീ വരയണമേ, ನಮ್ಮ ಕುಟುಂಬಕ್ಕೆ ನೀವು ಬರಬೇಕು ಸ್ವಾಮಿ, ഞങ്ങളുടെ ദുഃഖങ്ങളെ നീ അറിയണമേ, ನಮ್ಮ ದುಃಖವನ್ನು ನೀನು ಅರಿತುಕೊಳ್ಳಬೇಕು ಸ್ವಾಮಿ. ഇസ്രായേൽ മക്കൾക്ക് ಇಸ್ರಾಯೇಲ್ ಮಕ್ಕಳಿಗೆ മന്നാ വർഷിച്ചവനെ, ಮನ್ನಾವನ್ನು ನೀಡಿದವನೇ, ദാഹജലം കൊടുത്തവനെ, ದಾಹದ ಜಲವನ್ನು ಕೊಟ್ಟವನೇ, ರಾತ್ರಿಯಲ್ಲಿ അഗ്നിസ്തംഭമായി വന്നവനെ, ಅಗ್ನಿಸ್ತಂಭವಾಗಿ ನಿಂತುಕೊಂಡು പകലിന്റെ ചൂടിൽ ಹಗಲಿನ ಹೊತ್ತು മേഘസ്തംഭമായി മാറിയവനെ, ಮೇಘದ ರೀತಿಯಲ್ಲಿ ನಿಂತವನೇ, നിന്നെ ഞങ്ങൾ ആരാധിക്കുന്നു, ನಿಮ್ಮನ್ನು ನಾವು ಆರಾಧಿಸುತ್ತಿದ್ದೇವೆ, നിന്നെ ഞങ്ങൾ സ്തുതിക്കുന്നു, ನಿಮ್ಮನ್ನು ನಾವು ಸ್ತುತಿಸುತ್ತಿದ್ದೇವೆ. ഓരോ രാത്രിയും ಪ್ರತಿಯೊಂದು ರಾತ್ರಿಯೂ വേദനയും ദുഃഖവും മൂലം ഉറക്കമില്ലാതിരിക്കുന്ന കുടുംബം, ವೇದನೆ ದುಃಖದ ಮುಖಾಂತರ ನಿದ್ರೆಯೇ ಇಲ್ಲದೆ ಜೀವಿಸುವ ദൈവമേ ഞങ്ങളെ വിടുവിക്കണം, ದೇವರೇ ಇದರಿಂದ ಎಲ್ಲ ನಮಗೆ ಬಿಡುಗಡೆ ಕೊಡಿರಿ, ഞങ്ങൾക്ക് വിടുതൽ തരയണമേ, ಬಿಡುಗಡೆಯನ್ನು ಕೊಡು ಸ್ವಾಮಿ. മറ്റു മനുഷ്യരുടെ അസൂയ മൂലം വിഷമിക്കുന്ന കുടുംബം, ಬೇರೆಯವರ ಅಸೂಯೆ ನಿಮಿತ್ತ ನಾವು ವೇದನಿಸುವಂತಹ ಕುಟುಂಬಗಳು, തങ്ങൾക്കെതിരെ മന്ത്രവാദ ക്ഷുദ്രക്രിയ ചെയ്തിട്ടുണ്ടോ എന്ന് സംശയിക്കുന്ന കുടുംബങ്ങൾ, ಹೀಗೆ ನಮಗ ವಿರುದ್ಧವಾಗಿ ಮಂತ್ರಕ್ರಿಯೆಗಳನ್ನು ಮಾಡುವಂತಹ ಸಂಶಯದಲ್ಲಿ ಜೀವಿಸುವವರು, നിന്റെ വചനം ഞങ്ങൾ ഓർക്കുന്നു, ನಿಮ್ಮ ವಾಕ್ಯವನ್ನು ನಾವು ನೆನೆಯುತ್ತೇವೆ. സംഖ്യയുടെ പുസ്തകം 23-ാം അധ്യായം 23-ാം വാക്യം, ಸಂಖ್ಯಾಕಾಂಡ 23 ಯಾಕೋಬನಿಗೆ വിചാരം ഫലിക്കത്തില്ല, ಯಾವ ಮಂತ್ರವೂ ಅವನಿಗೆ ഇസ്രായേലിന് ക്ഷുദ്രം ഫലിക്കത്തില്ല, ಇಸ್ರಾಯೇಲಿಗೂ ಅದು ತಾಗುವಂತಿಲ್ಲ. ಯಾವ വചനത്താൽ ഞങ്ങളെ വിടുവിക്കണം, ಈ ವಾಕ್ಯದ ಮುಖಾಂತರ ನಮ್ಮನ್ನು ഏത് ബലഹീനതയാണോ ഞങ്ങൾ അകപ്പെട്ടു പോയത്, ಯಾವ ಬಲಹೀನತೆಯಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ഏത് കുറവുകളാണോ ഞങ്ങളെ ഭരിച്ചത്, ಯಾವ ಕೊರತೆಯು ನಮ್ಮನ್ನು ಈಗ ഏത് പൈശാചിക പീഡകൾക്കാണോ ഞങ്ങളുടെ മേൽ ഭരണം കൊടുത്തത്, ಯಾವ ಪೈಶಾಚಿಕ ಪೀಡೆ ನಮ್ಮ ಮೇಲೆ ಆಡಳಿತ ನಡೆಸುತ್ತಿದೆ, അന്ധകാര ശക്തികൾ ഞങ്ങളെ വിട്ടു മാറട്ടെ, ಈ ಎಲ್ಲ ಅಂಧಕಾರದ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗಲಿ, ഈ നിമിഷം വിട്ടു മാറട്ടെ, ಈ ನಿಮಿಷವೇ ನಮ್ಮನ್ನು ಬಿಟ್ಟು ಹೋಗಲಿ. ഹല്ലേലൂയ, 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 ഹല്ലേലൂയ.
ഞങ്ങളെ ഞങ്ങളുടെ കുടുംബത്തെ ഈ നിമിഷം വിട്ടുമാറട്ടെ. ನಮ್ಮನ್ನು ನಮ್ಮ ಕುಟುಂಬವನ್ನು ಇವತ್ತು ಬಿಟ್ಟು ಹೋಗಲಿ. പൗരോഹിത്യത്തിന് അധികാരം ഉപയോഗിച്ചുകൊണ്ട് ಗುರುಗಳು ಪೌರೋಹಿತ್ಯದ ಅಧಿಕಾರವನ್ನು ಉಪಯೋಗಿಸಿಕೊಂಡು പരിശുദ്ധ കുർബാനയുടെ യോഗ്യതയാ ಪರಿಶುದ್ಧ ಬಲಿ ಪೂಜೆಯ ಯೋಗ್ಯತೆಯೊಂದಿಗೆ രോഗങ്ങളെയും രോഗപീഠകളെയും ശാസിക്കുന്നു. ರೋಗದ ಪೀಡೆಗಳನ್ನು ಶಾಸಿಸುತ್ತಿದ್ದಾರೆ. ഈ നിമിഷം നിങ്ങളെ വിട്ടുമാറട്ടെ. ಈ ನಿಮಿಷ ನಿಮ್ಮನ್ನು ಬಿಟ್ಟು ತೊಲಗಲಿ. ഹല്ലേലൂയ 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 ഹല്ലേലൂയ. വരുമാന തടസ്സങ്ങള്, ആദായ മാർഗದ അടച്ചണೆಗಳು, വരുമാന തടസ്സങ്ങള്, ആദായ മാർഗದ അടച്ചಣೆಗಳು ഈ നിമിഷം നിന്റെ കുടുംബത്തെ വിട്ടുമാറട്ടെ. ಈ ನಿಮಿಷ ನಿನ್ನ ಕುಟುಂಬವನ್ನು ಬಿಟ್ಟು ತೊಲಗಲಿ. യേശു ക്രിസ്തുവിന്റെ നാമത്തിൽ വിട്ടുമാറട്ടെ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಿಟ್ಟು ತೊಲಗಲಿ. ഹല്ലേലൂയ 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 ഹല്ലേലൂയ. കുടുംബ സമാധാനം നഷ്ടപ്പെട്ടവരെ, ಸಮಾಧಾನವಿಲ್ಲದಂತಹ ಕುಟುಂಬಗಳು, രാത്രി ഉറക്കമില്ലാത്ത മക്കള്, ರಾತ್ರಿ ಹೊತ್ತು ನಿದ್ರೆ ಎಂಬುದೇ ಬರುವುದಿಲ್ಲದಂತಹ ಮಕ್ಕಳು, പൈശാചിക പീഡകൾ കാപ്പെട്ടു പോയ കുടുംബങ്ങൾ, ಪೈಶಾಚಿಕ ಶಕ್ತಿಗೆ ಗುಲಾಮರಾದಂತಹ ಮಕ್ಕಳು, മദ്യത്തിനും മയക്കുമരുന്നിനും അകപ്പെട്ടു പോയ മക്കള്, ಮದ್ಯ ಮಾದಕ ವಸ್ತುಗಳಿಗೆ ಗುಲಾಮರಾದಂತಹ ಮಕ್ಕಳು, യേശുക്രിസ്തുവിന്റെ നാമത്തിൽ, ಯೇಸು ಕ್ರಿಸ್ತರ ನಾಮದಲ್ಲಿ പരിശുദ്ധ കുർബാനയുടെ യോഗ്യതയായി, ಪರಿಶುದ್ಧ ಬಲಿ ಪೂಜೆಯ ಯೋಗ್ಯತೆಯೊಂದಿಗೆ പൗരോഹിത്യ അധികാരം ഉപയോഗിച്ചുകൊണ്ട് ಪೌರೋಹಿತ್ಯದ ಅಧಿಕಾರವನ್ನು ಉಪಯೋಗಿಸಿಕೊಂಡು ബന്ധിക്കുന്നു. ಖಂಡಿಸುತ್ತಿದ್ದೇನೆ. നിന്റെ കുടുംബത്തെയും വിട്ടുമാറട്ടെ. ನಿನ್ನನ್ನು ನಿನ್ನ ಕುಟುಂಬವನ್ನು ಬಿಟ್ಟು ತೊಲಗಲಿ. ഹല്ലേലൂയ 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 ഹല്ലേലൂയ. തളർന്ന കൈകാലുകൾ ബലപ്പെടട്ടെ. ബല ഇല്ലದಂತಹ ಕೈ ಕಾಲುಗಳಿಗೆ ಈಗ ಬಲ ಉಂಟಾಗಲಿ. തളർന്ന കോശങ്ങൾ ബലപ്പെടട്ടെ. ಬಲ ಇಲ್ಲದಂತಹ ಕೋಶಗಳಿಗೆ ಜೀವ ಉಂಟಾಗಲಿ. ബുദ്ധികൾ സൗഖ്യപ്പെടട്ടെ. ಮಂದಬುದ್ಧಿ ಮಕ್ಕಳು ಸೌಖ್ಯಗೊಳ್ಳಲಿ. ഓട്ടിസം രോഗം ബാധിച്ച കുഞ്ഞുങ്ങള്, ಓಟಿಸಂ ಹಿಡಿದಂತಹ ಮಕ್ಕಳು, ഹൈപ്പർ രോഗം ബാധിച്ച മക്കള്, ಹೈಪರ್ಸಿ ರೋಗ ಬಂದಂತಹ ಮಕ್ಕಳು യേശുനാമത്തിൽ സൗഖ്യപ്പെടട്ടെ. ಯೇಸು ಕ್ರಿಸ್ತನ ನಾಮದಲ್ಲಿ ಸೌಖ್ಯ ಹೊಂದಲಿ. മനോരോഗങ്ങൾ വിട്ടുമാറട്ടെ. ಎಲ್ಲಾ ತರ ರೋಗಗಳು ಬಿಟ್ಟು ಹೋಗಲಿ. മാനസിക രോഗങ്ങൾ വിട്ടുമാറട്ടെ. ಮಾನಸಿಕ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ഹല്ലേലൂയ 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 ഹല്ലേലൂയ. 1 തെസ്സലോനിയൻ 4:7. 1 തെസ്സലോനിയൻ 4:7. അശുദ്ധിയിലേക്കല്ല, ಅಶುದ್ಧಿಯ ಕಡೆಗಲ್ಲ, വിശുദ്ധിയിലേക്കാണ് ദൈവം നമ്മെ വിളിച്ചത്. ನಮ್ಮನ್ನು ಕರೆದಿರುವಂತದ್ದು ಪರಿಶುದ್ಧಿಯೆಡೆಗೆ. നമുക്ക് ഇരുകരങ്ങൾ നെഞ്ചോട് ചേർത്ത് ಎರಡು ಕರಗಳನ್ನು ಹೃದಯದ ಮೇಲಿಟ್ಟುಕೊಳ್ಳುವ, നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ. ഒരു നിമിഷം ಒಂದು ನಿಮಿಷ അവിടുത്തെ വിശുദ്ധിയിൽ ജീവിക്കുക. ಆತನ ಪರಿಶುದ್ಧಿಯಲ್ಲಿ ಜೀವಿಸುವ. ഒരു നിമിഷം ಒಂದು ನಿಮಿಷ ആ പാപക്കറകളെ കഴുകിക്കളയുക. ಆ ಪಾಪದ കറകളെ ಆ ರಕ್ತ ನಮ್ಮಿಂದ ನೀಗಿ ಹೋಗಲಿ. നമുക്ക് അവിടുത്തെ ആശീർവാദം ನಮಗೆ ಪ್ರಭುವಿನ ಆಶೀರ್ವಾದ ಪಡೆದುಕೊಳ್ಳುವ. യേശുവേ ആരാധനേ, ആത്മനി ആരാധനേ, ആരാധനേ അപ്പ ആരാധനേ, യേശുവേ ആരാധനേ, ആത്മനി ആരാധനേ, ആരാധനേ അപ്പ ആരാധനേ, യേശുവേ ആരാധനേ, ആത്മനി ആരാധനേ, ആരാധനേ അപ്പ ആരാധനേ, യേശുവേ ആരാധനേ, ആത്മനി ആരാധനേ. ಗಟ್ಟಿಯಾದ ಒಂದು ಚಪ್ಪಳೆ ಈಶ್ವರಿಗೆ ಕೊಡುವ. ಇನ್ನೂ ಗಟ್ಟಿಯಾಗಿ
ಹಾಲೆ